ಆದರೂ ಕೂಡ ನಮ್ಮ ಪ್ರತಿಪಕ್ಷದ ರೈತ ವಿರೋಧಿ ಮುಖಂಡರು ಇವತ್ತು ಬಹುಶಃ ಜನರಲ್ಲಿದ್ದಾರೆ. ಅದಕ್ಕಾಗಿ ನಿಮ್ಗೇನಾಗಿದೆ? ನಿಮ್ಗೇನಾಗಿದೆ? ನೀವ್ಯಾಕೆ ಮಾತಾಡ್ತೀರಿ? ಶಿವಗಾಮ್ ನಿಮ್ಮ ಸ್ಥಾನಕ್ಕೆ ಹೋಗಿ, ಈಗ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ಹೋಗಿ, ತಮ್ಮ ಚೇಂಬರ್ ಕೂತ್ಕೊಳ್ಳಿ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ರೈತರನ್ನು ಈಗಾಗಲೇ ಕಾನೂನು ಸರ್ಕಾರದ ಪರವಾಗಿ ಜೊತೆಗೆ ಕಾನೂನು ಸಚಿವರು ಮಾತಾಡಿದ್ದೇವೆ. ಸನ್ಮಾನ್ಯ ಸಭಾಪತಿಗಳ ಕಚೇರಿ ಒಳಗ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದೇವೆ. ಆ ಚರ್ಚೆ ಹಿನ್ನೆಲೆಯೊಳಗ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತೀನಿ, ನಾವು ತಮ್ಮ ಸೀಟಿಗೆ ಬನ್ನಿ, ಮತ್ತೆ ನಮ್ಮ ನಡವಳಿಕೆಗಳನ್ನ ಪ್ರಾರಂಭ ಮಾಡೋಣ. ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಆಯ್ತು, ಸೀಟಿಗೆ ಬನ್ನಿ. ನಾವು ಈ ಆಯ್ತು ಸಚಿವರೇ, ಚೀಟಿ ಬರಲಿ. ಅಲ್ಲ, ಸ್ಥಾನಕ್ಕೆ ಹೋಗ್ತಾರೆ. ಒಂದು 2 ನಿಮಿಷ ಆಯ್ತು. ಅಲ್ಲ ಹೇಳ್ತಿ, ಈಗ ಈ ಕಾಯ್ದೆಗೆ ನಮಗೆ ವಿರೋಧ ಇದೆ ಅಂತ ಹೇಳ್ತಾ ಇಲ್ಲ. ಆದರೆ ಕೆಲವನ್ನ ಇದರಲ್ಲಿ ರೈತರು ಮುಖಂಡರು ಕರೆಸ್ಕೊಳ್ಳಿ. ಯಾಕೆಂದ್ರೆ ನೀವು ಕೇಂದ್ರ ಸರ್ಕಾರದ ಅಲ್ಲ, ಒಂದು ನಿಮಿಷ ತಾಳ್ಮೆ ಬಿಡಿ, ಸಲಹೆ ಸೂಚನೆ ಬಿಲ್ ಪಾಸ್ ಆಯ್ತು. ಈ ಸದನದಲ್ಲಿ ಯಾವತ್ತು ಕೂಡ ಬಿಲ್ ಪಾಸ್ ಆದ್ಮೇಲೆ ಯಾವತ್ತು ಚರ್ಚೆ ಆಗಿಲ್ಲ ಸರ್. ಹೊಸ ಕಾರಣಕ್ಕೆ ಬಿಲ್ ಪಾಸ್ ಆದ್ಮೇಲೆ ಚರ್ಚೆ ಆಯ್ತು. ಅಧ್ಯಕ್ಷರೇ, ನಾನು ಹೇಳೋದು ಮನೆ ಸಭಾಧ್ಯಕ್ಷರೇ, ನಮಗೆ ಕಾನೂನು ಮಂತ್ರಿ ಸರ್ ಒಂದು 2 ನಿಮಿಷ ಒಂದು ಸ್ವಲ್ಪ ಮಾತಾಡೋಕೆ ಅವಕಾಶ ಇಲ್ಲಾರು ಬಿಡ್ರಿ ಸರ್. ಮಂತ್ರಿಗಳು ನೋಡಿ, ಅಲ್ಲೇ ಮನೆ ಕಾನೂನು ಸಚಿವರು ಮಾತಾಡಿ ಕೊಟ್ಟಿದ್ದಾರೆ, ವಿಚಾರ ಹೇಳಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ನಾವು ಕೆಲವು ಸಲಹೆಗಳನ್ನ ನಿಮ್ಮ ಮುಂದೆ ಕೊಟ್ಟಿದ್ದೀವಿ. ಕಾನೂನು ಸಚಿವರಿಗೆ ಶಿವಾನಂದಣ್ಣಗೆ ಕೊಟ್ಟಿದ್ದೀವಿ ಸರ್. ಒಂದು ಸ್ವಲ್ಪ ಕೆಲವು ಸರ್ ಕಾನೂನು ಸಚಿವರಿಗೆ ಸಹಕಾರಿ ಅನುಭವ ಇದೆ. ಅವರಿಗಿರೋಂಥ ಅನುಭವ ನಮ್ಗೆ ಯಾರಿಗೂ ಇಲ್ಲ. ಶಿವಾನಂದಣ್ಣಂಗೂ ಅವರು ಸಹಕಾರಿ ರಂಗದಿಂದ ಬಂದಿರುವಂಥ ಹಿರಿಯ ಸಚಿವರು, ಅವರಿಗೆ ಅನುಭವ ಇದೆ. ನಾವು ಕೇಳೋದಿಷ್ಟೇ, ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ನಮಗೆ ಬೇಕಿಲ್ಲ, ನಮ್ಮ ರೈತರು ಉಳಿಸ್ಕೋಬೇಕಷ್ಟೆ. ಈಗ ಬೆಳಗ್ಗೆ ತರಕಾರಿ ತರ್ತೀರಿ, ಹಣ್ಣು ತರ್ತೀರಿ, ಅವ್ರು ಹಣ್ಣು ತಂದವರು APMCಗೆ ಮಾರೋಕ್ಕಾಗುತ್ತಾ? ಅಲ್ಲೇ ಊರಲ್ಲಿ ಸಂತೆ ಇರ್ತದೆ, ಸಂತೆ ಒಳಗೆ ಮಾರ್ಕೋಬೇಕೋ ಬೇಡ ಹೇಳಿ. ಈಗ ಸಂತೆ ಪ್ರತಿ ವಾರಕ್ಕೊಂದು ಸಾರಿ ಎಲ್ಲ ಹಳ್ಳಿ ಕಡೆ ಸಂತೆ ಮಾಡಿದ್ದೀರಿ. ಆ ಸಂತೆ APMCಗೆ ಹೋಗ್ಬೇಕು ಅಂದರೆ ಸಂತೆಯಲ್ಲಿ ಒಬ್ಬ ರೈತ ಇರ್ತಾನೆ, ಅಲ್ಲಿ ಒಂದು ಸ್ವಲ್ಪ ನಾನು ಹೇಳೋದು ಒಂದು ಸ್ವಲ್ಪ ನೋಡಿ ಸ್ವಾಮಿ, ನಾನು ಹೇಳೋದು ಕೆಲವನ್ನ ಈ ಅಮೆಂಡ್ಮೆಂಟಲ್ಲಿ ತರಬೇಕು ಅಂತ ನಂಬಿಕೆ. ದಯಮಾಡಿ ರೈತರನ್ನು ಕೂರಿಸ್ಕೊಳ್ಳಿ, ಕೆಲವು ಸಂತೆಗಳಲ್ಲಿ ಮಾರಾಟ ಮಾಡೋಕ್ಕೂ ಅವಕಾಶ ಕೊಡಿ. ರೈತರದು ಬೆಳೆ ಬೆಳೆದಿದ್ದು ತರಕಾರಿ ತರಕಾರಿ ಮಾರ್ಕೆಟ್ ಚರ್ಚೆ ಬೇಡ. ತರಕಾರಿ ಮಾರ್ಕೆಟ್ಗೆ ಪ್ರತ್ಯೇಕ ಸ್ಥಳ ಇದೆ. ಸ್ವಾಮಿ ಹಂಗಿದ್ರೆ ಆಯ್ತು. ರೇವಣ್ಣ ಅವ್ರಿಗೆ ಮಾತಾಡಿದ ಹಾಗೆ ನೀವು 3/4 ಗಂಟೆ ನೀವು ಮಾತಾಡಿದ್ರಿ. ಈಗ ರೇವಣ್ಣ ಅವರೇ ಆಗ 20 to 30 ಅಲ್ಲ, ನೀವು 30 ನಿಮಿಷ ಮಾತಾಡಿದ್ರಲ್ಲ. ನೀವೆಲ್ಲ ನಿಮ್ಗೆ ಬೇಕಾದಷ್ಟು ಸಮಯಾವಕಾಶ ಕೊಟ್ಟು ತಾವು ಕೂತ್ಕೊಂಡ ನಂತರ ಮಂತ್ರಿ ಉತ್ತರ ಕೊಟ್ಟದ್ದು. ಇದರಲ್ಲಿ ಮಾತಾಡ್ಲಿಕ್ಕೆ ಈ ಕಡೆ ಕೂಡ ಬಹಳಷ್ಟು ಜನ ಆಸಕ್ತಿ ಇದ್ರು, ಆ ಕಡೆಯಿಂದಲೂ ಕೂಡ ಬಹಳ ಆಸಕ್ತಿ ಇದ್ದಾರೆ. ಆದ್ರೂ ಕೂಡ ಯಾಕೆಂದ್ರೆ ಸಮಯ ಮೀರಿದ ಕಾರಣ ನೂತನ ಶಾಸಕ ಮಾತಾಡ್ಲಿಕ್ಕಿದೆ, ಕಾಲಿಂಗ್ ಅಟೆನ್ಷನ್ ತಗೊಳ್ಲಿಕ್ಕಿದೆ. ಇದೆಲ್ಲ ಕೂಡ ನೋಡಿಕೊಂಡು ಉತ್ತರ ಮಂತ್ರಿಗಳು ಕೊಟ್ಟಿದ್ದಾರೆ. ರೇವಣ್ಣ ಅವರು ತಾವು 20 ಅರ್ಧ ಗಂಟೆ ಆಗ ಮಾತಾಡಿದ್ದೀರಿ ವಿಚಾರ ಎಲ್ಲ ಕೂಡ. ಈಗ ಮಂತ್ರಿಗಳು ಏನ್ ಹೇಳ್ತಾರೆ ಕೇಳುವ. ಅಧ್ಯಕ್ಷರೇ, ಅಲ್ಲ, ಹೌಸ್ ಆರ್ಡರ್ ಬಂದ್ಮೇಲೆ ಮಾತಾಡಕ್ ಕೊಡಿ ಸರ್. ಈಗ ನಿಂತ ಏನ್ ಮಾತಾಡ್ತೀವಿ? ಆಯ್ತಾಯ್ತು, ಎಲ್ಲ ಬುದ್ಧಿವಲ್ಲವರೇ ಇರುವುದೀಗ ಇಲ್ಲಿ. ಅಧ್ಯಕ್ಷರೇ, ಈಗ ಆಯ್ತು, ಕೂತ್ಕೊಳ್ಳಿ. ಆಯ್ತು ಆಯ್ತಾಯ್ತು ಆಯ್ತು ಆಯ್ತು ಆಯ್ತು, ಕೂತ್ಕೊಳ್ಳಿ ನೀವು. ಅಧ್ಯಕ್ಷರೇ, ತಮ್ಮ ಚೇಂಬರ್ನಲ್ಲಿ ಕೆಲವು ಸಲಹೆಗಳನ್ನು ಎಲ್ಲ ಮಾಜಿ ಸರ್ಕಾರ ಸಚಿವರು ಕೊಟ್ಟಿದ್ದಾರೆ, ಕೇಳಿ. ರೇವಣ್ಣ ಅವ್ರು ಕೊಟ್ಟಿದ್ದಾರೆ, ಯತ್ನಾಳ್ ಅವ್ರು ಕೊಟ್ಟಿದ್ದಾರೆ. ಅವೆಲ್ಲ ರೈತರನ್ನು ಕೂಡ ಕರೆದು ಏನು ವಿಚಾರ ಮಾಡಬೇಕು ಮಾಡಿ
ನನ್ನ ಕಡೆಯಿಂದ ಏನು ಸಾಧ್ಯ ಇದೆ ಅಷ್ಟು ನಾನು ಮಾಡ್ತೀನಿ. ಖಂಡಿತ ತಾವೆಲ್ಲ ಹಾಸನಕ್ಕೆ ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಅಶ್ವಥ್ ನಾರಾಯಣ ಅವ್ರು ಹೇಳಿದ್ದು ಕೇಳ್ತೀನಿ ನಾನು. ಈಗ ನೂತನವಾಗಿ ಬಹುಶಃ ನಮ್ಮ ಶಾಸಕರು ಬಹಳಷ್ಟು ಜನ ಮಾತಾಡಿದಿರಿ. ಇನ್ನು ಕೆಲವರಿಗೆ ಅವಕಾಶ ಇದೆ. ಯಾರಿಗೆ ಅವಕಾಶ ಇದೆ ದಯವಿಟ್ಟು ಬೇಗ ಬೇಕಾದ್ರೆ ಮುಗಿಸ್ಬೇಕು. ಕೂತ್ಕೊ. ಈಗ ಕಂಟಿನ್ಯೂ. ರವಿಗೌಡ ಗಾಣಿಗ ಅಧ್ಯಕ್ಷರೇ, ಇವತ್ತು ಭೀಮನ ಅಮಾವಾಸ್ಯೆ ಆದರ್ಶ. ರವಿ ಅವರೇ, ಸಮಯಾವಕಾಶ ಕಡಿಮೆ ಇದೆ. ನಿಮ್ಮ ಪಾಯಿಂಟ್ಗೆ ಸೀಮಿತವಾಗಿ ಓಕೆ ಅಧ್ಯಕ್ಷ, ಎಲ್ಲರಿಗೂ ಮಾತಲ್ಲ ಅವಕಾಶ ಸಿಕ್ಕಿ ಮ್ಯಾಕ್ಸಿಮಮ್ ವಿದಿನ್ 5 minutes. ಆಯ್ತು ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಮ್ಮ ಮೈ ಶುಗರ್ ಫ್ಯಾಕ್ಟ್ರಿಗೆ ಈ ಬಜೆಟ್ನಲ್ಲಿ 50 ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಮಂಡ್ಯ ಅಂತ ಹೇಳಿದ್ರೆ ಇಂಡಿಯಾ ಅಂತ ಹೆಸರು ಬರೋದಕ್ಕೆ ನಮ್ಮ ಮೈ ಶುಗರ್ ಕಾರಣ. ಸ್ವತಂತ್ರ ಪೂರ್ವದಲ್ಲಿ ಮೈ ಶುಗರನ್ನು ಸ್ಥಾಪನೆ ಮಾಡಿದ್ರು. ಆಗ ತಯಾರಾಗ್ತಿದ್ದಂಥ ಡಿಸ್ಟರಿಯಿಂದ ಆಲ್ಕೋಹಾಲು ಬ್ರಿಟಿಷರು 110 ದೇಶಗಳಿಗೆ ರಫ್ತನ್ನು ಮಾಡ್ತಿದ್ರು. ಮತ್ತು ನಮ್ಮ ರಕ್ಷಣಾ ಇಲಾಖೆಗೂ ಕೂಡ ಇಲ್ಲಿಂದ ಆಲ್ಕೋಹಾಲು ಹೋಗ್ತಾಯಿತ್ತು. ಅದರಿಂದ ನಮ್ಮ ಮಂಡ್ಯದ ಶುಗರ್ ಫ್ಯಾಕ್ಟ್ರಿಯಲ್ಲಿ ತಯಾರಾಗ್ತಿದ್ದಂಥ ಆಲ್ಕೋಹಾಲಿಂದಾಗಿ ಮಂಡ್ಯಗೆ ಇಂಡಿಯಾ ಅಂತ ಹೆಸರು ಬಂತು. ಅಂಥ ಫ್ಯಾಕ್ಟ್ರಿ ಮತ್ತೆ ಗತವೈಭವವನ್ನು ತಗೊಳ್ಳಿ ಅಂತೇಳಿ ನಮ್ಮ ಸರ್ಕಾರ ಮತ್ತು ಸಚಿವರು 50 ಕೋಟಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಈಗ ಮತ್ತೆ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡುವಂಥ ವಿಚಾರವನ್ನು ಬಜೆಟ್ನಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಎಥನಾಲ್ ಘಟಕವನ್ನು ಆರಂಭಿಸಿದ್ರೆ ಮತ್ತೆ ಮಂಡ್ಯ ಇಂಡಿಯಾ ಆಗುತ್ತೆ. ಯಾಕೆಂದರೆ ಎಥನಾಲ್ಗೆ ನಮ್ಮ ಪೆಟ್ರೋಲಿಯಂ ಉತ್ಪನ್ನಕ್ಕೆ ಪರ್ಯಾಯ ವ್ಯವಸ್ಥೆ ಆಗಿರೋದ್ರಿಂದ ಭಾರತ ಪೆಟ್ರೋಲಿಯಂ ವ್ಯವಸ್ಥೆಯಲ್ಲಿ ಅದಕ್ಕೆ ಭಾರಿ ಬೇಡಿಕೆ ಇದೆ. ಈಗ ರಫ್ತನ್ನು ಕೂಡ ಮಾಡೋದ್ರಿಂದ ವಿದೇಶಿ ವಿನಿಮಯಗಳು ಕೂಡ ಹೆಚ್ಚಾಗೋದ್ರಿಂದ ಮಂಡ್ಯದಲ್ಲಿ ಬೇಗ ಶುಗರ್ ಫ್ಯಾಕ್ಟ್ರಿಯನ್ನು ಆರಂಭಿಸಬೇಕು. ಆಗ ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಆರಂಭಿಸಿದ್ರೆ ಮತ್ತೆ ಮಂಡ್ಯ ಇಂಡಿಯಾ ಹೆಸರು ಉಳಿಯುತ್ತೆ. ಅದೇ ರೀತಿ ಇವತ್ತು 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ನಮ್ಮ ಪ್ರವಾಸೋದ್ಯಮಕ್ಕೆ ಭಾಳ ಉತ್ತೇಜನ ಮತ್ತು ಸಹಕಾರಿಯಾಗಿದೆ. ಇವತ್ತು ಬಸ್ KSRTC BTMC ಬಸ್ಗಳ ನಷ್ಟದಲ್ಲಿ ನಡೀತಾ ಇತ್ತು. ಈಗ ಶಕ್ತಿ ಯೋಜನೆ ತಂದಿರೋದ್ರಿಂದ ನಮ್ಮ ಸರ್ಕಾರ ಆ ಶಕ್ತಿ ಯೋಜನೆ ಮೂಲಕ 2 ಉಪಯೋಗ ಆಗಿದೆ. ಒಂದು KSRTC BMTCಗಳಿಗೆ ಆದಾಯ ಹೆಚ್ಚಿದೆ, ಅವರು ಉಳ್ಕೊಂಡಿದ್ದಾರೆ. ಲಕ್ಷಾಂತರ ನೌಕರರಿಗೆ ದಾರಿದೀಪ ಆಗಿದೆ. ಮತ್ತು ಪ್ರವಾಸೋದ್ಯಮದಿಂದಾಗಿ ಈ ದೇವಸ್ಥಾನಗಳು ಪ್ರವಾಸಿ ಸ್ಥಳಗಳಲ್ಲಿ ಪ್ರವಾಸಿಗರು ಜಾಸ್ತಿಯಾಗಿ ಪ್ರವಾಸೋದ್ಯಮ ಕೂಡ ಚೆನ್ನಾಗಾಗಿದೆ. ಇದರಿಂದ ಇವತ್ತು ನಮ್ಮ ದೇಶದ ಪ್ರವಾಸೋದ್ಯಮಕ್ಕೆ ನಮ್ಮ ದೇವಸ್ಥಾನಗಳು ಮುಖ್ಯ ಕಾರಣ. ವಿದೇಶಿಗರ ಪಬ್ಬು ಬಾರ್ಗಳಿಂದಲ್ಲ ವಿದೇಶಿಗರು ಬರೋದು ಎಲ್ಲ 5 ಜನ 10 ಜನ. ಅವರು ಬರೋದಕ್ಕೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಸ್ಟಾರ್ ಹೋಟ್ಲುಗಳನ್ನ ಮಾಡಬೇಕು, ಪಬ್ಗಳನ್ನ ಮಾಡಬೇಕು. ಆ ಸಂಸ್ಕೃತಿಗಿಂತ ನಮ್ಮ ದೇವಸ್ಥಾನಗಳಿಗೆ ಜನ ಜಾಸ್ತಿ ಹೋಗ್ತಾ ಇರೋದ್ರಿಂದ ಭಾರತೀಯ ಸಂಸ್ಕೃತಿ ಕೂಡ ಉಳಿತಾ ಇದೆ. ನಮ್ಮ ಸರ್ಕಾರ ಈ ಶಕ್ತಿ ಯೋಜನೆ ತಂದಿರೋದ್ರಿಂದ ಒಂದು ಕಡೆ ಪ್ರವಾಸೋದ್ಯಮ, ನಮ್ಮ ಸಂಸ್ಕೃತಿ ಮತ್ತು KSRTC ಉಳಿವಿಗೆ ಒಳ್ಳೆಯದಾಗಿದೆ. ಇದು ನಮ್ಮ ಸರ್ಕಾರದ ಹೆಮ್ಮೆಯ ವಿಚಾರ. ಅದನ್ನು ವಿರೋಧ ಪಕ್ಷಗಳು ಟೀಕೆ ಮಾಡ್ತಾರೆ, ಅವರು ಕೂಡ ಇದನ್ನು ಲಾಭ ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಮತ್ತೊಂದು, ನಮ್ಮ ಮನೆ ಯಜಮಾನಿಗೆ 2,000 ರೂಪಾಯಿ ನಾವು ಹಾಕೋದ್ರಿಂದ ಎಷ್ಟೋ ಬಡ ಕುಟುಂಬಗಳಿಗೆ ಇದು ಜೀವನಕ್ಕೆ ಆಧಾರ ಆಗುತ್ತೆ. ಇದು ನಮ್ಮ ಮಹಿಳೆಯರನ್ನು ಸ್ವಾವಲಂಬಿ ಮಾಡುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇವರು ಏನೇ ವಿರೋಧ ಪಕ್ಷಗಳು ಹೇಳಿದ್ರು ಕೂಡ ಈ ಕಾರ್ಯಕ್ರಮಗಳು ನಮಗೆ ದಾರಿದೀಪ ಆಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ST ಮಂಜು. ಮಾನ್ಯ ನೆಕ್ಸ್ಟ್ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಬೇಗ ಮುಗಿಸ್ಬೇಕು. ಕೊಯ್ಲೇಷನ್ ಗೌರ್ಮೆಂಟಲ್ಲಿ ತಾವು ಮಂತ್ರಿಯಾಗಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಿದರೆ ಆ ಸಂದರ್ಭದಲ್ಲಿ ತಮ್ಮ ಬಗ್ಗೆ ವಿಶೇಷವಾದ ಗೌರವ ಚಪ್ಪಾಳೆ ಮುಖಾಂತರ ತಮ್ಮ ಕ್ಷೇತ್ರದ ಜನರು ಹೇಳಿದ್ರು. ಹಾಗಾಗಿ ತಮ್ಮ ಬಗ್ಗೆ ಜೊತೆಗೆ ತಾವು ಸಭಾಧ್ಯಕ್ಷರಾದ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ತಮ್ಮ ಬಗ್ಗೆ ವಿಶೇಷವಾಗಿ ಗೌರವವನ್ನು ಸೂಚಿಸೋಂಥ ಪ್ರಕರಣದಿಂದ ನಮಗೂ ಸಹ ಹೊಸ ಸದಸ್ಯರಾದರೂ ಸಹ ತಮ್ಮ ಬಗ್ಗೆ ವಿಶೇಷವಾದ ಗೌರವ ಇದೆ. ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಬಹುತೇಕ ಬಡ್ಜೆಟ್ ಅಂತಂದರೆ 3 ಅಂಶಗಳ ಮೇಲೆ ನಿಂತಿರುತ್ತೆ. ಒಂದು, ಯಾವುದೇ ಬಡ್ಜೆಟ್ನಲ್ಲಿ
ಯಾವುದೇ ಬಡ್ಜೆಟ್ ಮಾಡಿದ್ರು ಸಹ ಒಂದು ಬಡ್ಜೆಟ್ನಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲೇಬೇಕಂತಂದರೆ ಇವು ಬಹುತೇಕ ಈ ಗ್ಯಾರಂಟಿ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದು ಸಹ ಒಂದು ಸಾಲನ ಜಾಸ್ತಿ ಮಾಡೋದ್ರ ಮುಖಾಂತರ ಒಂದು ಈ ಬಜೆಟ್ನಲ್ಲಿ ಒಂದು ಅಂಶ ಇದೆ. ಜೊತೆಗೆ ತೆರಿಗೆ ಜನಸಾಮಾನ್ಯರ ಮೇಲೆ ಹೆಚ್ಚಿನ ತೆರಿಗೆ ಹಾಕೋದ್ರ ಮುಖಾಂತರ ಜನಸಾಮಾನ್ಯರಿಗೆ ಹೆಚ್ಚು ತೆರಿಗೆಯನ್ನು ಹಾಕಿದ್ದಾರೆ. ಜೊತೆಗೆ ಇನ್ನೊಂದು ಅಂಶ, ನಮ್ಮ ಕಾರ್ಯಕ್ರಮಗಳಿಗೆ ಕೊರತೆಯನ್ನು ಅನುದಾನ ಕೊಡದೆ ಕಮ್ಮಿ ಅನುದಾನ ಮಾಡೋದ್ರ ಮುಖಾಂತರ 3 ಅಂಶಗಳ ಮೇಲೆ ಬಜೆಟ್ ಮಾಡಿದ್ದಾರೆ. ಮೊನ್ನೆ ನಮ್ಮ ಸ್ನೇಹಿತರು ರವಿ ಅಣ್ಣರು ಹೇಳಿದ್ರು, ಬಹುತೇಕ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಹೆಚ್ಚಿನ ಅನುದಾನ ಕೊಟ್ಟು ಮಾಡಿದರೆ ಅಂತ ಅದನ್ನು ಸ್ವಾಗತಿಸ್ತೀವಿ. ಅದು ಬಿಟ್ಟರೆ ಮಂಡ್ಯಕ್ಕೆ ಯಾವುದೇ ಒಂದು ಕಾರ್ಯಕ್ರಮವೂ ಸಹ ಮಾಡಿಲ್ಲ. ಮಂಡ್ಯಕ್ಕೆ ಇದ್ದಂಥ ಒಂದು ಕಾರ್ಯಕ್ರಮವೂ ಸಹ ಮೈಸೂರಿಗೆ ಶಿಫ್ಟ್ ಆಗುವಂಥ ಒಂದು ಕಾರ್ಯಕ್ರಮ ಆಗಿದೆ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಇವತ್ತು ಬಹುತೇಕ ನಮ್ಮ ಈ ಬಡ್ಜೆಟ್ನಲ್ಲಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಡ್ಜೆಟ್ನ ಓದಿದ್ದಾರೆ, ಅನುಮೋದನೆ ಮಂಡಿಸಿದ್ದಾರೆ. ಆ ಬಡ್ಜೆಟ್ನಲ್ಲಿ ಪೇಜ್ ನಂಬರ್ 65 ವಸತಿ ಸಮಸ್ಯೆಗೆ ತೊಡಕಾಗದಂತೆ ಅರಣ್ಯ ಕಾಯ್ದೆ ವಿಧಿಗಳ ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತ ಒಂದು ಅಂಶ. ಎರಡನೇದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಹಲವಾರು ಸವಾಲುಗಳನ್ನು ಪೇಜ್ ನಂಬರ್ 108, 109 ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವಾರು ಸವಾಲುಗಳನ್ನು ಅಡಚಣೆಗಳು ಎದುರಿಸುತ್ತಿದ್ದು ತಮ್ಮ ಕಾರ್ಯಗಳನ್ನು ಪೂರೈಸಿಕೊಳ್ಳುವುದಾಗಿ ಮಧ್ಯವರ್ತಿಗಳ ಸಹಾಯವನ್ನು ಪಡೆದು ಅನಿವಾರ್ಯತೆಗೆ ಒಳಗಾಗಿ ನಮ್ಮ ಸರ್ಕಾರವು ರಾಜ್ಯ ಜನತೆಗೆ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನೀಡಲು ಮತ್ತು ಇಲಾಖೆಯ ಮತ್ತಷ್ಟು ಜವಾಬ್ದಾರಿಯಿಂದ ನಡೆಸಲು ಕ್ರಮಬದ್ಧವಾಗಿದೆ ಅನ್ನೋ ಒಂದು ಅಂಶವನ್ನು ಹೇಳಿದ್ದಾರೆ ಅಧ್ಯಕ್ಷರೇ. ಬಹುತೇಕ ತಮಗೆ ಗೊತ್ತಿದೆ, ಎಲ್ಲ ಸದನದಲ್ಲೂ ಸಹ ಡೀಮ್ಡ್ ಫಾರೆಸ್ಟ್ ಅನ್ನೋ ವಿಚಾರದ ಬಗ್ಗೆ ಪ್ರಸ್ತಾಪ ಆಗಿದೆ ಅಧ್ಯಕ್ಷರೇ. 1982ರಲ್ಲಿ ರಾಜ್ಯದಲ್ಲಿ ನಿಗದಿತ ಪ್ರದೇಶದಲ್ಲಿ ಅರಣ್ಯ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಕೂತಲ್ಲೇನೆ ಬಹುತೇಕ ಗೋಮಾಳ ಪ್ರದೇಶವನ್ನು, ರೈತರಿಗೆ ಸಾಗುವಳಿ ಮಾಡ್ತಿರುವಂಥ ಪ್ರದೇಶವನ್ನು, ಹಕ್ಕುಪತ್ರವನ್ನು ನೀಡಿರುವಂಥ ಪ್ರದೇಶವನ್ನು ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಿದ್ರಂತ ಅಧ್ಯಕ್ಷರೇ. ಅದಾದ ನಂತರ ಬಹುತೇಕ ತಮಗೆಲ್ಲ ಗೊತ್ತಿದೆ, ಎಲ್ಲ ಮಾನ್ಯರು ಸಹ ಸಂಸದೀಯ ನಮ್ಮ ಸದನದಲ್ಲಿ ಅನೇಕ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ತದನಂತರ ಬೆಳಗ್ಗೆಯಲ್ಲಿ 3-4 ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸೋದ್ರ ಮುಖಾಂತರ, ಜೊತೆಗೆ ಗೋವರ್ಧನ್ ತಿರುಮಲ್ ವರ್ಸಸ್ ಕೇಂದ್ರ ಸರ್ಕಾರ ಒಂದು ಅಫಿಡವಿಟ್ ಸಲ್ಲಿಸಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರಣ್ಯವನ್ನು ಗುರುತುಪಡಿಸಬೇಕು ಅನ್ನೋ ಒಂದು ಅಂಶವೂ ಸಹ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಬಹುತೇಕ ನಮ್ಮ ರಾಜ್ಯದಲ್ಲಿ 9,98,888 ಎಕರೆ ಅರಣ್ಯವನ್ನು ಡೀಮ್ಡ್ ಫಾರೆಸ್ಟ್ ಅಂತ ಗುರುತು ಮಾಡಿದ್ದಾರೆ. ಮಾನ್ಯ ಇದೇ ಮುಖ್ಯಮಂತ್ರಿಗಳು ಹಿಂದಿನ ಸರ್ಕಾರ 2013ರಲ್ಲಿ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಕಾಗೋಡು ತಿಮ್ಮಪ್ಪ ಸರ್ ಅವರು ಸ್ಥಳೀಯ ಸಮಸ್ಯೆಯನ್ನು ಅರ್ಥಕೊಂಡು ಒಂದು ಜಿಲ್ಲಾವಾರು ಸಮಿತಿಯನ್ನು ಮಾಡಿದ್ದಾರೆ. ಜಿಲ್ಲಾವಾರು ಸಮಿತಿಯಲ್ಲಿ ಕೆಲವು ಜಿಲ್ಲೆಯಲ್ಲಿ ಜಂಟಿ ಒಂದು 3 ಇಲಾಖೆಗಳ ಒಂದು ಸಮಿತಿಯನ್ನು ಮಾಡಿದ್ರು, ಕಂದಾಯ ಇಲಾಖೆ, ರೆವಿನ್ಯೂ ಇಲಾಖೆ, ಫಾರೆಸ್ಟ್ ಇಲಾಖೆ. ಆ ಸಮಿತಿಯಲ್ಲಿ ಬಹುತೇಕ ಸುಮಾರು ಜಿಲ್ಲೆಗಳಲ್ಲಿ ನೈಜವಾದ ವರದಿಯನ್ನು ಕೊಟ್ಟಿದ್ದಾರೆ. ಕೆಲವುಗಳು ಈ ಜಿಲ್ಲೆಗಳಲ್ಲಿ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಹೋಗ್ದೇ ಕೂತಂತ ಏನು ಮೊದಲೇನಿತ್ತು ಹಳೆ ಬಿದ್ದದ್ದು ಅದನ್ನೇ ಪೇಪರಲ್ಲಿ ಏನಿತ್ತು RTCನಲ್ಲಿ ಅದನ್ನೇ ಯಥಾವತ್ತಾಗಿ ಕಳಿಸಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆನಲ್ಲೂ ಸಹ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲೂ ಸಹ ಬಹುತೇಕ ನಮ್ಮ ತಾಲೂಕು ಸಂಬಂಧಪಟ್ಟಂಗೆ ಸುಮಾರು 17,000 ಹೆಕ್ಟೇರು ಅರಣ್ಯ ಪ್ರದೇಶ ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ. ಸಾಗುವಳಿ ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಮಾಡಿದಂಥ ಅವ್ರಿಗೆ ಖಾತೆ ಆಗಿಲ್ಲ, ದುರಸ್ತಿ ಆಗಿಲ್ಲ. ಜೊತೆಗೆ ಇನ್ನೂ ಮುಂದುವರೆದು ಹೇಳ್ಬೇಕಂದ್ರೆ ಅಧ್ಯಕ್ಷರೇ, ಮೊನ್ನೆ ಮುಖ್ಯಮಂತ್ರಿಗಳಿರೋ ವಸತಿಗೆ ಸಂಬಂಧಪಟ್ಟಂಗೆ ಅಂತ ನಮ್ಮ ತಾಲೂಕಿನಲ್ಲಿ ರಾಯಸಮುದ್ರ ಅಂತ ಒಂದು ಗ್ರಾಮ ಇದೆ. ಬಹುತೇಕ ಎಲ್ಲ ಜಾಗದಲ್ಲಿ ಬಡಾವಣೆ ನಿರ್ಮಾಣವಾಗಿದೆ. ಇನ್ನೊಂದು KRS ಕಟ್ಟದ ಸಂದರ್ಭದಲ್ಲಿ ಕೃಷ್ಣರಾಜಸಾಗರ ಡ್ಯಾಮ್ ಕಟ್ಟದ ಸಂದರ್ಭದಲ್ಲಿ ಅಲ್ಲಿಯ ಜನಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಅದು ಎರಗನಹಳ್ಳಿ ಅನ್ನೋ ಒಂದು ಗ್ರಾಮ ಇದೆ, ಆ ಜಾಗನೂ ಸಹ ಇವತ್ತು ಫಾರೆಸ್ಟ್ ಅಲ್ಲಿ ಇದೆ. ಇನ್ನು ಬಹುತೇಕ ತಿಮ್ಮಪ್ಪನ ಗುಡ್ಡ ಅಂತ ಒಂದು ಗ್ರಾಮ ಇದೆ, ಗ್ರಾಮ ಅಲ್ಲ ಅದು, ಅಲ್ಲಿ ಜನಗಳು ಬಹುತೇಕ 25-30 ವರ್ಷದಿಂದನೇ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ಅಲ್ಲಿ ಬಹುತೇಕ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯದ ಜನಗಳು ಮನೆಗಳು ಕಟ್ಕೊಂಡಿದ್ದಾರೆ. ಅಲ್ಲಿಗೆ ಅವರು ಇವಾಗಲೂ ಸಹ ಇವತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿ ಅಲ್ಲಿ ವಾಸಿಸ್ತಾ ಇದ್ದಾರೆ. ಅಲ್ಲಿಗೆ ಸಂಬಂಧಪಟ್ಟ ಇಲಾಖೆಯವರು, ಗ್ರಾಮ ಪಂಚಾಯತಿಯವರೇ ಆಗಲಿ, ಇತರ ಇಲಾಖೆ ಆಗಲಿ, ನಮ್ಮ ಅಭಿವೃದ್ಧಿ ಮಾಡೋಕೆ ಹೋದ ಸಂದರ್ಭದಲ್ಲಿ
ಅರಣ್ಯ ಇಲಾಖೆ ಅವ್ರಿಗೆ ಅಡಚಣೆಯನ್ನು ಉಂಟು ಮಾಡ್ತಾರೆ. ಅಲ್ಲಿ ಒಂದು ಪ್ರಸಂಗ ಅಧ್ಯಕ್ಷರೇ, ಅಲ್ಲಿಗೆ ನೈಟು ಕರೆಂಟ್ ಇಲ್ಲದೆ ಇರೋದ್ರಿಂದ 2-3 ಜನಕ್ಕೆ ಹಾವು ಕಚ್ಚಿ ಸತ್ತಂಥ ಪ್ರಸಂಗ ಬಹುತೇಕ ಅಲ್ಲಿ ಎಲ್ರಿಗೂ ಸಹ ಮಾನವೀಯ ಮೌಲ್ಯಗಳನ್ನ ಒಂದು ದೂರಕ್ಕೆ ತಳೆದಂಥ ಪ್ರಸಂಗ ಅಲ್ಲಿ ಕಂಡುಬರ್ತದೆ ಅಧ್ಯಕ್ಷರೇ. ಅದು ಜೊತೆಗೆ ಅದಾದ ನಂತರ ಪುನಃ ಬಂತ ಸಂದರ್ಭದಲ್ಲಿ ಮಾನ್ಯ ಗೌರವಿತ ನಮ್ಮ ಅಶೋಕ್ ಅಣ್ಣ ಅವರು ಸಹ ಕಂದಾಯ ಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲಿ ಮಂಜು ಉತ್ತಮ ಸಲಹೆ ಕೊಟ್ಟಿದ್ದೀರಿ ತಾವು. ನೆಕ್ಸ್ಟ್ ರವಿಶಂಕರ್. ಅಧ್ಯಕ್ಷ ಮಾತಾಡ್ಬಿಡ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆಯ್ತು. ಆರು ಲಕ್ಷ ಹೆಕ್ಟೇರ್ ರೈತರಿಗೆ 6 ಲಕ್ಷ ಡೀಮ್ ಅರಣ್ಯವನ್ನು ಮಂಜೂರು ಮಾಡಿದೀವಿ ಅನ್ನೋ ಪ್ರಸಂಗವನ್ನು ಮಾನ್ಯ ಅಶೋಕಣ್ಣವರು ಸಹ ಹೇಳಿದ್ದಾರೆ ಸದನದಲ್ಲಿ. ಮಾನ್ಯ ಈಗ ಆವಾಗ ವಿರೋಧ ಪಕ್ಷದ ನಾಯಕರಂತ ಸಿದ್ದರಾಮಯ್ಯ ಅವರು ಸಹ ಅದನ್ನು ಸ್ವಾಗತ ಮಾಡಿದ್ದಾರೆ. ಜೊತೆಗೆ ಗೌರವಿತ ಅಧ್ಯಕ್ಷರೇ, ನಂತರ ಬೆಳವಣಿಗೆಯಲ್ಲಿ ಆಯ್ತು ಎಷ್ಟು ಮಂಜು. ರವಿಶಂಕರ್. ಮಾನ್ಯ ಸರ್ಕಾರವನ್ನು ಸಾಧ್ಯಕ್ಕೆ ಮನೆಯಲ್ಲಿ ಅಧ್ಯಕ್ಷ ಕನ್ಕ್ಲೂಸ್ ಮಾಡ್ಬಿಡ್ತೀವಿ ಅಧ್ಯಕ್ಷರೇ. ಹೊಸದಾಗಿ ಅವಕಾಶ ಮಾಡಿಕೊಟ್ಟಿದ್ರಿ. 3ನೇ ತಾರೀಕು ಸದನ ಪ್ರಾರಂಭದಿಂದ ಇವಾಗ ಅವಕಾಶ ಮಾಡಿಕೊಟ್ಟಿದ್ರಿ. ನಾನು ಪೂರ್ಣ ಪ್ರಮಾಣದ ನಮ್ಮ ಅನಿಸಿಕೆನ ನಾವು ಕ್ಷೇತ್ರ ಸಮಸ್ಯೆಯನ್ನು ಹೇಳ್ಕೊಡಕ್ಕೆ ಅವಕಾಶ ಮಾಡಿಕೊಡಿ ಅಧ್ಯಕ್ಷರೇ. ನಂತರ ಮಾನ್ಯ ಗೌರವಿತ ಸರ್ಕಾರ ಏನು ಹೇಳಿದೆ ಅಂತಂದ್ರೆ, ಇವೆಲ್ಲ ಮಾದಾದ ಮೇಲೆ ಅಶೋಕಣ್ಣರು ಪೂರ್ವಕವಾಗಿ ಸ್ಪಂದಿಸಿದ್ದಾರೆ. ಹಿಂದೆ ಸರ್ಕಾರ ಸಹ ಅಂತಿಮವಾಗಿ ಸರ್ಕಾರ ಅರಣ್ಯ ಇಂದ ಇರೋ ಜಮೀನನ್ನ ರೈತರಿಗೆ ಕೊಡುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದರೆ, ಈಗಿರೋ ಮಾನ್ಯ ಗೌರವಿತ ಕಂದಾಯ ಸಚಿವರು ಸಹ ಸರ್ಕಾರ ಜನತೆ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರುವಂಥ ಸಚಿವರಾಗಿದ್ದಾರೆ. ಅವ್ರ ಬಗ್ಗೆ ಸಹ ನಮ್ಗೆ ವಿಶೇಷವಾದ ಗೌರವ ಪ್ರೀತಿ ಇದೆ. ಅವರು ಸಹ ಜೊತೆಗೆ ನಾವೇ ಈ ಥರ ಹೇಳಿದ್ರೆ ಅವ್ರಿಗೆ ಬಹುತೇಕ ತಲತಲಾಂತರದಿಂದ 70-80 ವರ್ಷದಿಂದ ಮಾಡ್ಕೊಂಡು ಬಂದಿರೋ ಜಮೀನಿಗೆ ಒಂದು ಹಕ್ಕುಪತ್ರ ಇರುವಂಥ ವಾಸು ಮನೆಗೂ ಸಹ ಒಂದು ಹಕ್ಕುಪತ್ರ ನೀಡಬೇಕು ಅವಕಾಶ ಇಲ್ಲ. ರೈತರು ಕೃಷಿ ಮಾಡ್ತಾರಂತ ಜಮೀನಿಗೆ ಈಗ ಏನಾಗ್ಬೇಕು ಹೇಳಿ. ಇಲ್ಲ ಅದು ಕಾಯ್ದೆಗೆ ತಿದ್ದುಪಡಿ ತಂದು ಸರ್ಕಾರಕ್ಕೆ ಅವ್ರಿಗೆ ಮೂಲ ಎಲ್ಲ ಸಂಪೂರ್ಣವಾಗಿ ಅವ್ರಿಗೆ ಉಳ್ತಾ ಇರೋ ಜಮೀನಿಗೆ ಆ ಮಾಲೀಕತ್ವವನ್ನು ಕೊಡಬೇಕು ಅನ್ನೋ ಒಂದೇ ಉದ್ದೇಶ ಅಧ್ಯಕ್ಷರೇ. ಎಸ್ ರವಿಶಂಕರ್ ಮೈಸೂರು. ಥ್ಯಾಂಕ್ ಯು. ಎಚ್ ಮಂಜು ಒಳ್ಳೆ ಸಭೆ ಕೊಟ್ಟಿದ್ದೀರಿ. ನೆಕ್ಸ್ಟ್ 2023-24 ಸಾಲಿನ ಆಯವ್ಯಯ ಬಜೆಟಿನ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇವತ್ತು ನಮ್ಮ ರಾಜ್ಯದಲ್ಲಿ ಬಂದಂಥ ಸರ್ಕಾರ ಇವತ್ತೇನು ಬಸವಣ್ಣನವರ ದೀಕ್ಷೆ ವಾಕ್ಯಂತೆ ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ಹೆಗ್ಗಳಿಕೆಗೆ ಒಂದು ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜನರಿಂದ ಆಯ್ಕೆಯಾಗಿ ಜನರಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಜನರಿಗೋಸ್ಕರ ಆ ಕಾರ್ಯಕ್ರಮವನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಆಯವ್ಯಯ ಬಡ್ಜೆಟನ್ನು ಮಂಡಿಸಿದೆ. ಇದರಲ್ಲಿ ಭಾಳಷ್ಟು ರೀತಿಯಲ್ಲಿ ನಮ್ಮ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ಅಂಶಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಅದೇ ರೀತಿಯಲ್ಲಿ ಅವರ ಜೊತೆಗೂಡಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಈ ಒಂದು ಸಭೆ ಮುಖೇನ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ಕಳೆದ ಚುನಾವಣೆಯಲ್ಲಿ ಒಂದು ಚುನಾವಣೆ ಪೂರ್ವದಲ್ಲಿ ನಾವು ಜನರಿಗೆ ಏನನ್ನು ನಾವು ಆಯ್ಕೆಯಾಗಿ ಬಂದ ಮೇಲೆ ನಮ್ಮ ಜನರಿಗೋಸ್ಕರ ಕೊಡ್ತೇವೆ ಅಂತಕ್ಕಂಥ ಯೋಜನೆಗಳನ್ನು ರೂಪಿಸಿರ್ತಕ್ಕಂಥದ್ದು, ಅದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು, ಅದನ್ನು ಇವತ್ತು ನಮ್ಮ ಬಡ್ಜೆಟ್ಟಿನಲ್ಲಿ ಅನುಷ್ಠಾನಗೊಳಿಸಿ ಆ ಒಂದು ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ನಮ್ಮ ಮೊದಲ ಆದ್ಯ ಕರ್ತವ್ಯ. ಅದನ್ನು ನಮ್ಮ ಗುರಿಯಾಗಿಟ್ಕೊಂಡು ಏನಿವತ್ತು ನಮ್ಮ ಸರ್ಕಾರದ ನಮ್ಮ 5 ಗ್ಯಾರಂಟಿಗಳನ್ನು, ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವ ನಿಧಿಯ ಯೋಜನೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ಕುಟುಂಬದಲ್ಲೂ ಕೂಡ ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕಂತೇಳಿ ಸಂಕಲ್ಪ ಹೊತ್ತಂಥ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರ ಬಂದ ಮೇಲೆ ಅದನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸೋಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಬೆಳಗ್ಗೆ ನಮ್ಮ ಸಹ ಸದಸ್ಯರು ಕೂಡ ಹೇಳಿದ್ರು, ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕೂಡ ಪ್ರಶಂಸದ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ಮ ಸರ್ಕಾರಕ್ಕೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತಕ್ಕಂಥ ನಾನಾದ ಈ ಸಂದರ್ಭದಲ್ಲಿ ಭಾವಿಸ್ತಾ, ಅಧ್ಯಕ್ಷರೇ, ಥ್ಯಾಂಕ್ ಯು. ನಿಮ್ಮ ಮೂಲಕವಾಗಿ ನಾನು ವಿರೋಧ ಪಕ್ಷದವರಿಗೆ ವಿನಂತಿಯನ್ನು ಮಾಡ್ಕೊಳ್ಳೋದು,
ಇವತ್ತು ಕೇಂದ್ರ ಸರ್ಕಾರದವರು ಮಲ್ತಾಯಿ ಧೋರಣೆಯನ್ನು ನಮ್ಮ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಏನು ಅತಿ ಹೆಚ್ಚಿನ ಒಂದು ಸಂಸತ್ ಸದಸ್ಯರನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆಯನ್ನು ಮಾಡಿಕೊಂಡಿದ್ರೆ ತಾವು ತಮ್ಮ ಸಂಸದರ ಮೂಲಕವಾಗಿ ಏನು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಹತ್ರ ಅತಿ ಹೆಚ್ಚಿನ ಅನುದಾನವನ್ನು ಕರ್ನಾಟಕ ರಾಜ್ಯಕ್ಕೆ ತಂದು ನಮ್ಮ ಜೊತೆಯಲ್ಲಿ ಒಂದು ಜೊತೆ ಕೈಗೂಡಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒತ್ತನ್ನು ಕೊಡಬೇಕು. ತನ್ಮೂಲಕ ನೀವು ಕೂಡ ಒಂದು ಸಕಾರಾತ್ಮಕವಾಗಿ ಜನರಿಗೆ ಕೆಲಸ ಮಾಡುವಂಥ ಸಹಕಾರಿಯಾಗಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಲ್ಲಿ ಧನ್ಯವಾದಗಳು ಸರ್. ಎಲ್ಲರೂ ಮಾತಾಡಬೇಕಲ್ಲ. ನಾವು ಹೊಸ ಸದಸ್ಯರು, ನಮಗೂ ಒಂಚೂರು ಕಾಲಾವಕಾಶ ಕೊಡಿ. ನಾವು ಹೊಸದಾಗಿ ಕಲೀಲಿಕ್ಕೆ ಬಂದಿರತಕ್ಕಂಥದ್ದು. ನೀವು ಬರೀ ನಮ್ಗೆ 5 ನಿಮಿಷ 10 ನಿಮಿಷ ಅಂತ ಕಾಲ ಕೊಟ್ರೆ ಹಲವಾರು ಕಾಲಹರಣ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಚಿಮ್ಮನ್ ಕಟ್ಟಿ ರೆಡಿಯಾಗಿ ಟು ದಿ ಪಾಯಿಂಟ್. ಅದೇ ರೀತಿಲಿ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದ ಬಗ್ಗೆ ಒಂಚೂರು ಹೇಳ್ಬೇಕಾಗಿದೆ. ಅದನ್ನೆಲ್ಲ ಬಿಟ್ಟು ಊರಿಡಿ ಮಾತಾಡಿ. ಈಗ ನಮ್ಮ ಕ್ಷೇತ್ರದ ಬಗ್ಗೆ ಹೇಳ್ತೀವಿ. ಮಾತಾಡ್ಲಿಕ್ಕೆ ಕಾಲಿಂಗ್ ಅಟೆನ್ಷನ್ ಇದೆ, ಬಹಳಷ್ಟು ಮಾಡಿದೆ. ಎಷ್ಟು ನಮಗೂ ಅವಕಾಶ ಕೊಡಿ ಅಧ್ಯಕ್ಷರೇ. ಕ್ಷೇತ್ರ ಭತ್ತದ ಕಣಜ ಅಂತೇಳಿ ಖ್ಯಾತಿ ಹೊಂದಿರತಕ್ಕಂಥ ಒಂದು ಕ್ಷೇತ್ರದಿಂದ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಭತ್ತದ ಬೆಳೆಗಾರರು ಬಹಳ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಇವತ್ತು ಬಿತ್ತನೆ ಬೀಜ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವಾರು ಶಾಲೆಯಲ್ಲಿ ಮಕ್ಕಳು ಭಯದ ವಾತಾವರಣದಿಂದ ಶಾಲೆಗೆ ಬರ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಆ ಸೂರು ಯಾವಾಗ ಬೀಳುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸಂಗತಿಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ಅದೇ ರೀತಿಯಲ್ಲಿ ಹಲವಾರು ರಸ್ತೆಗಳು ಇವತ್ತು ರಿಪೇರಿ ಆಗಬೇಕಾಗಿದೆ. ಆ ಕಾರಣದಿಂದ ಅದನ್ನು ಕೂಡ ಹೆಚ್ಚು ಒತ್ತನ್ನು ಕೊಡಬೇಕಂತೇಳಿ ತಮ್ಮ ಮೂಲಕವಾಗಿ ನಮ್ಮ ಸಚಿವರಿಗೆ ಮನವಿಯನ್ನು ಮಾಡಿಕೊಂಡು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಸೂಕ್ತವಾದಂತ ನಮಗೂ ಒಂಚೂರು ಅವಕಾಶ ಕೊಡಿ. ಅದೇ ರೀತಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ಬಹಳ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಇಲಾಖೆಯ ನಮ್ಮ ಸಚಿವರಿಗೆ ಏನು ಸಿಬ್ಬಂದಿ ಕೊರತೆ ಇದೆ ಅದನ್ನು ನೀಗಿಸುವಂಥ ನಿಟ್ಟಿನಲ್ಲಿ ನಾನು ತಮ್ಮ ಮೂಲಕವಾಗಿ ಮನವಿಯನ್ನು ಮಾಡಿಕೊಂಡು, ಕೊನೆಯದಾಗಿ ನಮ್ಮ ರೈತರು ಇವತ್ತೇನು ಮಳೆ ಅಭಾವ ಕಮ್ಮಿ ಆಗ್ತಾ ಇದೆ, ಇವತ್ತು ಪಂಪ್ಸೆಟ್ಟನ್ನು ಉಪಯೋಗಿಸೋದು ಹೆಚ್ಚಿಗೆ ನಮ್ಮ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಸರಿಯಾದ ರೀತಿಯಲ್ಲಿ ಪವರ್ ಸ್ಟೇಷನ್ಗಳು ಇಲ್ಲದೇ ಇರೋದ ಕಾರಣ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಶಕ್ತಿ ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ವಿದ್ಯುತ್ ಶಕ್ತಿಯ ಪವರ್ ಸ್ಟೇಷನ್ ಅನ್ನ ಕೊಡಿಸ್ಬೇಕಂತೇಳಿ ತಮ್ಮ ಮೂಲಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನ ಸಮರ್ಪಣೆ. ನಿಮ್ಮ ಪ್ರಮುಖ ಯಾವ್ದು ಪ್ರಮುಖ ಫಸ್ಟ್ ಮಾತಾಡಿ, ಆದಷ್ಟು ಬೇಗ ಮುಗಿಸಿ. ಬಹಳ ಸದಸ್ಯರಿದ್ದಾರೆ, ಮತ್ತೆ ಕಾಲಿಂಗ್ ಅಟೆನ್ಷನ್ ಕೂಡ ಇದೆ. ಅದೇ ಎಲ್ಲ ಬೇಗ ಬೇಗ ಮುಗಿಸಿ ಎಲ್ಲ ಅವಕಾಶ ಸಿಗ್ತದೆ. ಮತ್ತೆ ನಿಮಗೆ ನೆಕ್ಸ್ಟ್ ಬೇಗ ಅವಕಾಶ ಕೊಟ್ಟಿದೆ ಅಲ್ಲ ಚರ್ಚೆ ಅವಕಾಶಕ್ಕಾಗಿ ಹೊಂದಿಸ್ತೇನೆ. ಚಿಮ್ಮನ್ ಕಟ್ಟಿ ನೆಕ್ಸ್ಟ್ ರೆಡಿ ಆಗಿರ್ಬೇಕು. ವಿಶೇಷವಾಗಿ ನಾವು ಹೊಸ ಸದಸ್ಯರು ಈ ಲೋಕತಂತ್ರಕ ಪಾವನ ಮಂದಿರ ಅಂತೇಳಿ ಒಂದು ಪವಿತ್ರ ಭಾವನೆಯಿಂದ ಈ ಸದನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ತಾರ್ಕಿಕ ಅಂತ್ಯವನ್ನು ತಾವು ಕಾಣಿಸಬೇಕು, ಒಂದು ಲಾಜಿಕ್ ನಾನು ನಮ್ಮ ಸಮಸ್ಯೆ ಪರಿಹಾರ ಸೂಚಿಸಬೇಕು ಅಂತ ಭಾವಿಸ್ತೇನೆ. ಹಾಗಾಗಿ ಮಾತು ಶಬ್ದಗಳ ಸೂತಕ್ಕಾಗಬಾರ್ದು, ಅದು ಬದುಕಿನ ಭರವಸೆ ಸಾಧ್ಯತೆ ಆಗಬೇಕು. ಸೂತಕದ ಮನೆಯೊಳಗೆ ಹಬ್ಬ ನಡೆದು ಬರಬೇಕು. ಈ ನಿಟ್ಟಿನಲ್ಲಿ ಈ ಬಜೆಟ್ ನಮಗೆ ಇವತ್ತು ಚರ್ಚೆ ನಡೀತಾ ಇದೆ. ಅಧ್ಯಕ್ಷರೇ, ಈ ರಾಜ್ಯದ ಅನುದಾನಿತ ಪ್ರಾಥಮಿಕ ಶಾಲೆಗಳ ಶಿಕ್ಷಕರನ್ನು ಕಳೆದ 21 ವರ್ಷಗಳಿಂದ ನೇಮಕವಾಗಿಲ್ಲ. 100 ಶಾಲೆಗಳು ಮುಚ್ಚಿವೆ. ನಾನೇ ಒಂದು 8 ಶಾಲೆ ಆಡಳಿತ ಮನೆಯಲ್ಲಿದ್ದೇನೆ. ಹಾಗಾಗಿ ನಾವೆಲ್ಲ ಇವ್ರನ್ನ ಕಾಡಿ ಬೇಡಿ ಆ ಒಂದಷ್ಟು ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಅವರಿಗೆ 8,000 10,000 ಸಂಬಳ ಕೊಡ್ತಾ ಅವ್ರನ್ನ ಸಾಕುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕನ್ನಡ ಶಾಲೆ ಉಳಿದರೆ ನಮ್ಮ ಕನ್ನಡ ಉಳಿತದೆ, ನಮ್ಮ ಸಂಸ್ಕೃತಿ ಉಳಿತದೆ ಅನ್ನೋದು ಭಾವನೆ. ಹಾಗಾಗಿ ನೇಮಕತೆಗೆ ಈ ಅನುಮೋದನೆ ನೀಡಬೇಕು ಮತ್ತು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಬೇಕೆಂದು ವಿನಂತಿಸ್ತೇನೆ. ನಮ್ಮ ಕನ್ನಡ ಒಂದು ರೀತಿಯಲ್ಲಿ ತಾರತಮ್ಯ ಆಗ್ತಾ ಇದೆ. ಕನ್ನಡ ಅನುದಾನಿತ ಶಾಲಾ ಮಕ್ಕಳಿಗೆ ಕೂಡ ಸಮವಸ್ತ್ರ ಮತ್ತು ಶೂ ಮತ್ತು ಸಾಕ್ಸನ್ನು ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೇನೆ. ಹಾಗೆ ಕರ್ನಾಟಕ ದರ್ಶನ ಪ್ರವಾಸ ಸೌಭಾಗ್ಯವನ್ನು ಕೂಡ ಒದಗಿಸಬೇಕು. ಹಾಗೆ ಶಾಲಾ ಶಿಕ್ಷಕರಿಗೆ ಜ್ಯೋತಿ ಸಂಜೀವನಿ ಅಂದರೆ ಆರೋಗ್ಯ ಭಾಗ್ಯವನ್ನು ಆ ಶಾಲಾ ಶಿಕ್ಷಕರಿಗೆ ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ. ಮತ್ತು ಶಾಲಾ ಮಾನ್ಯತೆ ನವೀಕರಣ ಷರತ್ತುಗಳನ್ನು ಇವತ್ತು ಸರಳೀಕರಣಗೊಳಿಸಬೇಕಂತ ಒಂದು ಅನಿವಾರ್ಯತೆ ಇದೆ. 2017ಕ್ಕಿಂತಲೂ ಮುಂಚಿನ ಶಾಲೆಗಳ ಅಗ್ನಿನಂದಕ ನಿಯಮ ಮತ್ತು ಶಾಲಾ ಸುರಕ್ಷತೆಗೆ ಉಚ್ಚ ನ್ಯಾಯಾಲಯ ಇವತ್ತು ವಿನಾಯಿತಿ ನೀಡಿದರೂ ಕೂಡ ಇದರ ಆದೇಶವನ್ನು ಇಷ್ಟವರೆಗೆ
ಹೊರಡಿಸಿಲ್ಲ, ಅದನ್ನು ಶೀಘ್ರವಾಗಿ ಹೊರಡಿಸಬೇಕು. ಮತ್ತು ಶಾಲಾ ಶಿಕ್ಷಕರ ಮತ್ತು ಮಕ್ಕಳ ಅನುಪಾತ 31ಕ್ಕೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಸರ್ಕಾರ ಆದೇಶ ಹೊರಡಿಸಬೇಕೆಂದು ನಾನು ಒತ್ತಾಯ ಮಾಡ್ತೇನೆ. ಹಾಗೆ ಇವತ್ತು ಸಮುದ್ರ ಪಕ್ಕದಲ್ಲೇ ಇದ್ರೂ ಕೂಡ ಒಪ್ಪಿಗೆ ಬರ ಎನ್ನುವ ರೀತಿಯಲ್ಲಿ ನಮ್ಮಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಪಶ್ಚಿಮಮುಖವಾಗಿ ಬಹಳಷ್ಟು ನೀರು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ವೆಂಟೇಜ್ ಡ್ಯಾಮ್ ನಿರ್ಮಾಣ ಮಾಡಿದಾಗ ಅಲ್ಲಿ ಅಂತರ್ಜಲವನ್ನು ಮರುಪೂರಣಗೊಳಿಸಲು ಮತ್ತು ಕುಡಿಯಲು, ಕೃಷಿಗೆ ಹಾಗೂ ಬೇರೆ ಬೇರೆ ಉದ್ದೇಶಕ್ಕೆ ಆ ನೀರು ಉಪಯೋಗ ಆಗ್ತದೆ. ಹಾಗಾಗಿ ಕರಾವಳಿಯ ಸಾವಿರಾರು ಎಕರೆ ಭೂಮಿಗೆ ನೀರು ಲಭ್ಯವಾಗೋದು ನೋಡ್ತಕ್ಕಂಥ ಜವಾಬ್ದಾರಿ ಕೂಡ ಈ ಸರ್ಕಾರದ ಮೇಲೆ ಇದೆ. ಹಾಗೆ ಈ ಸಲ ನಿಮಗೂ ಕೂಡ ಅನುಭವ ಆಗಿರ್ಬೋದು, ಬೇಸಿಗೆ ಕಾಲದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಕೂಡ ನಮ್ಮ ಯಾವ ಬಾವಿಯಲ್ಲಿ ಕೂಡ ನೀರು ಇರಲಿಲ್ಲ. ಹಾಗಾಗಿ ಅಂತರ್ಜಲ ವೃದ್ಧಿ ಆಗಬೇಕಾದ್ರೆ ಅಲ್ಲಲ್ಲಿ ವೆಂಟೇಜ್ ಡ್ಯಾಮನ್ನು ಅಲ್ಲಿ ನಿರ್ಮಾಣ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಮಳೆಗಾಲದ ಈ ನೀರನ್ನು ಸದ್ವಿನಿಯೋಗ ಮಾಡಿಕೊಂಡು ಬೇಸಿಗೆ ಕಾಲಕ್ಕೆ ಅದನ್ನು ಪ್ರಿಸರ್ವ್ ಮಾಡಿದಾಗ ಒಂದಷ್ಟು ಒಳ್ಳೆಯದಾಗ್ತದೆ ಅಂತ ಭಾವಿಸ್ತೇನೆ. ಹಾಗೆ ಕರಾವಳಿ ಭಾಗದ ಸಾಂಸ್ಕೃತಿಕ ಕಲೆ, ದೈವಾರಾಧನೆ, ಯಕ್ಷಗಾನ, ಕಮ್ಮಳ ಮುಂತಾದ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಕೂಡ ಈ ಬಜೆಟಲ್ಲಿ ಯಾವುದೇ ಬೆಳಕನ್ನು ಚೆಲ್ಲಿಲ್ಲ. ಜಾನಪದ ಮತ್ತು ಕ್ರೀಡೆಗಳನ್ನು ಪ್ರೋತ್ಸಾಹಿಸಿರುವುದರಿಂದ ಕರಾವಳಿ ಭಾಗದ ಚಟುವಟಿಕೆಗಳು ಕುಂಠಿತ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ಕಂಬಳದಲ್ಲಿ ಸುಮಾರು 1 ಲಕ್ಷ ಜನ ಸೇರುವಂತ, ಹಾಗಾಗಿ ಅದಕ್ಕೆ ಬೆಂಬಲವನ್ನು ಕೋರ್ತೇನೆ. ಹಾಗೆ ಕರಾವಳಿಯಲ್ಲಿ ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಬೇಕು ಒತ್ತಾಯವನ್ನು ಮಾಡ್ತೇನೆ. ತುಂಬ ಇವತ್ತು ಏನಾಗ್ತದೆ, ಜೂನಲ್ಲಿ ಮಳೆ ಬಂದರೆ ಜೂನಲ್ಲೇ ನಾವು ಅದರ ನಿರ್ಮಾಣ ಕಾರ್ಯ ಮಾಡ್ತೀವಿ. ನನ್ನ ಬೇಡಿಕೆ ಇದೆ, ಜನವರಿ ತಿಂಗಳಲ್ಲಿ ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸ್ವಲ್ಪ ಇದನ್ನು ಅವರಿಗೆ ತಾವು ನಿರ್ದೇಶನ ಕೊಡಬೇಕು, ಸೂಚನೆ ಕೊಡಬೇಕು. ಜನವರಿ ತಿಂಗಳಲ್ಲಿ ಇದನ್ನು ಪ್ರಾಪರ್ ಪ್ಲಾನ್ ಮಾಡಿದಾಗ ಖಂಡಿತವಾಗಿ ಇಷ್ಟು ಸಾವು ನೋವು ನಷ್ಟ ಉಂಟಾಗುತ್ತಿಲ್ಲ ಅಂತ. ಧನ್ಯವಾದಗಳು ಸುರೇಶ್, ಧನ್ಯವಾದ. ತಾವು ಮುಂದಡಿ ಇಡಬೇಕು ಅಂತ. ಧನ್ಯವಾದಗಳು ಚಿಮ್ಮನ್ಕಟ್ಟಿ, ಧನ್ಯವಾದಗಳು. ನೆಕ್ಸ್ಟ್ ಶ್ರೀವಾಸ್ತವ್. ಮಾನ್ಯ ಸಭಾಧ್ಯಕ್ಷರಲ್ಲಿ ಮೊದಲನೇದಾಗಿ ತಮಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಿ, ಇಡೀ ಭರತ ಖಂಡವನ್ನು ಆಳಿದಂಥ ದಕ್ಷಿಣ ಪತೇಶ್ವರ ಎನಿಸ್ಕೊಂಡ ಇಮ್ಮಡಿ ಪುಲಿಕೇಶಿಯವರ ಆಳಿದ ಬಾದಾಮಿ ಮತಕ್ಷೇತ್ರದಿಂದ ಬಂದಂಥ ಇದು ಹಲವಾರು ವರ್ಷಗಳಿಂದ ಭಾಳ ಹೆಸರುವಾಸಿಯನ್ನು ಪಡೆದಂಥ ಕ್ಷೇತ್ರ. ಯಾಕಂದ್ರೆ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಸಂದರ್ಭದಾಗ ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಂಥದ್ದು. ಭಾಳ ಮುಖ್ಯವಾಗಿ ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಜೊತೆಗೆ ಏತ ನೀರಾವರಿ ಅನ್ನುವಂಥ ಕಾರ್ಯಕ್ರಮಗಳನ್ನು ಮತ್ತು ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥದ್ದು. ಅದೇ ರೀತಿಯಾಗಿ ನನ್ನ ತಂದೆಯವರಾದಂಥ ಮಾಜಿ ಸಚಿವರಾದಂಥ ಬಿ ಚಿಮ್ಮನಕಟ್ಟಿಯವರು ಸಹ ಹಲವಾರು ರೀತಿಯಾದಂಥ ಜಲಾಶಯಗಳ ಕಾರ್ಯಕ್ರಮಗಳದಾಗ ಪಾಲ್ಗೊಂಡಂಥ ಸಂದರ್ಭಗಳನ್ನು ಮತ್ತು ನವಿಲು ತೀರ್ಥ ಜಲಾಶಯದ ಉದ್ಘಾಟನೆ ಆಗಿರ್ಬೋದು, ಹೇಮಾವತಿ ಜಲಾಶಯದ ಉದ್ಘಾಟನೆಯನ್ನು ನೆರವೇರಿಸ್ಕೊಂಡು ಬಂದು ಬಾಲಕುಂದ್ರೆ ಕಾಲುವೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸುವುದರ ಜೊತೆಗೆ ರೈತರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಂಥದ್ದು. ಈ ದಿವಸ ಭಾಳ ಮುಖ್ಯವಾಗಿ ನಾವು ನೋಡಬೇಕಾದದ್ದಂತಂದ್ರೆ ಒಂದು ಶಿಕ್ಷಣಕ್ಕೆ ಕೊಟ್ಟಂಥ ಈ ಬಜೆಟ್ ಒಳಗೆ ಅದನ್ನು ನಾವು ಗಮನಿಸಬೇಕಾದಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಭಾಳ ಮುಖ್ಯವಾಗಿ ನಾನು ಈ ಸಂದರ್ಭದಾಗ ಕೃತಜ್ಞತೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿ ಹಳೆ ಪದ್ಧತಿ ಒಳಗಿದ್ದಂಥದ್ದನ್ನು ಮತ್ತೆ ಜಾರಿಗೊಳಿಸಿದ್ದು ಭಾಳ ಅದು ಸ್ವಾಗತಾರ್ಹದ್ದು. ಅದರ ಜೊತೆಗೆ 8,311 ಕೊಠಡಿಗಳನ್ನು ಅಂದರೆ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂಥ ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ 550 ಕೋಟಿಯನ್ನು ಅದಕ್ಕೋಸ್ಕರ ಇಟ್ಟಿರುವಂಥದ್ದನ್ನು ಗಮನ ಹರಿಸಿದ್ರೆ ಭಾಳ ದೊಡ್ಡದು ಅಂತ ಅನಿಸುತ್ತೆ. ಅದರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಗಮನ ಹರಿಸ್ಬೇಕಾದಂಥದ್ದು ಐತಿ. ಮಾನ್ಯ ಸಭಾಧ್ಯಕ್ಷರೇ, ಭಾಳ ಮುಖ್ಯವಾಗಿ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ನಾವು ಗಮನ ಹರಿಸ್ಬೇಕಾದದ್ದು ಏನಂದ್ರೆ 2020ರಿಂದ ಹಿಡಿದು 2023ವರೆಗೆ ಹಿಂದಿನ ಸರ್ಕಾರದಾಗ ಅಲ್ಲಿ ಈ ಕಾರ್ಯಕ್ರಮ ಜಾರಿಗೆ ಪೂರ್ಣಗೊಂಡಿರಲಿಲ್ಲ. ಆದರೆ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಇಡೀ ನಮ್ಮ ಶಿಕ್ಷಣ ಸಚಿವರು ಇದನ್ನು ಇದರ ಮೇಲೆ ಭಾಳ ಗಮನ ಕೊಟ್ಟು ಮತ್ತೆ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸ್ಯಾರ. ಅವರಿಗೆ ನಾನು ಈ ಸಂದರ್ಭದಾಗ ಅಭಿನಂದನೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಆರೋಗ್ಯದ ವಿಚಾರವಾಗಿ ಮಾತಾಡೋದಾತಂದ್ರೆ ಭಾಳ ಮುಖ್ಯವಾಗಿ ಒಂದು ಕಾರ್ಯಕ್ರಮಗಳನ್ನು ಈ ಬಜೆಟಲ್ಲಿ ಸೇರಿಸ್ಕೊಂಡಿದ್ದು ಭಾಳ ಮುಖ್ಯ ಅನಿಸುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅನ್ನುವಂಥ ಯೋಜನೆಯನ್ನು ಜಾರಿಗೊಳಿಸಿದ್ದು.
ಯಾಕಂದ್ರೆ ಇದು ನಮಗೆ ಅನ್ಸೋದು ಏನಂದ್ರೆ ಕಲ್ಯಾಣ ಕರ್ನಾಟಕದ ಜೊತೆಗೆ ನಮ್ಮ ಕಿತ್ತೂರು ಕರ್ನಾಟಕದ ಭಾಗವಾಗಿ ನಾವು ಗಮನ ಹರಿಸೋದಾತು ಅಂದ್ರೆ ಅಲ್ಲಿ ಬಹಳ ಮುಖ್ಯವಾಗಿ ಹಿಂದುಳಿದ ವರ್ಗ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಇರುವಂಥದ್ದು. ಅಲ್ಲಿ ಈ ಮುಖ್ಯವಾಗಿ ಮೂಮೆಂಟಲ್ ಡಿಸಾರ್ಡರ್ಸ್ ಅನ್ನುವಂಥ ರೋಗಗಳಿಗೆ ಬಹಳ ಮಂದಿ ತುತ್ತಾಗಿರೋದನ್ನು ನಾವು ಗಮನ ಹರಿಸ್ಬೇಕಾಗ್ತೈತಿ. ಆ ದಿಸೆ ಒಳಗೆ ಈ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅನ್ನುವಂಥ ಕಾರ್ಯಕ್ರಮಗಳು ಅದು ಮಾಡೋದ್ರಿಂದ ಅವೆಲ್ಲ ಸಣ್ಣ ಪುಟ್ಟ ತಾಲೂಕುಗಳಿಗೆ ಎಲ್ಲೋ ಒಂದು ಕಡೆ ಅಲ್ಲಿರುವಂಥ ಪೇಷಂಟನ್ನು ಐಡೆಂಟಿಫೈ ಮಾಡ್ಬೋದು ಅಂತ ನನಗನ್ಸಾದೈತಿ. ಅದೇ ರೀತಿಯಾಗಿ ಆಶಾ ಕಿರಣ ಅನ್ನುವಂಥ ಕಾರ್ಯಕ್ರಮ, 2 ನಿಮಿಷ ಪ್ಲೀಸ್. ಆಶಾ ಕಿರಣ ಅನ್ನುವಂಥದ್ದು ಎಷ್ಟೋ ಮಂದಿ ಬಡವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಳಕ್ಕಾಗಂಗಿಲ್ಲ. ಆ ದಿಸೆ ಒಳಗೆ ನಮ್ಮ ಸರ್ಕಾರ 21 ಕೋಟಿಯನ್ನು ಕೊಟ್ಟಿದ್ದು ಭಾಳ ಹೆಮ್ಮೆ ಪಡುವಂಥ ವಿಚಾರ. ಕೊನೆಯದಾಗಿ ಪ್ರವಾಸೋದ್ಯಮ ವಿಚಾರವಾಗಿ ನಾನು HK ಪಾಟೀಲ್ ಸಾಹೇಬರಿಗೂ ಆಯ್ತು ಮತ್ತು ಎಲ್ಲ ನನ್ನ ಮಂತ್ರಿಮಂಡಲಕ್ಕೆ ನಾವು ಗೌರವಪೂರ್ವಕವಾಗಿ ನಾವು ವಂದಿಸೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದು ಭಾಳ ಮುಖ್ಯವಾಗಿ ಬನಶಂಕರಿ ದೇವಸ್ಥಾನವನ್ನು ಅದರ ವಿಚಾರವಾಗಿ ಆಗಿರ್ಬೋದು, ಅದರ ಜೊತೆಗೆ ಅದನ್ನು ಅಭಿವೃದ್ಧಿಪಡಿಸೋದರ ಜೊತೆಗೆ ನಮ್ಮ ಬಾದಾಮಿ ಮತ್ತು ಪಟ್ಟದಕಲ್ಲು ಮತ್ತು ಸಂಬಂಧಪಟ್ಟಂಥ ಇನ್ನು ಹಲವಾರು ಸ್ಥಳಗಳನ್ನು ತಾಣಗಳನ್ನು ಭಾಳ ಅದನ್ನು ಪ್ರವಾಸಿಗರ ತಾಣಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ಸರ್ಕಾರ ಅದ್ರ ಬಗ್ಗೆ ಇಚ್ಛಿಸಿದ್ದು ಭಾಳ ಅದು ಸ್ವಾಗತಾರ್ಹ. ಅದರ ಒಂದು ಮುಖ್ಯವಾಗಿ ಮಾನ್ಯ ಸಭಾಧ್ಯಕ್ಷರೇ ಏನಪ್ಪ ಅಂತಂದರೆ ಪ್ರವಾಸಿ ತಾಣಗಳನ್ನು ನಾವು ಅದನ್ನು ಬರೀ ಅದರ ಡೆವಲಪ್ಮೆಂಟ್ ಮಾಡೋದ್ರ ಜೊತೆಗೆ ಅಲ್ಲಿರುವಂಥ ಬೇಸಿಕ್ ಕಮ್ಯುನಿಟೀಸನ್ನು ನಾವು ಪ್ರೊವೈಡ್ ಮಾಡಿದ್ವಿ ಅಂದರೆ ಭಾಳ ಮುಖ್ಯ ಅನ್ಸುತ್ತೆ. ಅಲ್ಲಿರುವಂಥ ಭಾಳ ರೋಡ್ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ, ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ದಾತಂದ್ರೆ ಮುಂದಿನ ದಿನಮಾನದಾಗ ದೊಡ್ಡ ಬದಲಾವಣೆ ತರ್ಬೋದು ಅಂತ ಹೇಳ್ಕೊಂಡು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಮಗೆ ಅನಿಸ್ತೇನೆ. ನೆಕ್ಸ್ಟ್ ಆನಂದ್, KS ಆನಂದ್. ನೆಕ್ಸ್ಟ್ ಶಿವಸಾಧನ ಬೇಗ ಮುಗಿಸಿ ಅಧ್ಯಕ್ಷರೇ. ಅದು ಶಾರ್ಟ್ ಮಾಡಿ ನಾನು ನಿಮಗೊಂದು ಅಭಿನಂದನೆಯನ್ನು ತಿಳಿಸ್ತೀನಿ. ಮುಂದಕ್ಕೆ ಹೋಗುವ. ನೆನ್ನೆ ನಿಮಗೆ ಬೆಸ್ಟ್ ಸನ್ ಆಫ್ ಇಂಡಿಯಾ ಅಂತ ಅವಾರ್ಡ್ ತಗೊಂಡಿದ್ದೀರಿ. ನಮ್ಮ ಸದನದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಪ್ರಾರಂಭದಲ್ಲೇ ತಿಳಿಸಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷ. ಅಭಿನಂದನೆ ಮಾತ್ರ ಅಲ್ಲ, ನೀವು ಕೂಡ ಪ್ರಶಸ್ತಿ ಪಡಲಿಕ್ಕೆ ಪ್ರಯತ್ನ ಆಗಬೇಕು. ನಿಮ್ಮ ಹಾದಿಯಲ್ಲೇ ಮುಂದೆ ಸಾಗ್ತೀವಿ ಅಧ್ಯಕ್ಷ. ನೆಕ್ಸ್ಟ್ ಮುಂದಕ್ಕೆ. ಈ ಬಾರಿಯ ಬಡ್ಜೆಟ್ ಅಲ್ಲಿ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ನಮ್ಮ ಜಿಲ್ಲೆಯ 2ನೇ ನಾಯಕರು, ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿಯಾಗಿ ಬಡ್ಜೆಟನ್ನು ಮಂಡಿಸಿದ್ದಾರೆ. ಹಿಂದೆ ದೇವರಾಜ ಅರಸು ಅವರ ಕಾಲದ ನಂತರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡ್ಜೆಟನ್ನು ಮಂಡಿಸಿದ್ದಾರೆ. ಆದರೆ ಮೈಸೂರು ಅಂತ ಹೇಳಿದ್ರೆ ಹೇಗೆ ಸಾಂಸ್ಕೃತಿಕ ನಗರಿ ಅಂತ ಹೆಸರು ತಗೊಂಡಿದೆಯೋ ಹಾಗೆ ಹೆರಿಟೇಜ್ ಸಿಟಿಯಾಗೂ ಇದೆ. ಆದರೆ ಈ ಬಾರಿಯ ಬಡ್ಜೆಟಲ್ಲಿ ಹೆರಿಟೇಜಿನ ಬಿಲ್ಡಿಂಗ್ಗಳ ಬಗ್ಗೆ ಯಾವುದೇ ರೀತಿಯಲ್ಲೂ ಪ್ರಸ್ತಾಪ ಆಗಿಲ್ಲ ಅಧ್ಯಕ್ಷರೇ. ಅದು ಮೈಸೂರಲ್ಲಿ ದೇವರಾಜ ಮಾರ್ಕೆಟ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳ ಹಿಂದೆ ಅವರು ಲಾಯರ್ಗಿರಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಓಡಾಟ ಮಾಡ್ತಾ ಇದ್ದಂಥ ಜಾಗ ಅದು ದೇವರಾಜ ಮಾರ್ಕೆಟ್ ಇರ್ಬೋದು, VV ಮಾರ್ಕೆಟ್ ಇರ್ಬೋದು. ಲ್ಯಾಂಡ್ಸ್ಟೋನ್ ಬಿಲ್ಡಿಂಗನ್ನು ಅದಕ್ಕೆ ಏನು ಹೆರಿಟೇಜ್ ಬಿಲ್ಡಿಂಗಿಗೆ ಸಂಬಂಧಪಟ್ಟಂಗೆ ದಯಮಾಡಿ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಇದನ್ನು ಗಣನೆಗೆ ತಗೋಬೇಕು ಅನ್ನೋ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಹಾಗೆ KR ಹಾಸ್ಪಿಟ್ಲು ಮೈಸೂರಿನಲ್ಲಿ ಇತಿಹಾಸ ಪ್ರಸಿದ್ಧ KR ಹಾಸ್ಪಿಟ್ಲು, ಅದಕ್ಕೆ 100 ವರ್ಷ ಆಗ್ತಾ ಇದೆ ಮುಂದಿನ ವರ್ಷ. ಈ 100 ವರ್ಷದ ಈ ಸಂದರ್ಭದಲ್ಲಿ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಅನುದಾನ ಕೊಟ್ಟರೆ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ರೀತಿಯಲ್ಲಿ KR ಹಾಸ್ಪಿಟ್ಲನ್ನು ಮಾಡ್ಬೋದು ಅನ್ನುವಂಥ ಅಭಿಪ್ರಾಯ ಇದೆ. ದಯಮಾಡಿ ಮುಂಗಡ ಪತ್ರದ ಸಂದರ್ಭದಲ್ಲಿ ಅದನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಹಾಗೆ ಮೈಸೂರಿನ ಎಕ್ಸಿಬಿಷನನ್ನು ಪ್ರಗತಿ ಮೈದಾನದ ರೀತಿಯಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನು ಬಡ್ಜೆಟಲ್ಲಿ ಹೇಳಿದ್ದಾರೆ. ಆದರೆ ಅದಕ್ಕೆ ಅನುದಾನವನ್ನೇ ಈ ಬಾರಿ ಮೀಸಲಿಟ್ಟಿಲ್ಲ. ಅನುದಾನವನ್ನು ಮೀಸಲಿಡದ ಈ ಪ್ರಗತಿ ಮೈದಾನದಕ್ಕೆ ಯಾವ ರೀತಿಯಲ್ಲಿ ಇದು ಅಭಿವೃದ್ಧಿ ಆಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಇದಕ್ಕೆ ಅನುದಾನವನ್ನು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀನಿ. ಪ್ರಗತಿ ಮೈದಾನದ ರೀತಿಯಲ್ಲಿ ಅದಕ್ಕೆ ಹೆಚ್ಚು ಅನುದಾನವನ್ನು ಕೊಡಬೇಕು ಅನ್ನುವಂಥದ್ದು. ಹಾಗೆ ಮೈಸೂರಿನಲ್ಲಿ ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ ಅಧ್ಯಕ್ಷರೇ. ಆದರೆ ಬಹಳ ನಿರೀಕ್ಷೆ ಇದ್ದಿದ್ದು ದಸರಾ ಅಭಿವೃದ್ಧಿ ಪ್ರಾಧಿಕಾರ. ದಸರೆಗೆ ಸಂಬಂಧಪಟ್ಟಂಗೆ ಇವತ್ತಿನವರೆಗೆ ದಸರಾ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲೂ ಚಕಾರ ಬಂದಿಲ್ಲ ಬಡ್ಜೆಟಲ್ಲಿ. ದಯಮಾಡಿ ದಸರಾ ಅಭಿವೃದ್ಧಿ ಪ್ರಾಧಿಕಾರದ ಏನು ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕು ಅನ್ನೋಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಒಳ್ಳೆ ಪಾಯಿಂಟ್ ಹಾಕಿದ್ದೀರಿ. ಇನ್ನು 2 ವಿಷಯ ಅಧ್ಯಕ್ಷ. ಒಂದು, ಮೈಸೂರಿನಲ್ಲಿ
ಏನು ಪ್ರೈವೇಟ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಜಾಸ್ತಿ ಇದೆ, ಆದರೆ ಗೌರ್ಮೆಂಟ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಅನ್ನೋದಿಲ್ಲ. ಬಡ ಮಕ್ಕಳಿಗೆ ಅಥವಾ ಆ ಥರ ಶೈಕ್ಷಣಿಕವಾಗಿ ಯಾರಿಗೆ ಆಸಕ್ತಿ ಇದೆ ಅದು ಇಂಜಿನಿಯರಿಂಗ್ ಕಾಲೇಜನ್ನ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜನ್ನ ಈ ಬಾರಿ ಘೋಷಣೆ ಮಾಡಿಕೊಡಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ. ಮೈಸೂರಿನ ಏರ್ಪೋರ್ಟ್ ರನ್ವೇಗೆ ವಿಸ್ತರಣೆಗೆ ಕಳೆದ ಬಾರಿ 175 ಕೋಟಿ ರೂಪಾಯಿ ಅನುದಾನದ ವಿಷಯವನ್ನ ಬೊಮ್ಮಾಯಿ ಸರ್ಕಾರ ಮಂಡಿಸಿದಂಥ ಸಂದರ್ಭದಲ್ಲಿ ಆಗಿತ್ತು. ಆದರೆ ಈ ಬಾರಿ ಅದರ ಪ್ರಸ್ತಾವವೇ ಇಲ್ಲ. ಹಾಗಾಗಿ ಅದೇನಾದ್ರು ರನ್ವೇ ನೆನೆಗುದಿಗೆ ಬಿದ್ದೋಗುತ್ತಾ ಅನ್ನುವಂತ ಆತಂಕ ಇದೆ. ದಯಮಾಡಿ ಆ ಒಂದು ವಿಷಯವನ್ನ ಮನವಿಯನ್ನ ಈಗ ಎಲ್ಲ ಈ ಸಲ ಮಾತಾಡಿದ್ರೆ ನೆಕ್ಸ್ಟ್ ಸೆಷನ್ ಏನ್ ಮಾತಾಡೋದು ಸ್ವಲ್ಪ ಒಂದು ವಿಷಯ ಇದೆ ಅಧ್ಯಕ್ಷರೇ. ನಮಗೆ ಚಿತ್ರನಗರಿ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಕ್ಷೇತ್ರಕ್ಕೆ ತೆಗೆದುಕೊಂಡಿದ್ದಾರೆ. ಆದರೆ ಅದಕ್ಕೆ ಅನುದಾನವನ್ನ ಈ ಬಾರಿ ಮೀಸಲಿಟ್ಟಿಲ್ಲ. ಎಲ್ಲ ಚಿತ್ರನಗರಿ ಆ ಭಾಗದ ಎಲ್ಲರದು ಇರೋದು 100 ಕೋಟಿ ರೂಪಾಯಿ ಅನುದಾನವನ್ನ ಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ರು. ದಯಮಾಡಿ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಅದೊಂದು ವಿಷಯ. ಧನ್ಯವಾದ, ಚೆನ್ನಾಗಿ ಮಾತಾಡಿದ್ರಿ. ಪಾಯಿಂಟ್ಸ್ ಚೆನ್ನಾಗಿ. ಅಧ್ಯಕ್ಷರೇ ನಮಸ್ಕಾರ. ಅಧ್ಯಕ್ಷರೇ ಒಂದು ಮನವಿ ಅಧ್ಯಕ್ಷರೇ. ಕೊಡುಗಿ ಆಯ್ತು ಅಧ್ಯಕ್ಷರೇ ಒಂದು ಸಣ್ಣ ಅಲ್ಲ, ಬೆಳಿಗ್ಗೆ ಮಾತಾಡಿದ್ರಲ್ಲ. ಇಲ್ಲ ಅಧ್ಯಕ್ಷರೇ, ಮೈಸೂರು ಮೆಡಿಕಲ್ ಕೂತ್ಕೊಳ್ಳಿ, ಪುರ್ಸೋತಿಲ್ಲ ನಿಮಗೆ. ಮೈಸೂರು ಮೆಡಿಕಲ್ ಮತ್ತೆ ಕೂತ್ಕೊಳ್ಳಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾದಂತಹ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ 3,27,000 ಕೋಟಿಗಳ ಒಂದು ದೊಡ್ಡ ಗಾತ್ರದ ಬಜೆಟ್ನನ್ನು ಮಂಡನೆ ಮಾಡೋದ್ರ ಜೊತೆಯಲ್ಲಿ ಪ್ರಮುಖವಾದಂಥ 5 ಗ್ಯಾರಂಟಿಗಳನ್ನು ಈಡೇರಿಸೋದ್ರ ಜೊತೆಯಲ್ಲಿ ಈ ರಾಜ್ಯದ ಎಲ್ಲ ಇಲಾಖೆಗಳ ಸುಧಾರಣೆ ಕೂಡ ಸಾಕಷ್ಟು ಹಣವನ್ನು ವಿನಿಯೋಗ ಮಾಡಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ನಾನು ಆರೋಗ್ಯ ಇಲಾಖೆಯ ಒಂದು ಸುಧಾರಣೆಗೆ ಈ ಸರ್ಕಾರ ಒಂದು ಉತ್ತಮ ಕೆಲಸಗಳನ್ನು ಕೈಗೊಂಡಿರ್ತಕ್ಕಂಥದ್ದನ್ನು ಶ್ಲಾಘಿಸಲಿಕ್ಕೆ ಇಷ್ಟ ಬಯಸ್ತೇನೆ. ಭಾಳ ಮುಖ್ಯವಾಗಿ ಈ ರಾಜ್ಯದಲ್ಲಿದ್ದಂಥ 173 ಡಯಾಲಿಸಿಸ್ ಕೇಂದ್ರಗಳನ್ನು 219ಕ್ಕೆ ಏರಿಸಿದ್ದಾರೆ. ಇವತ್ತು ನೀವು ಪ್ರತಿಯೊಂದು ಡಯಾಲಿಸಿಸ್ ಕೇಂದ್ರದಲ್ಲಿ ಕೂಡ ಪೇಷಂಟ್ನ ಸಂಖ್ಯೆ ಪ್ರತಿ ತಾಲೂಕು ಆಸ್ಪತ್ರೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಏನು ಒಂದು ಡಯಾಲಿಸಿಸ್ ಕೇಂದ್ರಗಳನ್ನ ಒಂದು ಹೆಚ್ಚಿಗೆ ಏರಿಸಿದೆ, ಇದು ಇನ್ನಷ್ಟು ಹೆಚ್ಚಿಗೆ ಆಗಬೇಕು. ಯಾಕೆಂತೇಳಿದ್ರೆ ನಮಗೆ ಗೊತ್ತಿದೆ, ಒಂದು ಪೇಷಂಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿದ್ರೆ ಬಹುಶಃ ಇನ್ನೊಂದು ಪೇಷಂಟ್ ಕ್ಯೂರ್ ಆಗಬೇಕು, ಇಲ್ಲ ಡೆತ್ ಆಗಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಕ್ಯೂರ್ ಆಗ್ತಕ್ಕಂಥ ಸಂಖ್ಯೆ ಭಾಳ ಕಡಿಮೆ. ಹಾಗಾಗಿ ಬೇರೆ ಪೇಷಂಟ್ಗಳಿಗೆ ಒಂದು ಅವಕಾಶ ಆಗಬೇಕು ಅಂತೇಳಿದ್ರೆ ಇನ್ನೊಂದು ಪ್ರತಿ ತಾಲೂಕಿಗೂ ಕೂಡ ಇನ್ನೊಂದು ಡಯಾಲಿಸಿಸ್ ಕೇಂದ್ರಗಳು ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಕೇವಲ 40 ಡಯಾಲಿಸಿಸ್ ಕೇಂದ್ರಗಳನ್ನ ಮಾತ್ರ ಜಾಸ್ತಿ ಮಾಡಿದೆ, ಅದು ಇನ್ನಷ್ಟು ಹೆಚ್ಚಿಗೆ ಮಾಡಿ ಪ್ರತಿ ತಾಲೂಕಿಗೂ ಕೂಡ ಒಂದು ಡಯಾಲಿಸಿಸ್ ಕೇಂದ್ರಗಳನ್ನ ಹೆಚ್ಚಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಕೋರ್ತೇನೆ. ಇದ್ರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಸುಮಾರು 22 PSCಗಳನ್ನು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿ ಮೇಲ್ದರ್ಜೆಗೇರಿಸಿದೆ. ಬಹುಶಃ ಇದು ಕೂಡ ಒಂದು ಆರೋಗ್ಯ ಕ್ಷೇತ್ರದ ಬದಲಾವಣೆ, ಒಂದು ಒಳ್ಳೆಯ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾನ್ಯ ಸಭಾಧ್ಯಕ್ಷರೇ, ಭಾಳ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ 15 CT ಸ್ಕ್ಯಾನು ಮತ್ತು 6 MRI ಸ್ಕ್ಯಾನಿಂಗ್ಗಳು ವಿವಿಧ ಜಿಲ್ಲಾಸ್ಪತ್ರೆಗಳಲ್ಲಿ ಮಾತ್ರ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಅಪಘಾತ ಆದಂಥ ಸಂದರ್ಭದಲ್ಲಿ ಕೂಡ ಅಥವಾ ಸಣ್ಣ ಪುಟ್ಟ ಒಂದು ಹೆಡ್ ಇಂಜುರಿಗಳು ಆದಂಥ ಸಂದರ್ಭದಲ್ಲಿ ಕೂಡ CT ಸ್ಕ್ಯಾನ್ ಹಾಗೂ MRI ಸ್ಕ್ಯಾನ್ನ ಅವಶ್ಯಕತೆ ಇರ್ತದೆ. ಹಾಗಾಗಿ ಸರ್ಕಾರ ಪ್ರತಿ ತಾಲೂಕಿಗೆ ಕೊಡ್ಲಿಕ್ಕೆ ಆಗಲೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ 2 ತಾಲೂಕುಗಳನ್ನ ಒಳಗೊಂಡು ಒಂದು 30-40 ಕಿಲೋಮೀಟರಲ್ಲಿ ಒಂದು CT ಸ್ಕ್ಯಾನ್ ಸುಲಭವಾಗಿ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನ ಮಾನ್ಯ ಸಭಾಧ್ಯಕ್ಷರೇ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಆರೋಗ್ಯ ಇಲಾಖೆಯಲ್ಲಿ ಇನ್ನಷ್ಟು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ಸ್ಗಳ ನೇಮಕ ಬಹಳ ಮುಖ್ಯವಾಗಿ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಮಾನ್ಯ ಸಭಾಧ್ಯಕ್ಷರೇ, ಅಗತ್ಯ ಸೇವೆಗಳಲ್ಲಿ ಮತ್ತೊಂದಾದಂಥ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಕೂಡ ಸರ್ಕಾರ ಬಹಳಷ್ಟು ಕ್ರಮಗಳು ಕೈಗೊಂಡಿದೆ. ಬಹಳ ಮುಖ್ಯವಾಗಿ ಅಧ್ಯಕ್ಷ 2 ನಿಮಿಷ, ನಾವು ಯಾವುದೇ ಶಾಲಾ ಅಥವಾ ಕಾಲೇಜುಗಳಿಗೆ ಹೋದ್ರೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಕೊಠಡಿಗಳ ದುರಸ್ತಿ ಆಗಬೇಕು ಅಂತ ಹೇಳ್ತಾರೆ. ಇನ್ನೊಂದಿರ್ತಕ್ಕಂಥ ಸಮಸ್ಯೆ ಅಂದರೆ ಶೌಚಾಲಯಗಳ ನಿರ್ಮಾಣ ಆಗಬೇಕಾಗ್ತದೆ. ಆದರೆ ನಮ್ಮ ಸರ್ಕಾರ ಒಂದು ಹೊಸ ಕಟ್ಟಡಗಳ ನಿರ್ಮಾಣ ಮಾಡಲು ಕೂಡ ಬಹಳಷ್ಟು ಕ್ರಮ ಕೈಗೊಂಡಿದೆ. ಶಾಲೆಗಳಿಗೆ ಸುಮಾರು 310 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಒಂದು ಶಾಲಾ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಒಂದು ಹಣವನ್ನು ವಿನಿಯೋಗಿಸಿದೆ. ಇದ್ರ ಜೊತೆಯಲ್ಲಿ ಕಾಲೇಜುಗಳಿಗೆ ಸುಮಾರು 240 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಿದೆ. ಇಷ್ಟೇ ಅಲ್ಲದೆ 550 ಕೋಟಿ ರೂಪಾಯಿಗಳಲ್ಲಿ ಸುಮಾರು 8,311 ಕೊಠಡಿಗಳನ್ನು ನಿರ್ಮಾಣ ಮಾಡತಕ್ಕಂಥ ಕ್ರಮವನ್ನು ಕೈಗೊಂಡಿದೆ. ಇದ್ರ ಜೊತೆಯಲ್ಲಿ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ಇದ್ರ ಜೊತೆಯಲ್ಲಿ
ಶಾಲಾ ಕೊಠಡಿಗಳ ದುರಸ್ತಿಗೂ ಕೂಡ ಸುಮಾರು 100 ಕೋಟಿ ರೂಪಾಯಿನ ವಿನಿಯೋಗಿಸತಕ್ಕಂಥದ್ದು ಈ ಸರ್ಕಾರದ ಒಂದು ಉತ್ತಮ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯ, ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ಇವತ್ತು ನಾವು ಪ್ರತಿನಿತ್ಯ ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ ಬೆಳಿಗ್ಗೆ ಆದ್ರೆ ಜನಸಾಮಾನ್ಯರು ಬರ್ತಕ್ಕಂಥದ್ದು ಒಂದು ಹಾಸ್ಟೆಲ್ ಸೀಟ್ಗಳಿಗೆ, ಬಹಳ ಮುಖ್ಯವಾಗಿ ಮೊರಾರ್ಜಿ ಹಾಸ್ಟೆಲ್ ಸೀಟ್ಗಳಿಗೆ. ಹಾಗಾಗಿ ಸರ್ಕಾರ ಹೆಚ್ಚಿಗೆ ಮೊರಾರ್ಜಿ ಹಾಸ್ಟೆಲ್ಗಳನ್ನ ಇನ್ನಷ್ಟು ನಿರ್ಮಾಣ ಮಾಡಬೇಕು. ಹೆಚ್ಚಿಗೆ ಮಕ್ಕಳಿಗೆ ಒಂದು ಮೊರಾರ್ಜಿ ಶಾಲೆಯಲ್ಲಿ ಒಂದು ಅವಕಾಶ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಕೋರ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಭಾಧ್ಯಕ್ಷರಿಗೆ ಧನ್ಯವಾದ ತಿಳಿಸ್ತಾ ನನ್ನ ಮಾತು. ಗಾಡಿಗೆ ಬ್ರೇಕ್ ಇಟ್ಕೊಳ್ಬೇಕಲ್ಲ, ಸೀದಾ ಹೋಗ್ತಾ ಇದ್ದು ಸ್ಟ್ರೈಟ್. ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ನೆಕ್ಸ್ಟ್ ಶಿವಗಂಗ್ ಇಲ್ಲ ಬಸಂತಪ್ಪ, ಈ ಬಜೆಟ್ ನಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಕಾರ್ಯಕ್ಕೆ ಏನು ಮುಂಗಡ ಪತ್ರದಲ್ಲಿ ಇಡಲಿಲ್ಲ. ಕರಾವಳಿ ಭಾಗಕ್ಕೆ ಮಲತಾಯಿ ಧೋರಣೆ ತೋರಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಸಹ ನಮ್ಮ ಸಭಾಧ್ಯಕ್ಷರು ಕರಾವಳಿ ಜಿಲ್ಲೆಯವರೇ, ತಾವು ಸಹ ಈ ಬಜೆಟನ್ನು ತಾವು ನೋಡಿದ್ದೀರಿ, ಮುಂಗಡ ಪತ್ರವನ್ನು ಪರಿಶೀಲಿಸಿದ್ದೀರಿ. ಯಾವ ಕಾಮಗಾರಿಗಳಿಗಾಗಲಿ ಅಭಿವೃದ್ಧಿ ಕಾರ್ಯಗಳಾಗಲಿ ಏನು ಅನುದಾನವನ್ನು ನೀಡಲಿಲ್ಲ. ಈಗಾಗಲೇ ಹಿಂದಿನ ಸರ್ಕಾರ ಮಂಜೂರು ಮಾಡಿದಂಥ ಅನೇಕ ಕಾಮಗಾರಿಗಳನ್ನು ಸಹ ಈಗಾಗಲೇ ತಾವು ತಡೆ ಹಿಡಿದಿದ್ದೀರಿ. PWDಯಲ್ಲಿ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿರ್ಬೋದು, ಅಥವಾ KRID ನಿರ್ಮಿತಿ ಕೇಂದ್ರ, ಎಲ್ಲ ಕಾಮಗಾರಿಗಳನ್ನು ಈಗಾಗಲೇ ಸರ್ಕಾರ ತಡೆ ಹಿಡಿದಿದೆ. ಅದನ್ನು ಪರಿಶೀಲಿಸಿ ಕೂಡಲೇ ಅದಕ್ಕೆ ಸಹ ಅನುಮತಿ ಕೊಡಬೇಕು ಅಂತ ನಾನು ಸಭಾಧ್ಯಕ್ಷರು ತಮ್ಮ ಮೂಲಕ ಕೇಳ್ಕೊಳ್ತೇನೆ. ಇದಲ್ಲದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಗ್ನಿಪಥ್ ಯೋಜನೆಗೆ ಪೂರಕವಾಗಿ ಹಿಂದಿನ ಸರ್ಕಾರ ಸೈನಿಕ ತರಬೇತಿ ಶಾಲೆ ಯೋಜನೆಯನ್ನು ಜಾರಿಗೆ ತಂದದ್ದು. ಉಡುಪಿಯಲ್ಲಿ ಕೋಟಿ ಚೆನ್ನಯ್ಯ ತರಬೇತಿ ಶಾಲೆ, ದಕ್ಷಿಣ ಕನ್ನಡದಲ್ಲಿ ವೀರರಾಣಿ ಅಬ್ಬಕ್ಕ ತರಬೇತಿ ಶಾಲೆ, ಉತ್ತರ ಕನ್ನಡದಲ್ಲಿ ಹೆಂಜಾನಾಯ್ಕ್ ತರಬೇತಿ ಶಾಲೆ ಆರಂಭಿಸಲಾಗಿದೆ. ನೂರಾರು ಯುವಕರು ಇದರಲ್ಲಿ ತರಬೇತಿ ಪಡೆದು ಸೇನೆಗೆ ಸೇರ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಇದಕ್ಕೇನು ಅನುದಾನ ಒದಗಿಸಲಿಲ್ಲ, ಅದಕ್ಕೆ ಅವಕಾಶ ತಾವು ಮಾಡಿಸಿಕೊಡ್ಬೇಕು ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ವೆರಿ ಗುಡ್. ಬಸಂತಪ್ಪ ಬೇಗ ಮಾತು. ನೆಕ್ಸ್ಟ್ ಯಶ್ಪಾಲ್, ನೀವಿಬ್ಬರು ಮಾತಾಡ್ತೇನೆ. ಅಧ್ಯಕ್ಷರಿಗೆ ಮೊದಲನೇದಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಭಿನಂದನೆ ಸಲ್ಲಿಸ್ತಾ, ನಾನು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಪ್ರಥಮ ಬಾರಿಗೆ ಆಯ್ಕೆಯಾಗಿರೋ ನನಗೆ ರಾಜ್ಯದ ಬಡ್ಜೆಟ್ ಮೇಲೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆ ಅಭಿನಂದನೆ ಸಲ್ಲಿಸ್ತಾ, ಹಾಗೆ ನಾನು ಶಾಸಕನಾಗಿ ಮಾಡಿರುವ ನನ್ನ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ, ಜೋರು ಮಾತಾಡಿ ಸಭಾಧ್ಯಕ್ಷರೇ, ಏನು 14ನೇ ಬಾರಿನ ಆಯವ್ಯಯ ಮಂಡಿಸಿರುವ ನಮ್ಮ ಮುಖ್ಯಮಂತ್ರಿಗಳಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಭಾಧ್ಯಕ್ಷರೇ, ನಮಗೆ ನಿಮ್ಮ ಏನು ಕೊಟ್ಟಂಥ ತರಬೇತಿಯಲ್ಲಿ ನಾವು ಪಡೆದಿರ್ತಕ್ಕಂಥ ಅನುಭವವನ್ನು ನಾವು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಮುಂದೆ ಹೋಗಲಿ. ಸನ್ಮಾನ್ಯ ಅಧ್ಯಕ್ಷರೇ, 1950 ಜನವರಿ 26 ಜಾರಿಗೆ ಬಂದಿರುವ ನಮ್ಮ ಸಂವಿಧಾನ ನಾವೆಲ್ಲರೂ ಪ್ರತಿದಿನ ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಏಕೆಂದರೆ ನಾನು ಒಬ್ಬ ಶಾಸಕನಾಗಿ ಇಲ್ಲಿ ಬಂದಿದ್ದೇನೆಂದರೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾನು ಶಾಸಕನಾಗಿದ್ದೀನಿ. ಆದ್ದರಿಂದ ಪ್ರತಿಯೊಬ್ಬ ಶಾಸಕರಿಗೂ ಸಹ ಇಲ್ಲೊಂದು ಅವಕಾಶ ಸಿಗಲಿಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಸಭಾಧ್ಯಕ್ಷರೇ, 2023-24 ಸಾಲಿನ ಬಡ್ಜೆಟ್ನಲ್ಲಿ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ. ನಗರಾಭಿವೃದ್ಧಿಯಲ್ಲಿ ಯಾವ ರೀತಿ ಪೌರ ಕಾರ್ಮಿಕರನ್ನಿಟ್ಟು ಇವತ್ತು ನಗರವನ್ನು ಸ್ವಚ್ಛತೆಗೊಳಿಸ್ತಕ್ಕಂಥ ವ್ಯವಸ್ಥೆ ತಾವು ಮಾಡ್ತಾಯಿದ್ದೀರಿ ಸರ್ಕಾರ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ರೈತ ಈ ದೇಶದ ಬೆನ್ನೆಲುಬು. ಈ ರೈತ ದೇಶದ ಬೆನ್ನೆಲುಬಾಗಿದ್ದರಿಂದ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನೈರ್ಮಲ್ಯ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥಕ್ಕೆ ಆದ್ಯತೆಯನ್ನು ಕೊಡಬೇಕು. ಇವತ್ತು ನಗರದಲ್ಲಿ ಏನಾದರೂ ಸ್ವಲ್ಪ ಕಸ ಬಿದ್ದರೆ ಅಲ್ಲಿ ಎಲ್ಲವೂ ಸಹ ಹೋರಾಟ ಮಾಡಿ ಅದನ್ನು ಸ್ವಚ್ಛಗೊಳಿಸಿ ಅವರಿಗೆ ವ್ಯವಸ್ಥಿತವಾಗಿ ಮಾಡಿಕೊಡ್ತಾರೆ. ಅದೇ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ, ಅವತ್ತು ರೈತರ ಮಕ್ಕಳಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಇವತ್ತು ನೈರ್ಮಲ್ಯದಿಂದ ಬಳಲಿ ಅನೇಕ ರೋಗ ರುಜಿನಗಳಿಂದ ಸಾವನ್ನು ಒಪ್ತಾ ಇದ್ದಾರೆ. ಅದರಿಂದ ಅಲ್ಲಿ ಸಹ ಪೌರ ಕಾರ್ಮಿಕಗಳನ್ನ ನೇಮಕ ಮಾಡಬೇಕು ಗ್ರಾಮೀಣ ಪ್ರದೇಶದಲ್ಲಿ. ಯಾಕಂದ್ರೆ ನಗರ ಪ್ರದೇಶಕ್ಕೆ ಸೀಮಿತಗೊಳಿಸಬಾರ್ದು. ಇವತ್ತು ಯಾವುದೇ ಒಂದು ಬಡ್ಜೆಟ್ನಲ್ಲೂ ಸಹ ನಮ್ಮ ಹಳ್ಳಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ಮೊನ್ನೆ ತಾನೇ ನಾವು ಈ ಹಿಂದೆ
ಸಿದ್ದರಾಮಯ್ಯ ಸಾಹೇಬರು 2015ರಲ್ಲಿ ತಂದಿರತಕ್ಕಂಥ SC/ST ಕಾಯ್ದೆ, ಆ ಕಾಯ್ದೆ ಇವತ್ತು ಒಳ್ಳೆಯ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆಯ ಕಾಯ್ದೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ನಡೆದಂಥ ಬಡ್ಜೆಟ್ನಲ್ಲಿ ಏನು ಸೆಕ್ಷನ್ D7Dಯಲ್ಲಿ ಇತ್ತು ಹಿಂದೆ, ಆ 7Dಯನ್ನು ತೆಗೆದುಹಾಕಿ ಇವತ್ತು ಎಲ್ಲಿ ಆ ಒಂದು ಅನುದಾನ ದುರ್ಬಳಕೆ ಆಗಬಾರ್ದು, ಬೇರೆ ಕಡೆಗೆ ವರ್ಗಾವಣೆ ಆಗಬಾರ್ದು ಅನ್ನೋದನ್ನು ಏನು ಮಾಡಿದಾರಲ್ಲ, ಇದು ಒಳ್ಳೆ ಕಾಯ್ದೆ. ಇಡೀ ದೇಶದಲ್ಲಿ ಪ್ರಥಮವಾಗಿ ನಮ್ಮ ರಾಜ್ಯ ಒಂದು SC/STಗೆ ಒಂದು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಅದೇ ರೀತಿ ನನ್ನ ಮಾಯಕೊಂಡ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ಮೆಕ್ಕೆಜೋಳವನ್ನು ಬೆಳೀತಕ್ಕಂಥ ರೈತರು ನಮ್ಮಲ್ಲಿ ಅಲ್ಲಿ ಏನಾಗಿದೆ ಅಂದರೆ ಅದು ಪಡಿತರ ವ್ಯವಸ್ಥೆಯಲ್ಲಿ ಜಾರಿ ಇಲ್ಲ. ಅದರಿಂದ ಕೇಂದ್ರದ ಮೇಲೆ ಒತ್ತಡ ಹಾಕಿಬಿಟ್ಟು ಆ ಮೆಕ್ಕೆಜೋಳವನ್ನು ಪಡಿತರ ವ್ಯವಸ್ಥೆಗೆ ಸೇರಿಸ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಅದೇ ರೀತಿಯಾಗಿ ನನ್ನ ವ್ಯಾಪ್ತಿಯ ನನ್ನ ಕ್ಷೇತ್ರದಲ್ಲಿ 22 ಕೆರೆ ಯೋಜನೆಗೆ ಪೈಪ್ಲೈನನ್ನು ಹಿಂದೆ ಮಾಡಿದ್ರು. ಅಲ್ಲಿ ಕಳಪೆ ಕಾಮಗಾರಿಯಿಂದ ಪೈಪ್ಲೈನು ಅವ್ಯವಸ್ಥೆಗೊಂಡಿದೆ. ಮತ್ತೆ ಪುನರ್ ಪೈಪ್ಲೈನನ್ನು ಮಾಡಿ ನಮ್ಮ 22 ಕೆರೆ ತುಂಬಿಸ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಗಮನ ಹರಿಸಬೇಕು ಅಂತ. ಅದ್ರ ಜೊತೆಗೆ ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ ಇರೋದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ಬೇಕಂತಂದೇಳಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ. ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ ತನ್ನ 14ನೇ ಬಜೆಟ್ನಲ್ಲಿ ಕರಾವಳಿ ಜಿಲ್ಲೆಯ ಅನ್ನು ಸಂಪೂರ್ಣವಾಗಿ ಕಡೆಗಣಿಸಾಗಿ ಕಾಣ್ತದೆ. ಏಕೆಂದರೆ 224 ಕ್ಷೇತ್ರಗಳಲ್ಲಿ ಉಡುಪಿ ಜಿಲ್ಲೆ ಬರ್ತದಿಲ್ಲ ಎಂಬುದೊಂದು ಸಂಶಯ ಆ ಬಜೆಟ್ನಲ್ಲಿ ವ್ಯಕ್ತವಾಗಿದೆ. ಅಷ್ಟಮಠಗಳ ಬೀಡು ದೇವಾಲಯಗಳ ನಗರ ಎನಿಸಿಕೊಂಡ ನಮ್ಮ ಕರಾವಳಿ ಜಿಲ್ಲೆ ಇವತ್ತು ನಮ್ಮ ರಾಜ್ಯದ ಏಕೈಕ ಜಿಲ್ಲೆ. ಜಲಮಾರ್ಗ ಇರ್ಬೋದು, ರೈಲು ಮಾರ್ಗ, ರಾಷ್ಟ್ರೀಯ ಹೆದ್ದಾರಿ, ಅದೇ ರೀತಿ ವಿಮಾನಯಾನ ಅವಕಾಶ ಇರುವ ನಮ್ಮ ಏಕೈಕ ಜಿಲ್ಲೆ. ಬಹುಶಃ ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕವಾಗಿ ಮಣಿಪಾಲ್ ಅಂತ ಸಂಸ್ಥೆಗಳು, ಆರೋಗ್ಯ ಹಾಗೂ ಸಹಕಾರ ಕ್ಷೇತ್ರದಲ್ಲೂ ಕರಾವಳಿ ಕ್ಷೇತ್ರದ ಸಾಧನೆ ಮಹತ್ವದಿದೆ. ಸ್ವ ಉದ್ಯೋಗ, ಸಣ್ಣ ಕೈಗಾರಿಕೆ ಹಾಗೂ ರಾಷ್ಟ್ರದಲ್ಲೇ ಅತಿ ದೊಡ್ಡ ಸರ್ವ ಋತು ಬಂದರೆನಿಸಿಕೊಂಡ ಮಲ್ಪೆ ಮೀನುಗಾರಿಕೆ ಬಂದರು ರಾಜ್ಯದ ತೆರಿಗೆ ಸಂಗ್ರಹಣೆಯಲ್ಲಿ ಕೂಡ ಉಡುಪಿ ಜಿಲ್ಲೆಯ ಪಾತ್ರ ಮಹತ್ವದಿದೆ. ಕರಾವಳಿ ಜಿಲ್ಲೆಯ ಕಡಲ ಕೊರತೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಯಾವುದೇ ಅನುದಾನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡದೆ ಜಿಲ್ಲೆಯ ಜ್ವಲಂತ ಸಮಸ್ಯೆಯನ್ನು ಸರ್ಕಾರ ನಿರ್ಲಕ್ಷ್ಯ ತೋರಿದಂತಾಗಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತ ಯುವಕ ಯುವತಿಯರು ವೈದ್ಯಕೀಯ ಶಿಕ್ಷಣ ಪಡೆಯಲು ಕರಾವಳಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಈ ಬಗ್ಗೆ ಸರ್ಕಾರ ಬಜೆಟ್ನಲ್ಲಿ ಕೂಡ ಯಾವುದೇ ರೀತಿಯ ಪ್ರಸ್ತಾವನೆಯನ್ನು ಸಲ್ಲಿಸಿರುವುದು ಮತ್ತೊಮ್ಮೆ ನಮ್ಮ ಜಿಲ್ಲೆಯನ್ನು ಕಡೆಗಣಿಸಿದಂತಾಗಿದೆ. ಉಡುಪಿ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ರಾಜ್ಯದಾದ್ಯಂತ ಹಲವಾರು ಜಿಲ್ಲೆಯ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣಕ್ಕಾಗಿ ಉಡುಪಿ ಜಿಲ್ಲೆಗೆ ಆಗಮಿಸಿದ್ದು, ಈ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊರತೆಯಿಂದ ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸರ್ಕಾರದ ಈ ಬಗ್ಗೆ ಗಮನ ಹರಿಸಿ ಹೊಸ ಹಾಸ್ಟೆಲ್ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಯೋಜನೆಯನ್ನು ರೂಪಿಸಿಕೊಡಬೇಕಾ ನನ್ನ ವಿನಂತಿ ಮಾಡ್ತೇನೆ. ಕರಾವಳಿ ಭಾಗದ ಆರ್ಥಿಕತೆ ಮಹತ್ವ ಪಾತ್ರವಹಿಸಿರುವ ಮೀನುಗಾರಿಕೆಗೆ ಸಮಗ್ರ ಅಭಿವೃದ್ಧಿ ಪೂರಕವಾದ ಮಹತ್ವದ ಕಾರ್ಯಕ್ರಮದ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಉಲ್ಲೇಖವಾಗಿರುವುದಿಲ್ಲ. ಪ್ರತ್ಯೇಕವಾಗಿ ಪರೋಕ್ಷವಾಗಿ ಲಕ್ಷಾಂತರ ಮಂದಿಗೆ ಉದ್ಯೋಗಾವಕಾಶ ಕಲ್ಪಿಸಿರುವ ಸರ್ವ ಋತು ಬಂದರು ಮಲ್ಪೆ ಮೀನುಗಾರಿಕೆ ಬಂದರಿನ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನು ಒದಗಿಸಿದಲ್ಲಿ ಲಕ್ಷಾಂತರ ಮಂದಿಗೆ ಉದ್ಯೋಗ ವ್ಯವಹಾರಕ್ಕೆ ಸಹಕಾರಿಯಾಗಲಿದೆ. ಮೀನುಗಾರಿಕೆ ಕ್ಷೇತ್ರದ ಮಾರುಕಟ್ಟೆ ಹಾಗೂ ರಫ್ತು ವಹಿವಾಟು ವಿಸ್ತರಣೆಗೆ ಮಾರಾಟ ಹಾಗೂ ಮೀನಿನ ಬೇಡಿಕೆಗೆ ಹೆಚ್ಚು ಮಾರುಕಟ್ಟೆ ದರದಲ್ಲಿ ಮೀನುಗಾರರಿಗೆ ಅನುಕೂಲವಾಗಿದೆ. ಅದೇ ರೀತಿ ಕಳೆದ ಬಾರಿ ನಮ್ಮ ಸರ್ಕಾರ ಹಿಂದುಳಿದ ವರ್ಗದ ಬಿಲ್ಲವ ಈಡಿಗ ಸಮುದಾಯದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ಉದ್ದೇಶದಿಂದ ಸ್ಥಾಪಿಸಿರುವ ನಾರಾಯಣಗೂರು ಅಭಿವೃದ್ಧಿ ನಿಗಮಕ್ಕೆ ಈ ಬಾರಿ ಯಾವುದೇ ಅನುದಾನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡದೆ ಮೂರ್ತಿದಾರರ ಕುಲಕಸು ಮಾಡುವ ಬಂಧುಗಳಿಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಸರ್ಕಾರ ನಿರಾಸಕ್ತಿ ಧೋರಣೆ ಮುಂದಾಗಿದೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಅದೇ ರೀತಿ ಜೊತೆಯಾಗಿ ಬಂಡ ಸಮುದಾಯದ ಕೂಡ ಪ್ರಸ್ತಾವನೆ ಸರ್ಕಾರದ ಮುಂದಿಟ್ಟು ಅದನ್ನು ಕೂಡ ಈ ಬಜೆಟ್ನಲ್ಲಿ ಯಾವುದೇ ರೀತಿಯ ಅವಕಾಶ ಕಲ್ಪಿಸಿಲ್ಲ. ಕೊನೆಯದಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಬಿಲ್ಲವ ಸಮುದಾಯದಿರುವ ಅವರ ನಾರಾಯಣಗೂರು ಜಯಂತಿಗೆ ಸರ್ಕಾರ ರಜೆಯನ್ನು ಘೋಷಣೆ ಮಾಡಬೇಕು. ಅದರ ಜೊತೆಯಲ್ಲಿ ಹೋಳಿ ಹಬ್ಬಕ್ಕೂ ಕೂಡ ಸರ್ಕಾರ ರಜೆಯನ್ನು ಘೋಷಣೆ ಮಾಡುವ ಮೂಲಕ ಅವರಿಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಒಂದು ಸೂಚನೆಯನ್ನು ತಾವು ನೀಡಬೇಕು. ಅದನ್ನು ವಿಶೇಷವಾಗಿ ಕೊನೆಯದಾಗಿ ಇವತ್ತು ಶಿಕ್ಷಕರ
ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂಥ ಅವಕಾಶ ಉಂಟು. ಆ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಅದರಲ್ಲಿ ಮತದಾನದ ಹಕ್ಕಿರುವುದಿಲ್ಲ. ಅದರಿಂದಾಗಿ ಈ ಸಲಿನಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕೂಡ ಮತದಾನ ಹಕ್ಕನ್ನು ಕಲ್ಪಿಸಿಕೊಡಬೇಕು. ಅದರ ಜೊತೆಗೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಸಹಕಾರಿ ಕ್ಷೇತ್ರ ಬಹಳಷ್ಟು ಸರ್ಕಾರದ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತದೆ. ಆದರೆ ಇವತ್ತು ಸಹಕಾರಿ ಕ್ಷೇತ್ರದ ಮೂಲಕ ಕೂಡ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗುವಂಥ ಅವಕಾಶವನ್ನು ಸದನದ ಮುಂದೆ ಅದನ್ನು ಮಂಡಿಸಬೇಕೆಂಬ ವಿನಂತಿಯನ್ನು ಸದನ ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಕೃಷ್ಣ ನಾಯ್ಕ್ ಅಲ್ಲ, ನೆಕ್ಸ್ಟ್ ಇಕ್ಬಾಲ್ ಹುಸೇನ್. ಈಗ ಶಾರ್ಟ್ ಮಾಡಿ, ಟೈಮ್ ಆಗ್ತದೆ. ಕೊಲಿಕ್ಕಿದೆ. ಮಾನ್ಯ ಸಭಾಧ್ಯಕ್ಷರೇ, ಇನ್ನು ಕೆಲವು ಮಾತು ಹೊಸೊಬ್ಬರು ಇದ್ದಾರೆ. ನನ್ನ ಮತಕ್ಷೇತ್ರ ರಾಮನಗರ. ಮೊಟ್ಟ ಮೊದಲನೇದಾಗಿ ಈ ಸದನದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆ ಮತ್ತು ನಿಮ್ಮ ಮುಖಾಂತರ ನನ್ನ ಮತದ ಕ್ಷೇತ್ರದ ಎಲ್ಲ ಜನರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನನ್ನ ಮತಕ್ಷೇತ್ರ ಭಾಳ ಪವಿತ್ರವಾದಂಥ ಕ್ಷೇತ್ರ, ಭಾಳ ಪ್ರತಿಷ್ಠೆಯಾದಂಥ ಕ್ಷೇತ್ರ. ಪವಿತ್ರ ಅನ್ನೋದಕ್ಕೆ ಅಲ್ಲಿ ಶ್ರೀರಾಮನ ಹೆಜ್ಜೆಯ ಗುರುತು ಅಲ್ಲಿದೆ. ಅದಕ್ಕೋಸ್ಕರ ಅದಕ್ಕೆ ನಾವು ಪವಿತ್ರವಾದಂಥ ಒಂದು ಕ್ಷೇತ್ರ ಅಂತ ಹೇಳ್ತೀವಿ. ಇವತ್ತು ಕೂಡ ಆ ಶ್ರೀರಾಮಚಂದ್ರನ ಪಾದದ ಗುರುತಿಗೆ ನಿತ್ಯವೂ ಕೂಡ ನಾವು ನಿತ್ಯೋತ್ಸವ ಪೂಜೆಯನ್ನು ಮಾಡ್ತಾ ಇರುವಂತೆ ನಾವು ಇವತ್ತು ಒಂದು ಪವಿತ್ರವಾದಂಥ ಒಂದು ಕ್ಷೇತ್ರ. ಪ್ರತಿಷ್ಠೆ ಅನ್ನೋದಕ್ಕೆ ಈ ಒಂದು ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಹುದ್ದೆ ಕೊಟ್ಟಂಥ ಒಂದು ಕೀರ್ತಿ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಲ್ತದೆ. ಈ ರಾಜ್ಯಕ್ಕೂ ಕೂಡ ಸುಮಾರು 5 ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಒಂದು ಕ್ಷೇತ್ರ, ಪ್ರತಿಷ್ಠೆಯಾದಂಥ ಒಂದು ಕ್ಷೇತ್ರ. ಕೆಂಗಲ್ ಹನುಮಂತಯ್ಯನವ್ರಿಗೆ ಮತ್ತು ಆ ಒಂದು ಜಿಲ್ಲೆಯಿಂದ ಹೆಗಡೆ ಅವರಿಗೆ, ಮಾನ್ಯ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ ಎಲ್ರಿಗೂ ಕೂಡ ಮುಖ್ಯಮಂತ್ರಿಯ ಒಂದು ಪಟ್ಟಕ್ಕೆ ಕೊಟ್ಟಂಥ ಒಂದು ಮತಕ್ಷೇತ್ರ ಇದು. ಈ ಒಂದು ಕ್ಷೇತ್ರ ಇಷ್ಟೆಲ್ಲ ಹಿನ್ನೆಲೆ ಇದ್ದರೂ ಕೂಡ ಮೂಲಭೂತ ಸೌಕರ್ಯದಲ್ಲಿ ಭಾಳ 224 ಕ್ಷೇತ್ರಗಳಲ್ಲಿ ನಾವು ಹೋಲಿಸಿದರೆ ಇದರಷ್ಟು ಹಿಂದುಳಿದ ಕ್ಷೇತ್ರ ಇದು ಯಾವುದೂ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತಿಗೂ ಕೂಡ 9 ದಿವಸಕ್ಕೆ 1 ಸಲ ಕುಡಿಯೋಕ್ಕೆ ನೀರನ್ನು ಕೊಡ್ತಾರಂತೂ ನಾವು ನೋಡ್ತಾ ಇದ್ದೀವಿ. ಹೊಳೆ ನೀರು, ಏನು ಒಳಚರಂಡಿ ನೀರು ಬೆಂಗಳೂರಿಂದ ವೃಷಭಾವತಿಗೆ ಹೋಗಿ, ವೃಷಭಾವತಿಯಿಂದ ಅರ್ಕಾವತಿ ನದಿಗೆ ಹೋದಂಥ ನೀರು ಆ ಒಂದು ಡೈರೆಕ್ಟಾಗಿ ಪಂಪ್ನಲ್ಲಿ ಪಂಪ್ ಮಾಡಿ ಆ ಒಂದು ಜನಕ್ಕೆ ನೀರು ಕುಡಿಸುವಂಥದ್ದು ಇವತ್ತು ಕೂಡ ಇಷ್ಟೆಲ್ಲ ರಾಜಕಾರಣದ ಹಿನ್ನೆಲೆ ಇದ್ದರೂ ಕೂಡ, ಇಷ್ಟೆಲ್ಲ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಕೂಡ ಈ ಒಂದು ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ಇದ್ದರೂ ಕೂಡ ಸಹ ಇವತ್ತು 9 ದಿವಸಕ್ಕೆ 1 ಸಲ ನೀರು ಕೊಡ್ತಾ ಇರುವಂಥದ್ದು ನನಗೆ ಈ ಒಂದು ವಿಷಯ ತಮ್ಮ ಗಮನಕ್ಕೆ ತರಬೇಕು ಅಂತ ಇಷ್ಟಪಡ್ತೀನಿ. ಅಧ್ಯಕ್ಷರೇ, ಒಂದೇ ಒಂದು ಉಪಮುಖ್ಯಮಂತ್ರಿನೂ ಇದ್ದಾರೆ ಅಂತ ಹೇಳ್ರಿ. ಆಯ್ತು, ಮಾತಾಡ್ತಾರೆ. ತಾವು ಕೂಡ ನನಗೆ ಉಸ್ತುವಾರಿ ಮಂತ್ರಿ ಆಗಿದ್ರಿ, ನಮ್ಮ ಜಿಲ್ಲೆಗೆ ತಾವು ಕೂಡ ಉಸ್ತುವಾರಿ ಮಂತ್ರಿ ಆಗಿದ್ರಿ. ನಿಮ್ಮ ಕಾಲದಲ್ಲೂ ಕೂಡ ಅನೇಕ ಘಟನೆಗಳು ಕೂಡ ನಡೆದಿದೆ. ಮಾತಾಡ್ತೀನಿ ಏನ್ ಮಾಡಿದೀವಿ ರಾಮನಗರ ಜಿಲ್ಲೆಯಲ್ಲಿ, ನೀವೇನ್ ಮಾಡಿದೀರಾ ಅಂತ ನಾನು ಮಾತಾಡ್ತೀನಿ. ನೀವು ಮುಂದುವರಿಸಿ. ಮಾಡಕ್ಕೇನು ಉಳಿದಿಲ್ಲ, ಮಾಡಿಕೊಟ್ಟಿದ್ದೀವಿ. ಸೊ ಅಶ್ವಥ್ ನಾರಾಯಣ್, ನೀವು ಮುಂದೆ ನಿಲ್ಲಿಸಬೇಡಿ. ಈಗ ನೆಕ್ಸ್ಟ್ ಹೋಗ್ಬೇಕೀಗ. ಕಂಟಿನ್ಯೂ. ಇವತ್ತು ಬಡವರಿಗೆ ನೋಡಿ, ನೀವೀಗ ಮಾತಾಡುವಾಗ ಒಂದು ಕಲೆಯನ್ನು ಕಲಿಬೇಕು. ಮುಂದೆ ಭವಿಷ್ಯ ನೀವೆಲ್ಲ ಮಾತಾಡೋರು ಕೂಡ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ಜನ ಎದ್ದೇಳ್ತಾರೆ, ಬೇರೆ ಆಗ ಆಗಬಾರ್ದು. ಅದನ್ನು ಕಲಿಬೇಕು, ಒಂದು ಕಲೆಯನ್ನು. ಆಯ್ತು, ಈಗ ಮುಂದಕ್ಕೆ ಹೋಗು. ಆಯ್ತು, ನೀವು ಕೂಡ ಉಸ್ತುವಾರಿ ಮಂತ್ರಿ ಆಗಿದ್ರೆ ನಿಮ್ಮ ಕಾಲದಲ್ಲೂ ಕೂಡ ನೀವು ಕೂಡ ಉಪಮುಖ್ಯಮಂತ್ರಿ ಮುಂದಕ್ಕೆ ಹೋಗಿ, ನೀವು ಉಸ್ತುವಾರಿ ಮಂತ್ರಿ ನಿಮ್ಮ ಜಿಲ್ಲೆಯ. ಆಯ್ತು, ಮುಂದುವರಿಸಿ. ಉಸ್ತುವಾರಿ ಸಚಿವನಾಗಿ ನೀವು ಕಂಟಿನ್ಯೂ. 65 ವರ್ಷದಲ್ಲಿ 70 ವರ್ಷದಲ್ಲಿ ನೀವೇನ್ ಮಾಡ್ಲಿಕ್ಕಾಗಿರ್ಲಿಲ್ಲ, 5 ವರ್ಷದಲ್ಲಿ ಹೇಗೆ ಕೆಲಸ ಮಾಡಿದೀವಿ ಅಂತ ಮಾಡಿ ತೋರಿಸಿದೀವಿ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಕುಡಿಯಕ್ ನೀರಿಲ್ಲ ಅಂತ ಹೇಳ್ತಾ ಇರೋದು, ಕುಡಿಯಕ್ ನೀರಿಲ್ಲ ಅಂತ ಹೇಳ್ತಾ ಇರೋದು. ರಾಮನಗರದಲ್ಲಿ ಒಂದೇ 5 ವರ್ಷದಲ್ಲಿ ಸಾಕ್ಷಿಗುಡ್ಡೆ ಕಾಣಿಸ್ಲಿಲ್ಲ. ಪಾಪ ಮಂತ್ರಿಗಳು ಏನೋ ಹೇಳ್ತಾ ಇದಾರೆ, ಒಂದೇ ಒಂದು ಯಾವ್ದಾರ ಒಂದು ಮಾಡಿದೀವಿ ಅಂತ ಹೇಳಿ ಶಂಕುಸ್ಥಾಪನೆ ಬಿಟ್ರೆ ಈಗಲೇ ಹಾಗೆ
ರಂಗನಾಥ್ ನೀವು ಮಾಡ್ಲಿಕ್ಕಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, ನೀವು ನಾಳೆ ಚರ್ಚೆ ಮಾಡಿ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ, ರಾಮನಗರಕ್ಕೆ ನಾವು ಕಾವೇರಿ ನೀರನ್ನು ಕೊಡ್ಲಿಕ್ಕೆ 450 ಕೋಟಿ ಖರ್ಚು ಮಾಡಿ ರಾಮನಗರ ನಗರಕ್ಕೆ ಕೊಡ್ತಿರುವಂತ ನಾವು, ಜಿಲ್ಲಾ ಆಸ್ಪತ್ರೆ ಕೊಟ್ಟಿರೋರು ನಾವು, ರಾಮನಗರ ಮೆಡಿಕಲ್ ಕಾಲೇಜ್ ಕೊಟ್ಟಿರೋರು ನಾವು, ರಾಮನಗರ ಮೆಡಿಕಲ್ ಕಾಲೇಜ್ ರಾಮನಗರ ಮೆಡಿಕಲ್ ಕಾಲೇಜ್ ತಗೊಂಡು ಹೋಗ್ತಿರೋರು ಯಾರು ಅಂತ ನೀವು ಪ್ರತಿನಿಧಿಯಾಗಿ ರಾಮನಗರದ ರಕ್ಷಣೆ ಮಾಡೋದಾರೆ ಹೋಗ್ತಿದ್ದಾರೆ. ರಾಮನಗರದಲ್ಲಿ ಮೆಡಿಕಲ್ ಯಾರು ತಗೊಂಡು ಹೋಗ್ತಿದ್ರೆ ನಾವು ರಾಮನಗರ ಕೊಟ್ಟಿದ್ದೇವೆ. ಇಕ್ಬಾಲ್ ಹುಸೇನ್ ಏನ್ ಮಾಡಿದ್ರು ಪಾಪ, ಮೆಡಿಕಲ್ ಎಲ್ಲಿದೆ ಮೆಡಿಕಲ್ ಕಾಲೇಜ್? ರಾಮನಗರ ಮೆಡಿಕಲ್ ಕಾಲೇಜ್ ಎಲ್ಲಿ ಹೋಗಿದೆ? ಕೂತ್ಕೊಳ್ಳಿ. ಇಲ್ಲ ಪಾಪ, ನಮ್ಮ ಜಿಲ್ಲೆ ಅಂದ ತಕ್ಷಣ ಬಹಳ ಮನುಷ್ಯ. ರಂಗನಾಥ್ ಮಾಜಿ ಮಂತ್ರಿಗಳ ಮನವಿ ಮಾಡ್ತೇನೆ, 2013 ಮೆಡಿಕಲ್ ಕಾಲೇಜ್ ತಡೆ ಹಿಡಿದ್ರು ಅಂತ ಕೇಳಬೇಕು ನಾನು. ರಾಮನಗರದ ಸಿಲ್ಕ್ ಮಾರ್ಕೆಟ್ ಮಾಡಿರೋರು ನಾವು, ಇವ್ರು 70 ವರ್ಷದಲ್ಲಿ ಮಾರ್ಕೆಟ್ ಮಾಡಿರೋರು ನಾವು. ಜಿಲ್ಲಾ ಉಸ್ತುವಾರಿ ನೀವು ನೂತನವಾಗಿ ಆಯ್ಕೆ ಆಗಿ ಬಂದಿರೋದು ಬಿಡಿ. ನೀವು ಲೀಡರ್ ಆಫ್ ಅಪೋಸಿಷನ್ ರಾಮನ್ ಪೂಜೆ ಮಾಡ್ತಿದ್ದಾರೆ ರಾಮ ಮಂದಿರ ಕಟ್ಟೆಯಲ್ಲಿ. ಕೊಚ್ಚೆ ನೀರು ಕುಡಿತಾ ರಾಜಣ್ಣವ್ರೆ. ನೀವು ಕೂತ್ಕೊಳ್ಳಿ, ಬೇಡ ಕೂತ್ಕೊಳ್ಳಿ. ಅವ್ರು ಹೇಳಿದ್ರು ಕೂತ್ಕೊಳ್ಳಿ. ಆಯ್ತು ಕೃಷ್ಣಪ್ಪ ಅವ್ರು ಕೂತ್ಕೊಳ್ಳಿ. ಕೃಷ್ಣಪ್ಪ ಅವ್ರೆ ಯಾರು ಯಾಕೆ ಮಾತಾಡುದು? ಫಸ್ಟ್ ಟೈಮ್ ಅವ್ರು ಮಾತಾಡ್ತಾರೆ, ಸ್ವಲ್ಪ ಹೊತ್ತು ನೀವು ಕೂತ್ಕೊಳ್ಳಿ. ಅಶ್ವತ್ಥನಾರಾಯಣ ಕರೀರಿ ಅಂದ್ರು. ಈಗ 2023 ಗಂಡಸರು ಬಂದಿದ್ದಾರೆ, ಕೆಲಸ ಮಾಡ್ತಾರೆ. ಆಯ್ತು ಮಾತಾಡ. ಅಧ್ಯಕ್ಷರಿಗೆ ಏನು ಒಂದೇ ಸೆಂಟೆನ್ಸ್ ನಂದು, ಎರಡನೇ ಸೆಂಟೆನ್ಸ್ ಇಲ್ಲ. ಪಾಪ ಇವರು ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು, ಮತ್ತೆ ಬಹಳ ಅನುಭವಿಗಳು, ಎಲ್ಲ ವಿಚಾರದಲ್ಲೂ ಬಹಳ ಅನುಭವ ಇದೆ ಅವ್ರಿಗೆ. ಅವರ ಎಲ್ಲ ವಿಚಾರದ ಅನುಭವ ಪಾಪ ಅವ್ರಿಗೆ ಇರ್ಲಿಕ್ಕಿಲ್ಲ. ಆಗಿ ವಿಧಾನಸಭೆ ಪ್ರವೇಶ ಮಾಡಿದವರು ಪಾಪ ಅವರು ಸಂಭಾವಿತ ಮನುಷ್ಯ, ಸಂಭಾವಿತ ಭಾಷಣದಲ್ಲಿ ಮಾತಾಡ್ತಾ ಇದ್ದಾರೆ, ಅವ್ರ ವಿಚಾರ ಮಂಡಿಸ್ತಾ ಇದ್ದಾರೆ, ಸಂತೋಷ. ಪಾಪ ಅಶ್ವತ್ಥನಾರಾಯಣ ಮಧ್ಯೆ ಎದ್ಬಿಟ್ಟು ನಾವು ಸಣ್ಣ ಹುಡುಗರಲ್ಲಿ ಹಳ್ಳಿಗಳಲ್ಲಿ ನಾಟಕ ನೋಡೋಕೆ ಹೋಗ್ತೇವೆ, ಬಯಲಾಟದಲ್ಲಕ್ಕೂ ನೀವು ತೋರಿಸೋದು ಕೈ ಹಾವ ಭಾವ ಎಲ್ಲ ನೋಡಿದ್ರೆ ಎರಡು ಡಿಟ್ಟೋ ಇದೆ. ಈಗ ಸ್ವಲ್ಪ ಬಂದು ಎಲ್ಲಾರ ಮಾಡಿದ್ರೆ ಜನ ನಾವು ನೋಡಿ ಆನಂದಿಸ್ಬೋದಲ್ಲ. ಆಯ್ತು ನೀವು ಬಹಳ ಗನಂದಾರಿ ಇರುವಂತಹ ವ್ಯಕ್ತಿಗಳು. ಹಾಗಾಗಿ ನೋಡಿ, ನಾವು ಅವರು ರಾಮನಗರದ ಬಗ್ಗೆ ಮಾತಾಡ್ತಾ ಮಾತಾಡಕ್ ಹೇಳಿ ಅವ್ರಿಗೆ. ವೈ ನಾಟ್ ಡಿ ಕೆ ಶಿವಕುಮಾರ್ ಆಡ್ತಾರೆ ಈಗ ಬಯಲಾಟ. ಕೂತ್ಕೊಳ್ಳಿ. ಕೈ ತೋರಿಸಲ್ಲ ಇವ್ರ ಕೊಡುಗೆ ಏನಿದೆ? ನೀವು ಕೈ ತೋರಿಸ್ತೀರಲ್ಲ, ನೀವು ಕೈ ತೋರಿಸ್ತಾ ಇದ್ದೀರಲ್ಲ. ರಾಮನಗರ ಕ್ಷೇತ್ರಕ್ಕೆ ಇವರು ಉಸ್ತುವಾರಿ ಕೊಡುಗೆ ಏನಿದೆ ಇವ್ರದ್ದು? ಹೇಳ್ತಾ ಇದೀವಿ. ಇಲ್ಲಿ ಪ್ರತಿಭಟನೆ
ಮಾತಾಡ್ಬೇಕು. ಸೇವೆ ರಾಮನಗರಕ್ಕೆ 0. ಅಶ್ವಥ್ ಅವರೇ ಕೂತ್ಕೊಳ್ಳಿ ಪ್ಲೀಸ್. ಇವಾಗ ನಾವು ಮಾತಾಡ್ತೀರಾ, ನೀವು ಮಾತಾಡಲ್ವೇನ್ರಿ ಸರ್? ಎಷ್ಟು ಜನ ಇಂಟರ್ವ್ಯೂ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನಾದ್ರು ಮಾತಾಡೇನ್ರಿ? ನೀವು ಅವ್ರ ಬಗ್ಗೆ ಮಾತಾಡಿ. ನೀವೇನ್ ಮಾಡಿದಿರ? ಕೇಳಿದ್ದೀನಿ. ಆಯ್ತು, ನೀವು ಮತ್ತೆ ಅದೇನು ಆಯ್ತು, ನೀವು ಮಾತಾಡಿದ್ರಿ. ಆಯ್ತು, ಕೂತ್ಕೊಳ್ಳಿ. ಯಾರಿಗೂ ಮಾತಾಡ್ಬೋದು. ಅದಕ್ಕೆ ಹೇಳಿದ್ರು ಪಾಪ ರಾಮ್ ನೋಡಿ, ಏನು ಕೆಲಸ ಆಗಿಲ್ಲ. ಆಯ್ತು, ಕೆಲಸ ಮಾಡಿದ್ರು ಯಾರು ಮಾತಾಡುದಿಲ್ಲ. ಕೆಲಸ ಮಾಡಿದವರು ಮತ್ತೆ ಕೂತ್ಕೊಳ್ಳಿ. ಆಯ್ತು, ಈಗ ಹಾಗೆ ನೋಡ್ತಾರ. ಯಾವ್ದಾರ ಅಭಿವೃದ್ಧಿ ಕೂತ್ಕೊಳ್ಳಿ ಮಾರ. ರಂಗನಾಥ್ ಇಕ್ಬಾಲ್ ಬೇಗ ಮಾತಾಡು. ಕೆಲಸ ಮಾತಾಡುದಿಲ್ಲ. ಈಗ ಮಾತಾಡಿ. ಅದಕ್ಕೆ ಅವ್ರು ಸೋತಿದ್ದು. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಈಗ ಪ್ಲೀಸ್ ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಒಮ್ಮೆ. ನೀವು ಮಾತಾಡಿ. ಕಳೆದ ವರ್ಷ ಕೂತ್ಕೊಳ್ಳಿ ಅವರೇ. ಕಳೆದ ವರ್ಷ ಭಾರಿ ಮಳೆ ಆಯ್ತು ಸ್ವಾಮಿ. ಆಗ ಅಶ್ವಥ್ ನಾರಾಯಣ ಅವರು ನೀವು ಮುಖ್ಯಮಂತ್ರಿ ಆಗಿದ್ರು, ಇವರು ನಮ್ಗೆ ಉಸ್ತುವಾರಿ ಮಂತ್ರಿ ಆಗಿದ್ರು. ಹೇಳಿ. ಅವರು ಪ್ರೀತಿಯಿಂದ ನಿಮ್ಮ ಹೆಸರು ಉಲ್ಲೇಖ ಮಾಡ್ತಾರೆ. ಯಾಕೆ ಎದ್ದು ನಿಲ್ತೀರಿ? ಇಕ್ಬಾಲ್ ಹೇಳ್ಬಿಡಿ. ನೀವು ಫಾಸ್ಟ್ ಡೈರೆಕ್ಟ್ ಸಬ್ಜೆಕ್ಟ್ ಬನ್ನಿ. ಅಧ್ಯಕ್ಷರೇ, ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರು ಭಾಳ ಭಾವೋದ್ವೇಗದೊಳಗಿದ್ದೀರಿ. ಅವ್ರ ಹೆಸರು ತೊಗೊಂಡು ಕೂಡ ನೀವು ಉತ್ತರ ಹೇಳಬೇಕಾಗಿಲ್ಲ. ಅವ್ರು ಏನು ವಿಷಯ ಹೇಳ್ತಾರೆ ಅದಕ್ಕೆ ಏನು ಉತ್ತರಿಸೋದಿದ್ರೆ ಅಧ್ಯಕ್ಷ ದಯಮಾಡಿ ಮಾಡಬೇಕು. ನೀವು ಪ್ರತಿಯೊಂದರಲ್ಲಿಯೂ ಅಧ್ಯಕ್ಷರ ಆದೇಶಗಳನ್ನು ಮೀರಿಬಿಟ್ರಿ ಅಂದರೆ ಸದನ ನಡೆಸೋದು ಅವ್ರಿಗೂ ತೊಂದರೆ ಆಗುತ್ತೆ, ನಮಗೂ ಅದು ಮಾತಾಡೋರಿಗೆ ತೊಂದರೆ ಆಗುತ್ತೆ. ದಯಮಾಡಿ ವಿರೋಧ ಪಕ್ಷಗಳು ಸಹಕರಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಸರ್ಕಾರ ಅಲ್ಲ, ಅಶ್ವಥ್ ನಾರಾಯಣ ಅವರೇ, ಅವರು ಹಾಗೆ ಆಡಳಿತ ಪಕ್ಷದ ಸದಸ್ಯರು ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಸಲ ಇಂಟರ್ವ್ಯೂ ಆಗ್ತಾರೆ. ಫಸ್ಟ್ ಮಾತಾಡೋದು ಯಾರು ಕೂಡ ಫಸ್ಟ್ ಟೈಮ್ ಶಾಸಕರ ಮಾತು ಎಲ್ಲರಿಗೂ ಮಾತಾಡುದಿಲ್ಲ. ಯಾವಾಗ್ಲೂ ನಮ್ಮ ಪ್ರತಿಪಕ್ಷದ ಸದಸ್ಯರು ಮಾತಾಡ್ತಿರ್ಬೇಕಾದ್ರೆ ಸಂಬಂಧಪಟ್ಟ ಮಾತಾಡಿ. ಇಕ್ಬಾಲ್ ಮಾತಾಡಿ. ಸ್ವಾಮಿ, ಕಳೆದ ಜೂನ್ನಲ್ಲಿ 2020ರಲ್ಲಿ ಭಾರಿ ಮಳೆ ಬೀಳ್ತದೆ 5 ದಿವಸ. ಮುಂದಕ್ಕೆ ಹೋಗಿ. ಈ ರಾಷ್ಟ್ರೀಯ ಹೆದ್ದಾರಿ ಕಟ್ಟಂತ ಸಂದರ್ಭದಲ್ಲಿ ರಸ್ತೆ ಮಾಡ್ತಾರೆ. ಆ ರಸ್ತೆ ನೀರೆಲ್ಲ ಹೋಗಿ ಬಕ್ಷಿಕೆರೆಗೆ ಸೇರ್ತದೆ. ಬಕ್ಷಿಕೆರೆ ಅಂತ ಹೇಳಿದ್ರೆ ನಮ್ಮ ಪಟ್ಟಣ ವ್ಯಾಪ್ತಿಗೆ ಹೊಂದ್ಕೊಂಡಂತ ಒಂದು ಕೆರೆ ಅದು. ಆ ಕೆರೆ ಒಡೆದೋಗ್ಬಿಟ್ಟು ಪ್ರವಾಹ ಆಗ್ತದೆ. ಇಡೀ ತಗ್ಗು ಪ್ರದೇಶದಲ್ಲಿರುವಂಥ ಎಲ್ಲ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿಯವರು, ಅಲ್ಪಸಂಖ್ಯಾತರು ಸುಮಾರು 50ರಿಂದ 60 ಸಾವಿರ ಜನ ಹುಟ್ಟಂಥ ಒಂದು ಬಟ್ಟೆ ಬಿಟ್ಟರೆ ಅವ್ರಿಗೆ ಏನು ಗತಿ ಇರಲ್ಲ. ಎಲ್ಲವೂ ಕೂಡ ಹೊಟ್ಟೋಗ್ತದೆ. ಒಡವೆ, ವಸ್ತ್ರ, ಪೇಪರು, ಮಕ್ಕಳ ಪುಸ್ತಕ, ಆಸ್ತಿ ಪುಸ್ತಕ ಎಲ್ಲವೂ ಕಳ್ಕೊಂಡು ಬೆಳಗ್ಗೆ ಕುಡಿಯೋಕ್ಕೆ ನೀರಿರಲ್ಲ, ಊಟ ಇಲ್ಲ, ಮಕ್ಕಳಿಗೆ ಆರಿಲ್ಲ. ಅಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ನಮ್ಮ ಬೊಮ್ಮಾಯಿ ಸಾಹೇಬರು ಭೇಟಿ ಕೊಡ್ತಾರೆ. ಅವ್ರ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿನೂ ಬರ್ತಾರೆ, ಉಸ್ತುವಾರಿ ಮಂತ್ರಿನೂ ಬರ್ತಾರೆ. ಇದುವರೆಗೂ ಕೂಡ 1 ನಯಾ ಪೈಸಾ ಕ್ಷೇತ್ರಕ್ಕೆ ಏನಾದ್ರೂ ಸಹಾಯ ಮಾಡಿದರೆ, ಹುಟ್ಟಂಥ ಬಟ್ಟೆ ಬಿಟ್ಟರೆ ಅವರಿಗೆ ಬೇರೆ ಏನೂ ಸಿಕ್ಕಲಿಲ್ಲ ಸ್ವಾಮಿ. ಅವರಿಗೆ ಸತತವಾಗಿ 8 ದಿವಸ ಎಲ್ಲರೂ ಸೇರಿ, ಎಲ್ಲ ವರ್ಗ ಜನರು ಸೇರಿ ಅದೆಲ್ಲ ಕೂಡ ರೋಡ್ ಸ್ವತಃ ನಮ್ಮ ಸ್ವಂತ ಇದರಿಂದ ನಾವೆಲ್ಲರೂ ಕೂಡ ಕ್ಲೀನ್ ಮಾಡಿ ಅವರಿಗೆ ಜೀವ ತುಂಬುವಂಥ ಕೆಲಸ, ಅವ್ರಿಗೆ ಧೈರ್ಯ ಕೊಡುವಂಥ ಕೆಲಸ, ಅವ್ರಿಗೆ ವಿಶ್ವಾಸ ಪ್ರೀತಿ ಬರುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಆದರೆ ಇವತ್ತು ಕೂಡ ಆ ಒಂದು ಪ್ರಸ್ತಾವನೆಗಳು
ಪೇಪರ್ ಆಗಿ ಉಳ್ಕೊಂಡೇ ಹೊರತು ಯಾವುದೂ ಕೂಡ ಕಾರ್ಯಗತ ಆಗಲಿಲ್ಲ. ಇದು ಇವರ ಸೇವೆ. ಇವತ್ತೇನು ಇವರೆಲ್ಲ ಮಾತಾಡ್ತಾ ಇರೋ ಸದನದಲ್ಲಿ ಸ್ವಾಮಿ, ನಿಮ್ಮ ವಿಚಾರ ಹೇಳಿ. ಈಗ ಏನಾಗಬೇಕು ಹೇಳಿ. ಈಗ ನೀವು ನಮ್ಗೆ ಇವ್ರಿಗೆ ಇವ್ರು ಒಂದು ಸಹಾಯ ನೋಡಿ, ನೀವು ಇದೇ ರೀತಿ ನಿಮಿಷ ಹೇಳಿ. ಮುಂದೆ ನೀವು ಮಾತಾಡಿ ಮೊದಲೇ ಸರ್ ಆಮೇಲೆ ಹೇಳಿ ಪ್ರಸ್ತುತ ಬಜೆಟ್ ಮೇಲೆ ಮಾತಾಡಿ. ಆಯ್ತು. ಹಿಂದೆ ಈಗ ರಂಗನಾಥ್ ಏನ್ ಮಾತಾಡ್ತೀರಿ ನೀವು? ಆಮೇಲೆ ನೀವು ಉತ್ತರ ಕೊಡಿ. ಮಾನ್ಯ ಸಭಾಧ್ಯಕ್ಷ, ನಂದೊಂದು ಮನವಿ. ಇವಾಗ ಇವ್ರು ಮಾತಾಡಕ್ ಅವಕಾಶ ಕೊಟ್ಟಿದ್ದೀರಿ. ಹೌದು. ಮಾಜಿ ಮಂತ್ರಿಗಳಿಗೆ ಎಲ್ಲ ಉದ್ಯೋಗಕ್ಕೆ ಒಳಗಾಗ್ತಾವ್ರೆ. ಅದಕ್ಕೆ ನೀವು ಸ್ನೇಹ ಸಂಬಂಧದ ವ್ಯವಸ್ಥೆಯಲ್ಲಿ ರಂಗನಾಥ್ ಏನ್ ಬೆದರಿಸ್ತಾ ಇದ್ದೀರಾ? ಆಯ್ತು, ನೀವು ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಹೇಳ್ತೇನೆ. ಇಕ್ಬಾಲ್ ಒಂದ್ ಸೆಕೆಂಡ್. ಈಗ ರಂಗನಾಥ್ ಕೂತ್ಕೊಳ್ಳಿ. ಆಯ್ತು ಡಾಕ್ಟರ್. ಈಗ ಆಸಿಫ್ ಸೇಠ್ ಅಧ್ಯಕ್ಷರೇ, ಈಗ ವಿಚಾರ ಏನಿದೆ, ಫಸ್ಟ್ ಟೈಮ್ ಆಗಿ ಅವ್ರು ಮಾತಾಡ್ತಾರೆ. ಎಲ್ಲ ಫಸ್ಟ್ ಟೈಮ್ ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡೋಂಥ ಕೆಲಸ ಮಾಡಿ. ಬೇಲೂರು ಕೂತ್ಕೊಳ್ಳಿ ಅವ್ರೆ. ಈಗ ಶಿವಲಿಂಗಣ್ಣ ಆಯ್ತು, ಶಿವಲಿಂಗಣ್ಣ ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ ಇವ್ರೆ. ಎಲ್ಲ ಡೈರೆಕ್ಷನ್ ಕೊಡಿ, ಜಾಸ್ತಿ ಆಕ್ಷನ್ ಕಡಿಮೆ. ಕೂತ್ಕೊಳ್ಳಿ. ಕಾಂಗ್ರೆಸ್ ಡೈರೆಕ್ಟರ್ ಜಾಸ್ತಿ ಆಗಿದ್ದಾರೆ. ಗೌಡ್ರೆ ಕಂಟಿನ್ಯೂ, ಬೇಗ 2 minutes. ಇವತ್ತು ಕೂಡ ಆ ನೋವು ಹಂಗೆ ಉಳ್ಕೊಳ್ಳುತ್ತೆ. ಹಳ್ಳಿ ಒಳಚರಂಡಿ ವ್ಯವಸ್ಥೆ ಹೋಯ್ತು, ರೋಡ್ ಹೋಯ್ತು, ಕುಡಿಯೋಕ್ ನೀರಿಲ್ಲ. ಈಗ ಇದು ಒಂದು ಭಾಗ ಆದ್ರೆ ಒಂದೇ ನಿಮಿಷ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇದೊಂದು ಕಡೆ ಆದ್ರೆ, ಇದೊಂದು ನೋವು ಆದ್ರೆ ಮುಂದೆ ಏನಾಗ್ಬೇಕು ಹೇಳಿ. ಇದೊಂದು ನೋವು ಆದ್ರೆ ಪಕ್ಕದಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೊಂದು ಹೊಸ ತಾಲೂಕು ಉತ್ಪತ್ತಿ ಆಗ್ತದೆ. ಹಳ್ಳಿ ತಾಲೂಕ್ ಅಂದ್ಬಿಟ್ಟು ಒಂದು ಘೋಷಣೆ ಮಾಡ್ತಾರೆ. ಅದಕ್ಕೆ ಅಪ್ಪನೂ ಇಲ್ಲ, ಅವ್ವನೂ ಇಲ್ಲ, ಯಾರೂ ಇಲ್ಲ. ಒಂದು ಕುತ್ಕೊಳ್ಳೋಕೆ ನೆಲೆನೂ ಇಲ್ಲ, ಒಂದು ಆಫೀಸು ಇಲ್ಲ, ಅದಕ್ಕೆ ಭೂಮಿ ಮಂಜೂರಾತಿನೂ ಇಲ್ಲ, ಒಂದು ನಯಾ ಪೈಸಾ ಚಿಟ್ಟ ಪೈಸೆನೂ ಇಲ್ಲ, ಅದಕ್ಕೆ ಅಧಿಕಾರಿಗಳು ಇಲ್ಲ, ಏನೂ ಇಲ್ಲ. ಯಾರ್ದೋ ಪ್ರತಿಷ್ಠೆಗೋಸ್ಕರ, ಯಾರ್ದೋ ಹೆಸರಿಗೋಸ್ಕರ ಆ ತಾಲೂಕು ಅಂತ ಘೋಷಣೆ ಮಾಡ್ತಾರೆ. ಇದುವರೆಗೂ ಕೂಡ ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ತಹಸೀಲ್ದಾರ್ ಒಬ್ಬ ಬಿಟ್ರೆ ಆ ಜವಾನ, ತಹಸೀಲ್ದಾರ್ ಕರ್ಕೊಂಡೋಗಿ ಒಬ್ಬ ಜವಾನ ಇದ್ದಾನೆ, ಒಬ್ಬ ತಹಸೀಲ್ದಾರ್ ಇದ್ದಾನೆ. ಅದು ಬಿಟ್ರೆ ಬೇರೆ ಯಾವ ಕೂಡ ಇಲಾಖೆನೂ ಇಲ್ಲ. ಯಾವ ಅಧಿಕಾರಿಗಳು ಕುತ್ಕೊಳ್ಳೋಕೆ ಒಂದು ನೆಲದ ವ್ಯವಸ್ಥೆ ಇಲ್ಲ, ಒಂದು ಕಟ್ಟಡದ ವ್ಯವಸ್ಥೆ ಇಲ್ಲ. ಅಲ್ಲೂ ಕೂಡ ಒಳಚರಂಡಿನೂ ಇಲ್ಲ, ಕುಡಿಯೋಕೆ ನೀರು ಇಲ್ಲ, ಎಲ್ಲವೂ ಕೂಡ ಇಂಥ ಅವ್ಯವಸ್ಥೆ. ಇವತ್ತಿಗೂ ಕೂಡ ಇಂಥ ಪ್ರತಿಷ್ಠೆಯಾದಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ನಾನು ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಅಧ್ಯಕ್ಷರೇ. ಇನ್ನೂ ಕೂಡ ಬಹಳಷ್ಟು ನೋವುಗಳು
ಇನ್ನೂ ಕೂಡ ಬಹಳಷ್ಟು. ನೀವು ಸೂರಿಗೆ ಹೋದರೆ ಸುಮಾರು 25 ವರ್ಷಗಳಿಂದ ಯಾವೊಬ್ಬ ಬಡವನಿಗೆ ಒಂದು ಮನೆ ಕೊಟ್ಟಂತ ಸಾಕ್ಷಿ ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇಲ್ಲ. ಒಬ್ಬನಿಗೊಂದು ಮನೆ ಇಲ್ಲ ಇವತ್ತು ಕೂಡ. ಸುಮಾರು 25 ವರ್ಷ ಆಗಿದೆ. ಒಂದು ನೆಲೆ, ಒಂದು ಸೂರ್ ಅಂತ ಕೊಟ್ಟು ಇವತ್ತು ಕೂಡ, ಅದು ಕೂಡ ಇವತ್ತು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಇಷ್ಟೆಲ್ಲ ನೋವು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಪ್ರಶ್ನಿತವಾದ ಕ್ಷೇತ್ರದಿಂದ ಪ್ರಧಾನಮಂತ್ರಿ ಬಂದಿದ್ದಾರೆ, 5-6 ಜನ ಮುಖ್ಯಮಂತ್ರಿಗಳು ಬಂದಿರ್ತಾರೆ, ಸದನದಲ್ಲಿ ಎಲ್ಲ ಮಾತಾಡಿದ್ದು ಎಲ್ಲ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಎಲ್ಲವೂ ಕೂಡ. ಆದರೆ ಎಲ್ಲ ಕಾರ್ಯಕರ್ತ ಇರುವುದೆಲ್ಲ ಶೂನ್ಯ ಇವೆಲ್ಲವೂ ಕೂಡ. ಅದಕ್ಕೋಸ್ಕರ ದಯವಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕಾದಷ್ಟು ಮಾತಾಡೋದು ಸದನ ನನಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಕೃಷ್ಣನಾಯಕ್ ರಂಗನಾಥ್ ಆಯ್ತು ಇಕ್ಬಾಲ್ ಧನ್ಯವಾದ. ಇಕ್ಬಾಲ್ ಹುಸೇನ್ ಧನ್ಯವಾದಗಳು. ಇಕ್ಬಾಲ್ ಧನ್ಯವಾದಗಳು. ಅವ್ರಿಗೆ ಆಕೆ ಕಡೆಯಲ್ಲಿ ಈ ಕಡೆ ನೋಡಿ ಸರ್ ಈಗ ಮಾಡ್ಲಿ ಬಿಡಿ ಸರ್. ಆಯ್ತು, ನೀವು ಕೂತ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಜ್ಞಾಪಿಸ್ಕೊಂಡು ಮಾತಾಡಕ್ಕೆ ಅವಕಾಶ ಆಯ್ತು. ರಂಗನಾಥ್ ಡಾಕ್ಟರ್ ನೀವು ಡಾಕ್ಟರ್ ಮಾತಾಡಕ್ ಕೊಡಲ್ರಿ ಎಲ್ಲರೂ. ಕೃಷ್ಣ ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ಮಾತಾಡ್ಲಿಕ್ಕೆ ದರ್ಶನ್ ಅವಕಾಶ ಮಾಡಿಕೊಟ್ಟ ತಮ್ಮಿಗೂ ಹಾಗೂ ನನ್ನ ಹೂವಿನಡಗಲಿ ಕ್ಷೇತ್ರದ ಬೇಗ ಎಲ್ಲ ಮಾತಾಡ್ತಾರೆ. ನೀವು ಮೊನ್ನೆ ಇದಲ್ಲಿ ಮಾತಾಡಿದ್ದೀರಿ, ರಾಜ್ಯಪಾಲ ಕೊಡ್ತೇನೆ. ಈಗ ಫಸ್ಟ್ ಇವರು ಆಗಲಿ. ಯಾರು ಮೊನ್ನೆ ಮಾತಾಡಲಿಲ್ಲ ನಮ್ಮ ರಾಜ್ಯಪಾಲ ಇದರಲ್ಲಿ ಅವರಿಗೆ ಫಸ್ಟ್ ಕೊಟ್ಟು ಮಾತಾಡಿ ಬೇಗ ಮುಗಿಸುವ. 2 minutes. ಮೊನ್ನೆ ಮಂಡಿಸಿರುವ ಬಜೆಟಲ್ಲಿ ಡೈರೆಕ್ಟ್ ಸಬ್ಜೆಕ್ಟ್ ಹೋಗಿ. ಮೊನ್ನೆ ಮಂಡಿಸಿರುವ ಬಜೆಟಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಆ ಬಡ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ದಾರೆ ಅಂತೇಳಿ ನಾವು ಕೂಡ ಭಾವಿಸುತ್ತಾ, ನಾವೇನಿವತ್ತು ಜನಸಾಮಾನ್ಯರ ಮಧ್ಯದಲ್ಲಿದ್ದೀವಿ, ಅವರ ಭಾವನೆಗಳು ಏನಿದೆ ಅಂಥೇಳಿ ಆ ಭಾವನೆಗಳ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿನ್ನೆ ತಾನೇ ನನ್ನ ಕ್ಷೇತ್ರದಲ್ಲಿ ಸುಮಾರು 3 ರೈತ ಮಹಿಳೆಯರು ಹಾವು ಕಚ್ಚಿ ಅದರಲ್ಲಿ 2 ಮಹಿಳೆಯರು ಮೃತಪಟ್ಟಿರ್ತಾರೆ, ಒಬ್ಬರು ಬದುಕಿದ್ರು. ಕಾರಣ ಅಷ್ಟೇ. ಇದು ಏನು ನಾವು ನಮ್ಮ ವ್ಯವಸ್ಥೆ ಮೇಲೆ ಬ್ಲೇಮ್ ಮಾಡೋದ ಅಥವಾ ಆಯ್ತು ಮುಂದೆ ಆಗಿದ್ದ ಪರಿಸ್ಥಿತಿ ಮೇಲೆ ಬ್ಲೇಮ್ ಮಾಡಬೇಕಂತೇಳಿ, ಇದಕ್ಕೆ ಕಾರಣ ಅಷ್ಟೇ ಅಧ್ಯಕ್ಷರೇ. ಸರಿಯಾದ ರೀತಿಯಿಂದ ಹಾಸ್ಪಿಟ್ಲ್ಗಳಿಲ್ಲ, ಸಂಡೇ ಇರೋದ್ರಿಂದ ಟೈಮಿಗೆ ಡಾಕ್ಟರ್ಗಳು ಬರೋದಿಲ್ಲ, ಹಾಸ್ಪಿಟ್ಲ್ಗಳಲ್ಲಿ ವೈದ್ಯಕೀಯ ಉಪಕರಣಗಳು ಇಲ್ಲ. ಹಾಗಾಗಿ ಈ ಗ್ಯಾರಂಟಿಗಳ ಜೊತೆ ನಾವು ಜನಸಾಮಾನ್ಯರ ಬದುಕಲಿಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು ಅಂತೇಳಿ ಹೇಳ್ತಾ, ನನ್ನ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾದರೂ ಕೂಡ ನನ್ನ ಕ್ಷೇತ್ರದ ಹಾಸ್ಪಿಟ್ಲ್ ಬಿಟ್ಟು ಬೇರೆ ಕ್ಷೇತ್ರ ಕಡೆ ಹೋಗೋ ಪರಿಸ್ಥಿತಿಲಿದ್ದೀವಿ. ಹೆರಿಗೆ ಅಂಥೇಳಿ ಮಹಿಳೆಯರು ಬಂದರೆ ನಮ್ಮ ಹಾಸ್ಪಿಟಲ್ ಇರುವ ಗೋರ್ಮೆಂಟ್ ಡಾಕ್ಟ್ರು ಅವರಾದ ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ಅವ್ರನ್ನ ರೆಫರ್ ಮಾಡಿ ಸುಮಾರು ದುಡ್ಡುಗಳನ್ನೆಲ್ಲ ಅವ್ರ ಕಡೆಯಿಂದ ಉಸಲಾತಿ ಮಾಡೋ ಥರ ಕೆಲಸ ಆಗ್ತಾಯಿದೆ. ಹಾಗಾಗಿ ಇದೊಂದು ತುಂಬ ನೋವಿನ ಸಂಗತಿ. ಅದರ ಜೊತೆಯಲ್ಲಿ ನಾನು ಕೂಡ ಅಧ್ಯಕ್ಷರೇ MLA ಆಗೋಕ್ಕಿಂತ ಮುಂಚೆ ವಿದೇಶಿ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ದೇಶ ವಿದೇಶಗಳಲ್ಲೆಲ್ಲ ತಿರುಗಾಡುವಾಗ ನನಗೆ ಕೂಡ ಒಂದು ಆಸೆ ಇತ್ತು, ಒಂದು ಕನಸಿತ್ತು, ನನ್ನ ಕ್ಷೇತ್ರವನ್ನು ಯಾವ ರೀತಿ ನಾನು ಅಭಿವೃದ್ಧಿ ಮಾಡಬೇಕಂತೇಳಿ. ನಾನು ಮೊನ್ನೆ ಚುನಾವಣಾ ಪ್ರಚಾರಕ್ಕಂತೇಳಿ ಹಳ್ಳಿಗಳಿಗೆಲ್ಲ ಹೋದಾಗ ವೈಯಕ್ತಿಕವಾಗಿ ನಿರ್ಮಿಸಿರುವ ಮನೆಗಳ ಮಧ್ಯದಲ್ಲಿ ಎಷ್ಟೋ ವರ್ಷದ ಹಿಂದೆ ಕಟ್ಟಿರೋದ ಸ್ಕೂಲ್ಗಳು ಕಾಣ್ತಾ ಇದ್ವು. ಆ ಸ್ಕೂಲ್ಗಳಲ್ಲಿ ನೋಡಿದರೆ ನಮ್ಮ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತೇಳಿ ಕಳಕಳ ನನಗೆ ಕಾಡ್ತಿತ್ತು. ಹಾಗಾಗಿ ಆ ಸ್ಕೂಲ್ಗಳಲ್ಲಾಗಲಿ ಟೀಚರ್ಸ್ಗಳು ಯಾವುದೇ ಸಮಯದಲ್ಲಿ ಸರಿಯಾಗಿ ಶಾಲೆ ಕಾಲೇಜುಗಳಲ್ಲಿ ಇಲ್ಲದೆ ಅವರ ತಾಲೂಕು ಮಟ್ಟದ ಸಂಘಗಳಲ್ಲೇ ಬಂದು ಕೂತಿರ್ತಾರೆ. ಹಾಗಾಗಿ ಎಲ್ಲ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಎಲ್ಲ ಅಳವಡಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡುತ್ತಾ, ನಮ್ಮ ಹೂವಿನಡಗಲಿ ಕ್ಷೇತ್ರ ತುಂಗಭದ್ರಾ ನದಿಯ ದಡದಲ್ಲಿದ್ದರೂ ಕೂಡ ಸಮರ್ಪಕವಾಗಿ ನೀರಾವರಿ ಸವಲತ್ತಿಲ್ಲ. ಆಮೇಲೆ ಈ ಬಡ್ಜೆಟಲ್ಲಿ ನಮ್ಮ ಕ್ಷೇತ್ರಕ್ಕೆ ಅನ್ಕೊಳ್ಳೋ ಥರ ಯಾವುದೇ ಥರ ಬಡ್ಜೆಟ್ ಇಲ್ಲ. ಮುಂದಿನ ದಿನಗಳಲ್ಲಿ ರೋಡ್ಗಳಿಗಾಗಲಿ ಮೂಲಭೂತ ಸೌಕರ್ಯಗಳಿಗಾಗಲಿ ಬಡ್ಜೆಟ್ನ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡುತ್ತಾ ತಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡೋದು ಧನ್ಯವಾದಗಳು. ನೆಕ್ಸ್ಟ್ ಮುನಿರಾಜು ಧೀರಜ್ ಮನ್ ನೆಕ್ಸ್ಟ್. ಧನ್ಯವಾದಗಳು ಸರ್. ನೆಕ್ಸ್ಟ್ ಮಾನ್ಯ ಸಭಾಧ್ಯಕ್ಷರೇ, ಮುಂದೆ ಬೇಗ ಫಾಸ್ಟ್. ಸರ್ವ ಧರ್ಮಗಳ ಸಮಾನತೆಯ
ಅಭಿವೃದ್ಧಿಯ ನೆಮ್ಮದಿಯ ಬದುಕನ್ನು ಕೊಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವಂಥದ್ದು. ಆ ಕಾರ್ಯಕ್ರಮದಲ್ಲಿ 10 kg ಅಕ್ಕಿಯನ್ನು ಕೊಡುವಂಥದ್ದು, ಮಹಿಳೆಯರಿಗಾಗಿ ಬಸ್ಸಿನ ಉಚಿತ ಪ್ರಯಾಣ ಮಾಡುವಂಥದ್ದು, ನಿರುದ್ಯೋಗಿ ಯುವಕರಿಗೆ ಭತ್ಯೆಯನ್ನು ಕೊಡುವಂಥದ್ದು, ಕಷ್ಟಪಡುವ ತಾಯಂದಿರಿಗೆ ಗೃಹಲಕ್ಷ್ಮಿಯ ಯೋಜನೆಯನ್ನು ತಂದಿರುವಂಥದ್ದು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ತರೋದ್ರ ಮುಖಾಂತರ ರಾಜ್ಯದ ನೊಂದ ವರ್ಗಕ್ಕೆ ನೆಮ್ಮದಿಯ ಬದುಕನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮತಕ್ಷೇತ್ರವಾಗಿರ್ತಕ್ಕಂಥ ಸಿರ್ಸಿ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರ ಇದು. ಮಾನ್ಯ ಅಧ್ಯಕ್ಷರೇ, ತಮಗೆ ಗೊತ್ತು, ರಾಜ್ಯದಲ್ಲಿ ಅತಿಕ್ರಮಣ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಈ ಅತಿಕ್ರಮಣ ಅನ್ನುವಂಥದ್ದು ನೂರಾರು ವರ್ಷಗಳಿಂದ ಕಾಡಿನ ಮಧ್ಯದಲ್ಲಿ ಜೀವನವನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಆ ವರ್ಗಕ್ಕೆ ಅರ್ಜಿಯನ್ನು ಕೊಡುವಂಥದ್ದು, ಅತಿಕ್ರಮವನ್ನು ಸಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ನಾವು ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಅತಿಕ್ರಮವನ್ನು ಸಕ್ರಮವನ್ನು ಮಾಡಿಕೊಡ್ತೀವಿ, ನಿಮಗೆ ನ್ಯಾಯವನ್ನು ಕೊಡಿಸ್ತೀವಿ ಅನ್ನೋಂಥ ಮಾತನ್ನು ಹಲವಾರು ಬಾರಿ ನಾವು ಹೇಳ್ಕೊಂಡು ಬಂದಿರುವಂಥದ್ದು ತಮಗೆ ಗೊತ್ತು. ಆ ನಿಟ್ಟಿನಲ್ಲಿ ಇವತ್ತು ಅವರು ಯಾವುದೇ ರೀತಿಯ ಒಂದು ರಕ್ಷಣೆ ಸಿಗ್ತಾ ಇಲ್ಲ. ಆ ಬದುಕನ್ನು ಕನಸನ್ನು ಕಾಣ್ತಾ ಇದ್ದಾರೆ. ಇವತ್ತೇನು ನನ್ನ ಭೂಮಿ ಏನಿದೆಯೋ ಇವತ್ತಲ್ಲ ನಾಳೆ ನನಗೆ ಹಕ್ಕುಪತ್ರ ಸಿಗಬಹುದು, ಆ ಹಕ್ಕುಪತ್ರ ಸಿಕ್ಕ ನಂತರದಲ್ಲಿ ನೆಮ್ಮದಿಯ ಬದುಕನ್ನು ನಾನು ಕಾಣಬಹುದು ಕಂಡಂಥ ಈ ಒಂದು ವರ್ಗಕ್ಕೆ ಆದಷ್ಟು ಬೇಗ ಸರ್ಕಾರದ ನ್ಯೂನತೆಗಳು ಏನಿದೆಯೋ ಗೊತ್ತಿಲ್ಲ, ಕಾನೂನಲ್ಲಿ ಏನು ತೊಡಕಿದೆಯೋ ಗೊತ್ತಿಲ್ಲ, ಆದಷ್ಟು ಬೇಗ ಈ ಒಂದು ಅತಿಕ್ರಮಣ ಹೊಂದಿರತಕ್ಕಂಥ ಜನಗಳಿಗೆ ಅವರಿಗೆ ಸಕ್ರಮವನ್ನು ಮಾಡ್ತಕ್ಕಂಥ ಪಟ್ಟವನ್ನು ಕೊಡ್ತಕ್ಕಂಥ ಕೆಲಸ ಆದಷ್ಟು ಬೇಗ ಆಗಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಮಾನ್ಯ ಅಧ್ಯಕ್ಷರೇ, ಹಿಂದೆ ಉಳುವನೆ ಒಡಿ ಅನ್ನುವಂಥ ಕಾರ್ಯಕ್ರಮವನ್ನು ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ದೇವರಾಜ್ ಅರಸು ತಂದಿರತಕ್ಕಂಥ ಕಾರ್ಯಕ್ರಮ ಏನಿದೆಯೋ ಆ ಕಾರ್ಯಕ್ರಮದಲ್ಲಿ ಫಾರ್ಮ್ 7ನಲ್ಲಿ ಏನು ತುಂಬಿದ್ರು ಅದರಲ್ಲಿ ಸಾಕಷ್ಟು ಜನ ರೈತರಿಗೆ ಅದರ ಉಪಯೋಗವನ್ನು ಪಡೆದಿರುವಂಥದ್ದು. ಆದರೆ ಉಳಿದಿರ್ತಕ್ಕಂಥ ರೈತರೇನಿದ್ದಾರೋ ಅವ್ರಿಗೆ ಇನ್ನೂವರೆಗೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಪಟ್ಟ ಸಿಗದೇ ಇರುವಂಥದ್ದು. ಅಲ್ಲಿ ಫಾರ್ಮ್ ಎ ಅನ್ನುವಂಥದ್ದನ್ನು ತಂದು ಅವರಿಗೆ ಮತ್ತೆ ಅರ್ಜಿಯನ್ನು ತುಂಬಿಸೋರ ಮುಖಾಂತರ ಅವ್ರಿಗೆ ಕರ್ನಾಟಕ ಸರ್ಕಾರ ಅನ್ನುವಂಥ ರೆಕಾರ್ಡಲ್ಲಿ ಏನಿದೆಯೋ ಅದನ್ನು ತೆಗೆದು ಅಲ್ಲಿಯ ರೈತನ ಹೆಸರನ್ನು ಬರ್ತಕ್ಕಂಥ ಕೆಲಸವನ್ನು ಮುಂದೆ ಸರ್ಕಾರ ಮಾಡಬೇಕು ಅನ್ನೋಂಥ ವಿಚಾರವನ್ನು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ತರಬೇಕು. ಮಾನ್ಯ ಅಧ್ಯಕ್ಷರೇ, ಮತ್ತು ನಮ್ಮ ಜಿಲ್ಲೆ ಅಧ್ಯಕ್ಷ ಸ್ವಲ್ಪ ಬೇಕು ಸರ್, 1-2 ನಿಮಿಷ ಸರ್. ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆ ಅಡಿಕೆ ಬೆಳೆಗಾರರ ಜಿಲ್ಲೆ ಸ್ವಾಮಿ. ಆ ಅಡಿಕೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಳದಿ ರೋಗ ಇರ್ಬೋದು ಮತ್ತು ಎಲೆ ಚುಕ್ಕೆ ರೋಗ ಅನ್ನುವಂಥದ್ದು ಬಹಳ ರೈತರಿಗೆ ಇವತ್ತು ಅಡಿಕೆ ಬೆಳೆಗಾರರಿಗೆ ಕಾಡ್ತಾ ಇರುವಂಥದ್ದು. ಅದನ್ನು ಕೂಡ ಸರ್ಕಾರ ಅದರ ಗಮನ ಹರಿಸಬೇಕು ಅನ್ನೋಂಥ ಮಾತನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಹಾಗಾಗಿ ನಮ್ಮ ಜಿಲ್ಲೆ ಬಹಳ ಒಂದು ಕಡೆ ಕರಾವಳಿ ಭಾಗವನ್ನು ಹೊಂದಿರುವಂಥದ್ದು, ಒಂದು ಕಡೆ ಮಲೆನಾಡು ಹೊಂದಿರುವಂಥದ್ದು, ಇನ್ನೊಂದು ಕಡೆ ಸ್ವಲ್ಪ ಬಯಲುಸೀಮೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ನಮ್ಮದು. ಇಲ್ಲಿ ಇವತ್ತು ಮಲೆನಾಡಾದರೂ ಕೂಡ ಸಾಕಷ್ಟು ನಿರೀಕ್ಷೆ ಮಟ್ಟದಲ್ಲಿ ಮಳೆ ಆಗದೇ ಇರುವಂಥದ್ದು. ಅಂಥ ಸ್ಥಿತಿಯಲ್ಲಿ ಭಾಳಷ್ಟು ಕೆರೆ ಇನ್ನೂ ಒಂದು ತೊಟ್ಟು ನೀರನ್ನು ಬರೆದಿರ್ತಕ್ಕಂಥ ತಾಲೂಕೇನಿದ್ದಾವೋ ಆ ತಾಲೂಕನ್ನು ಬರಗಾಲ ಅಂತ ಘೋಷಣೆಯನ್ನು ಮಾಡೋದ್ರ ಮುಖಾಂತರ ಆ ಭಾಗದ ರೈತರಿಗೆ ಶಕ್ತಿನ ಧೈರ್ಯವನ್ನು ತುಂಬಬೇಕು ಅನ್ನೋಂಥ ವಿನಂತಿಯನ್ನು ಮುಖಾಂತರ ಮಾಡ್ಕೊಳ್ಳೋಕೆ ಬಯಸ್ತೀನಿ ನಾನು. ಬೇಗ ಮುಗಿಸಿ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ನೆಕ್ಸ್ಟ್ ದರ್ಶನ್, ನೆಕ್ಸ್ಟ್ ಮತ್ತೆ ಸನ್ಮಾನ್ಯ ಈ ಒಂದು ಬಜೆಟ್ನ ಬಗ್ಗೆ ಮಾತಾಡಲಿಕ್ಕೆ ಚರ್ಚೆಯಲ್ಲಿ ಕೊಡೋದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಟು ದಿ ಪಾಯಿಂಟ್ ಮಾತಾಡಬೇಡಿ, ಏನಾಗಬೇಕಂತೇಳಿ ಮಶತ್ತು. ಸಭಾಧ್ಯಕ್ಷೆ, ಮೊದಲನೇದಾಗಿ ಕೃಷಿ ವಿಚಾರಕ್ಕೆ ಬಂದಾಗ ಸಭಾಧ್ಯಕ್ಷೆ, ಈ ವರ್ಷದ ಬಜೆಟಲ್ಲಿ ಏನು ನಮ್ಮ ತಾಲೂಕಲ್ಲಿ ಹೆಚ್ಚಿನ ರೀತಿಯಲ್ಲಿ ರಾಗಿ ಮತ್ತು ಜೋಳ ಬೆಳೆಯುವಂಥ ರೈತರು ಹೆಚ್ಚಾಗಿರೋದ್ರಿಂದ 90% ರೈತರು ರಾಗಿ ಮತ್ತು ಜೋಳದ ಮೇಲೆ ಅವಲಂಬಿತರಾಗಿರ್ತಾರೆ ಸಭಾಧ್ಯಕ್ಷೆ. 2022-23 ಇಸ್ವಿಯಲ್ಲಿ ರಾಗಿ, ಜೋಳ ಮತ್ತು ಭತ್ತ ಈ 3 ಬೆಳೆಗಳಿಗೆ 3,000 ಕೋಟಿ ಅಂದಾಜು ವೆಚ್ಚ ಆಗಿದೆ ಸಭಾಧ್ಯಕ್ಷೆ. ಈ ವರ್ಷದ ಬಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇವಲ 5,860 ಕೋಟಿ ಇಟ್ಟಿದ್ದಾರೆ ಸಭಾಧ್ಯಕ್ಷೆ. ಈ ಒಂದು ಮೊತ್ತದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಏನು ಮಾಡ್ತಾರೆ ಮತ್ತು ಕಳೆದ ವರ್ಷದ ರೈತ ವಿದ್ಯಾನಿಧಿ ಯೋಜನೆ ಏನಿದೆ ಅದನ್ನು ಏನು ಮಾಡ್ತಾರೆ ಅನ್ನೋದು ಒಂದು ಗೊತ್ತಾಗಬೇಕಂತೆ ಅಧ್ಯಕ್ಷೆ. ಮತ್ತು ಏನು ಫಸಲ್ ಬಿಮಾ ಯೋಜನೆಗೆ
ಸರ್ಕಾರದ ವತಿಯಿಂದ ಪ್ರೀಮಿಯಂ ಏನು ಪಾವತಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷೆ. ಅದ್ರ ಬಗ್ಗೆನೂ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಈ ಒಂದು ಬಜೆಟಲ್ಲಿ ಕೊಟ್ಟಿಲ್ಲ ಸಭಾಧ್ಯಕ್ಷೆ. ಮತ್ತು ಈ ವರ್ಷ ಏನು ಕೇಂದ್ರ ಸರ್ಕಾರ ಸಿರಿಧಾನ್ಯಗಳ ವರ್ಷ ಅಂತ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಸಭಾಧ್ಯಕ್ಷೆ. ಆದರೆ ರಾಗಿ, ಜೋಳ ಈ ರೀತಿ ಸಿರಿಧಾನ್ಯಗಳಿಗೆ ರಾಜ್ಯ ಸರ್ಕಾರದ ಬಜೆಟಲ್ಲಿ ಯಾವುದೇ ರೀತಿಯಾದಂತಹ ಪ್ರೋತ್ಸಾಹ ಆಗ್ಬೋದು, ಯಾವುದೇ ರೀತಿಯಾದಂಥ ಹೊಸ ಯೋಜನೆಯನ್ನು ಕೊಟ್ಟಿಲ್ಲ ಸಭಾಧ್ಯಕ್ಷೆ. ಕೃಷಿಯೊಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಇನ್ನೊಂದು ಪ್ರಮುಖ ಉದ್ಯಮ ನೇಕಾರಿಕೆ ಸಭಾಧ್ಯಕ್ಷೆ. ದೊಡ್ಡಬಳ್ಳಾಪುರದಲ್ಲಿ 35,000ಕ್ಕೂ ಹೆಚ್ಚು ಪವರ್ಲೂಮ್ ಮಗ್ಗುಗಳು ಇದ್ದಾವೆ ಸಭಾಧ್ಯಕ್ಷೆ. 1,00,000 ಜನಕ್ಕೂ ಹೆಚ್ಚು ಈ ಒಂದು ಉದ್ಯಮದಲ್ಲಿ ಅವರು ತೊಡಗಿರ್ತಾರೆ ಸಭಾಧ್ಯಕ್ಷೆ. ಈ ಒಂದು ಕ್ಷೇತ್ರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾಡೋ ಅಂಥದ್ದು ಎಲ್ಲ ಸೀರೆಗಳು ಟ್ರೆಡಿಷನಲ್ ವೇರ್ ಏನಿರುತ್ತೆ ಅದನ್ನು ಮಾಡ್ತಾರೆ ಸಭಾಧ್ಯಕ್ಷೆ. ಇರುವಂಥ ಎಲ್ಲ ನೇಕಾರರು ಸಣ್ಣ ನೇಕಾರರು. ಇದೊಂದು ಗುಡಿ ಕೈಗಾರಿಕೆ ಸಭಾಧ್ಯಕ್ಷೆ. ತಿಂಗಳಿಗೆ ಕೇವಲ ದೊಡ್ಡಬಳ್ಳಾಪುರದಲ್ಲಿ 120ರಿಂದ 150 ಕೋಟಿ ವಹಿವಾಟು ನೇಯ್ಗೆಯಲ್ಲಿ ನಡೆಯುತ್ತೆ ಸಭಾಧ್ಯಕ್ಷೆ. ಈ ವರ್ಷದ ಬಜೆಟಲ್ಲಿ ಆಗ್ಬೋದು ಮತ್ತು ರಾಜ್ಯಪಾಲರ ಭಾಷಣದಲ್ಲೂ ಅಷ್ಟೇ ಸಭಾಧ್ಯಕ್ಷೆ. ರೈತರು ಎಷ್ಟು ಮುಖ್ಯನೋ ನೇಕಾರರು ಅಷ್ಟೇ ಮುಖ್ಯ ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದರು ಸಭಾಧ್ಯಕ್ಷೆ. ಆದರೆ ಈ ವರ್ಷದ ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲೂ ನೇಕಾರರನ್ನೋ ಒಂದು ಪದ ಇಲ್ಲ ಸಭಾಧ್ಯಕ್ಷೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು ದೊಡ್ಡಬಳ್ಳಾಪುರಕ್ಕೆ ಬಂದು ಹೇಳಿದ್ರು ಸಭಾಧ್ಯಕ್ಷೆ, ನೇಕಾರರಿಗೆ 20 HP ಸಂಪೂರ್ಣವಾಗಿ ಉಚಿತವಾದಂಥ ಕರೆಂಟ್ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ದೊಡ್ಡಬಳ್ಳಾಪುರದಲ್ಲೇ ಸಭೆ ಮಾಡಿ ಹೇಳಿದ್ರು ಸಭಾಧ್ಯಕ್ಷೆ. ಆದರೆ ಈ ಒಂದು ಬಜೆಟಲ್ಲಿ ಅದರಲ್ಲೂ ನಮಗೇನು ಕೇವಲ 10 HP 150 ಯೂನಿಟ್ ಮಾತ್ರ ಉಚಿತವಾಗಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ. ಅಲ್ಲೂ ಸಹ ಇವತ್ತು ವಿದ್ಯುತ್ ದರ ಯಾವ ರೀತಿ ಹೆಚ್ಚಳ ಆಗಿದೆ ಅಂತ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷೆ. ಸಬ್ಸಿಡಿ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಈ ಒಂದು ಬಜೆಟಲ್ಲಿ ಇಲ್ಲ ಸಭಾಧ್ಯಕ್ಷೆ. ಇದೊಂದೇ ಅಲ್ಲದೆ ಇಡೀ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನೇಯ್ಗೆ ಇಷ್ಟು ಪ್ರಮುಖ ಉದ್ಯಮ ಇದ್ರು 150 ಕೋಟಿ ತಿಂಗಳಿಗೆ ಸಭಾಧ್ಯಕ್ಷೆ. ವರ್ಷಕ್ಕೆ 1,500ದಿಂದ 1,800 ಕೋಟಿ ಉದ್ಯಮ ಸಭಾಧ್ಯಕ್ಷೆ. ಇವತ್ತವರೆಗೂ ಒಂದೇ ಒಂದು ಸಣ್ಣ ಜಾಗವನ್ನು ಕೊಟ್ಟು ಈ ಸೀರೆಗಳನ್ನ ನೇರ ಮಾರಾಟ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಯೋಜನೆಯನ್ನು ಇವತ್ತವರೆಗೂ ಸರ್ಕಾರ ಮಾಡಿಲ್ಲ ಸಭಾಧ್ಯಕ್ಷೆ. ಹಾಗಾಗಿ ಏನು ನಮ್ಮ ಸೀರೆಗಳು ಇಲ್ಲಿ ನೇಯ್ದ್ರು ಸಹ ನಾವು ಧರ್ಮಾವರಂ ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಮಗದವ್ರಿಗಿದೆ ಸಭಾಧ್ಯಕ್ಷೆ. ಧರ್ಮಾವರಂ ತಗೊಳೋಗೋ ಸೀರೆ ಪೇಮೆಂಟು ಟೈಮಿಗೆ ಬರಲ್ಲ ಸಭಾಧ್ಯಕ್ಷೆ. 6 ತಿಂಗಳಾದ್ರೂ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿನ ಪೊಲೀಸ್ ಇಂಟರ್ಫಿಯರೆನ್ಸ್ ಇರಲ್ಲ ಮತ್ತು GST ತೊಂದರೆಗಳು ಅತಿ ಹೆಚ್ಚಿದೆ ಸಭಾಧ್ಯಕ್ಷೆ. ಹಾಗಾಗಿ ಒಂದು ಹೋಲ್ಸೇಲ್ ಮಾರ್ಕೆಟ್, ನಾವು ಕೇಳೋದು ರಿಟೇಲ್ ಅಂಗಡಿಗಳಲ್ಲ ಸಭಾಧ್ಯಕ್ಷೆ, ಸರ್ಕಾರದ ವತಿಯಿಂದ ಒಂದು ಹೋಲ್ಸೇಲ್ ಮಾರ್ಕೆಟನ್ನು ದೊಡ್ಡಬಳ್ಳಾಪುರಕ್ಕೆ ಮಾಡಿಕೊಡ್ಬೇಕು ಸಭಾಧ್ಯಕ್ಷೆ. ನಮ್ಮ ಬೆಳಗಾವಿ ಆದಮೇಲೆ ಅತಿ ಹೆಚ್ಚು ಮಗ್ಗುಗಳಿರೋದು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ಈ ಒಂದು ಟೆಕ್ಸ್ಟೈಲ್ ಮಾರ್ಕೆಟ್, ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ಮಾರ್ಕೆಟ್ ಅಂತ ಒಂದು ಮಾಡಿಕೊಡ್ಬೇಕು ಸಭಾಧ್ಯಕ್ಷೆ. ಇಷ್ಟೇ ಅಲ್ಲದೆ ನೇಕಾರ್ ಸಮ್ಮಾನ್ ಯೋಜನೆಯನ್ನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಘೋಷಣೆ ಮಾಡಿತ್ತು ಸಭಾಧ್ಯಕ್ಷೆ. ಕಳೆದ ವರ್ಷ ನೇಕಾರ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನೇಕಾರರಿಗೆ 5,000 ರೂಪಾಯಿ ದುಡ್ಡನ್ನ ಪ್ರೋತ್ಸಾಹಧನವನ್ನ ಕೊಟ್ಟಿತ್ತು ಸಭಾಧ್ಯಕ್ಷೆ. ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ನೇಕಾರರಿಗೆ ಅತಿ ಹೆಚ್ಚು ಅನ್ಯಾಯ ಇವತ್ತು ಆಗ್ತಾ ಇದೆ ಸಭಾಧ್ಯಕ್ಷೆ. ಈ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಗುಡಿ ಕೈಗಾರಿಕೆ ಇರೋಂಥವ್ರು ಇವರು. ಈ ಫ್ಯಾಕ್ಟ್ರಿಗಳು ಬಂದ ನಂತರ ಸೂರತ್ ಆಗ್ಬೋದು, ಬೇರೆ ಕಡೆ ಫ್ಯಾಕ್ಟ್ರಿಗಳು ಬಂದಾದ್ಮೇಲೆ ಇವತ್ತು ನಮ್ಮ ಬಡ ನೇಕಾರರಿಗೆ ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ಈ ಒಂದು ಬಜೆಟಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಪ್ರತಿ ತಿಂಗಳು ಈಗೇನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರು ಕೊಡ್ತಾ ಇದ್ದಾರೆ, ಅದೇ ರೀತಿ ನೇಕಾರರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ದುಡ್ಡನ್ನ ಕೊಡಬೇಕು ನೇಕಾರ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸಭಾಧ್ಯಕ್ಷೆ. ಇದರೊಟ್ಟಿಗೆ ಸಭಾಧ್ಯಕ್ಷೆ ಒಂದು ಎರಡೇ ಪಾಯಿಂಟ್ ನೇಕಾರ ಸಂಬಂಧ ಸಭಾಧ್ಯಕ್ಷೆ. ಇವ್ರಿಗೆ ಮಗ್ಗ ತಗೊಳಕ್ಕೆ ಇವತ್ತಿರುವಂತ ಯೋಜನೆ, ಹೊಸ ಮಗ್ಗ ಕೊಂಡ್ಕೊಳ್ಳಕ್ಕೆ 3.5 ಲಕ್ಷ ಸಬ್ಸಿಡಿ ಕೊಡ್ತಾರೆ ಸಭಾಧ್ಯಕ್ಷೆ. ಇದು ಬಿಟ್ಟು ನೇಕಾರರೇನು ಮಗ್ಗ ಹಾಕೊಂಡಿರ್ತಾರೆ ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ 10 ಲಕ್ಷದವರೆಗೂ ಸಬ್ಸಿಡಿ ಇರುವಂಥ ಒಂದು ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ಕೊಡಬೇಕು ಅನ್ನೋ ಒಂದು ಆಗ್ರಹನ ನಾನು ಸರ್ಕಾರಕ್ಕೆ ಇಡ್ತೀನಿ ಸಭಾಧ್ಯಕ್ಷೆ. ಇದರೊಟ್ಟಿಗೆ ಬಹು ವರ್ಷಗಳಿಂದ ನೇಕಾರರು ಹೇಳೋವಂಥದ್ದು ಅಸಂಘಟಿತ ಕೂಲಿ ಕಾರ್ಮಿಕರ ವಲಯಕ್ಕೆ ನೇಕಾರಿಕೆ ಮಾಡೋವಂಥವ್ರನ್ನು ಅವ್ರನ್ನ ಸೇರಿಸಬೇಕು ಅನ್ನೋವಂಥದ್ದು 10-15 ವರ್ಷಗಳಿಂದ ನೇಕಾರರ ಬೇಡಿಕೆ ಇದೆ ಸಭಾಧ್ಯಕ್ಷೆ. ಹಾಗಾಗಿ ನೇಕಾರ ಕೂಲಿ ಕಾರ್ಮಿಕರನ್ನ ಅಸಂಘಟಿತ ಕೂಲಿ ಕಾರ್ಮಿಕರ ವಲಯಕ್ಕೆ ಸೇರಿಸಬೇಕು. ನೇಕಾರರಿಗೆ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅನ್ನ ಮಾಡಿಕೊಡ್ಬೇಕು. ಯಾಕಂದ್ರೆ ರೈತರು ಎಷ್ಟು ಮುಖ್ಯನೋ ನೇಕಾರರು ಅಷ್ಟೇ ಮುಖ್ಯ ಇರೋದ್ರಿಂದ ಸರ್ಕಾರ ದಯವಿಟ್ಟು ನೇಕಾರಿಕೆ ಬಗ್ಗೆ ಒಂದು ಉತ್ತಮವಾದಂತ ನಿಲುವನ್ನ ತಗೊಬೇಕು. ಮತ್ತೆ ಇನ್ನೊಂದೇ ಸಭಾಧ್ಯಕ್ಷೆ,
ಒಂದು ಜ್ವಲಂತ ಸಮಸ್ಯೆ, ಇದ್ರ ಬಗ್ಗೆ ನಾನು ಗಮನ ಸೆಳೆಯುವ ಸೂಚನೆಯನ್ನು ಕೊಟ್ಟಿದ್ದೆ ಸಭಾಧ್ಯಕ್ಷೆ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ BBMPಯ ಕಸವನ್ನ ವಿಲೇವಾರಿ ಮಾಡಕ್ಕೆ MSGP ಅನ್ನೋ ಒಂದು ಘಟಕವನ್ನ ಇಟ್ಟಿದ್ದಾರೆ ಸಭಾಧ್ಯಕ್ಷೆ. BBMPಯಲ್ಲಿ 8 ಕಸ ವಿಲೇವಾರಿ ಘಟಕ ಇದೆ ಸಭಾಧ್ಯಕ್ಷೆ. ಈ ಒಂದು ಸರ್ಕಾರ ಬ್ರ್ಯಾಂಡ್ ಬೆಂಗಳೂರಿನ ಬಿಲ್ಡ್ ಮಾಡಬೇಕು ಅಂತ ಅವರ ಬಜೆಟ್ ಅಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ, ಅದಕ್ಕೆ ನನ್ನ ಸಹಮತ ಇದೆ. ಆದ್ರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇರುವಂತಹ ಕಸ ವಿಲೇವಾರಿ ಘಟಕ 8 ಘಟಕಗಳಲ್ಲಿ ಕೇವಲ ಒಂದೇ ಒಂದು ಘಟಕ ಖಾಸಗಿ ಘಟಕ, ಅದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇದೆ ಸಭಾಧ್ಯಕ್ಷೆ. ಬೆಳಿಗ್ಗೆ ರಾಮೂರ್ತಂಡ್ ಅವರು ಮಾತಾಡುವಾಗ ಹೇಳಿದ್ರು ಸಭಾಧ್ಯಕ್ಷೆ, ಒಂದು ದಿನಕ್ಕೆ ಬೆಂಗಳೂರಲ್ಲಿ 5,000 to 6,000 ಟನ್ ಕಸ ಬರುತ್ತೆ ಸಭಾಧ್ಯಕ್ಷೆ. 500 ಟನ್ಗೆ ಪರ್ಮಿಷನ್ ತಗೊಂಡು ಈ MSGP ಘಟಕ ಇವತ್ತು ಒಂದು ದಿನಕ್ಕೆ 1,500 to 2,000 ಟನ್ ಅನ್ನ ವೇಸ್ಟ್ ಹಾಕ್ಸ್ಕೊಂತ ಇದ್ದಾರೆ ಸಭಾಧ್ಯಕ್ಷೆ. ಇದು PPP ಮಾಡೆಲ್ ಅಲ್ಲಿ ಮಾಡಿರುವಂತದ್ದು ಸಭಾಧ್ಯಕ್ಷೆ. ಏರ್ಪೋರ್ಟ್ ಅಲ್ಲಿ ಬರುವಂತಹ ಖಾಸಗಿ ಕಸ ಇನ್ಕ್ಲೂಡಿಂಗ್ ಏನು ಈ ಫ್ಲೈಟ್ಗಳ ಫಿಲ್ಟರ್ ಬರುತ್ತಲ್ಲ ಸಭಾಧ್ಯಕ್ಷೆ, ಅದನ್ನು ಸಹ ಆ ಒಂದು ಡಂಪಿಂಗ್ ಯಾರ್ಡ್ ಅಲ್ಲಿ ಇವತ್ತು ಆಗ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಖಾಸಗಿ ಕಸ, ಬಯೋಮೆಡಿಕಲ್ ವೇಸ್ಟ್, ಕೆಮಿಕಲ್ ವೇಸ್ಟ್, ಇದೆಲ್ಲ ಒಂದೇ ಒಂದು ಪಾಯಿಂಟ್ ಸಭಾಧ್ಯಕ್ಷ, ದಯವಿಟ್ಟು ಇದ್ರ ಬಗ್ಗೆ ನಾನು ಸಭಾಧ್ಯಕ್ಷೆ, ಯಾಕೆ ಸರ್ಕಾರದ ನೀತಿ 2013ನೇ ಇಸ್ವಿ ಅಕ್ಟೋಬರ್ 12ನೇ ತಾರೀಕು ಈ ಒಂದು ಘಟಕ ಸ್ಥಾಪನೆ ಆಗಿರೋದು ಸಭಾಧ್ಯಕ್ಷೆ. ಯಾಕೆ ಪ್ರೈವೇಟ್ ಅವ್ರಿಗೆ ಕೇವಲ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಾತ್ರ ನೀವು ಕೊಟ್ಟಿದ್ದೀರಾ? 8ರಲ್ಲಿ 7 ಗೌರ್ಮೆಂಟ್ ಇದೆ. ಅವರು ಒಬ್ಬ ಪಂಚಾಯತಿ ಮೆಂಬರ್ ಆಗ್ಬೋದು, ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೋದು, ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ನ ಒಳಗಡೆ ಬಿಡಲ್ಲ, ಯಾವುದೇ ರೀತಿಯಾದಂತ ಫೋಟೋ ಯೂಸ್ ಮಾಡಕ್ ಬಿಡಲ್ಲ. ಇವತ್ತು ಬಜೆಟ್ ಅಲ್ಲಿ ಬರ್ದಿದ್ದಾರೆ ಏನು NGT ನಾರ್ಮ್ಸ್ ಆಗ್ಬೋದು, ಸೆಂಟ್ರಲ್ ಏನು ನಮ್ಮ ಸುಪ್ರೀಂ ಕೋರ್ಟ್ ಆಗ್ಬೋದು, ಈಗಾಗಲೇ ಹೇಳಿದ್ದಾರೆ ಯಾವುದೇ ರೀತಿಯಾದಂತ ಮಿಕ್ಸ್ಡ್ ವೇಸ್ಟ್ ನ ಲ್ಯಾಂಡ್ ಫಿಲ್ ಮಾಡಬಾರ್ದು ಅಂತ. ಇಷ್ಟು ವರ್ಷ ಆದ್ಮೇಲೆ ಲ್ಯಾಂಡ್ ಫಿಲ್ ಮೆಥಡ್ ಅಲ್ಲಿ ಡಂಪ್ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ಯಾವುದೇ ರೀತಿಯಾದಂತ ಸೆಗ್ರಿಗೇಷನ್ ಆಗ್ತಿಲ್ಲ. ಬೆಂಗಳೂರು ಚೆನ್ನಾಗಿರ್ಲಿ, ನಾನು ಅದ್ರ ಬಗ್ಗೆ ಏನ್ ತಕರಾರಿಲ್ಲ, ಪ್ರಶ್ನೆನೂ ಸಹ ಇದ್ರ ಮೇಲೆ ಹಾಕಿದ್ದೆ. ಆದ್ರೆ ನಮ್ಮ ತಾಲೂಕಿಗೆ ಇಲ್ಲಿನ ಕಸ ತಂದು 17 ಗ್ರಾಮಗಳು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಗಾಗಲೇ ಹೇಳಿದ್ದಾರೆ ಸಭಾಧ್ಯಕ್ಷ, ಈ ನೀರು ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತ. 2016ರಿಂದ 2023ವರೆಗೂ ರಿಪೋರ್ಟ್ ನನ್ನ ಹತ್ರ ಇದೆ ಸಭಾಧ್ಯಕ್ಷ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ. ಆದ್ರೆ ಇವತ್ತವರೆಗೂ ಯಾವುದೇ ರೀತಿಯಾದಂತಹ ಕ್ರಮ ಅಧಿಕಾರಿಗಳು ತಗೊಂತಾ ಇಲ್ಲ. ಹಿಂದೆ ಇದ್ದಂತ ಶಾಸಕರಾಗ್ಬೋದು, ಯಾವುದೇ ರೀತಿಯಾದಂತ ಕ್ರಮ ಇದ್ರಲ್ಲಿ ತಗೊಂತಾ ಇಲ್ಲ. 7,800 ಜನ 7,800 ಜನ 17 ಗ್ರಾಮದಲ್ಲಿ ಇದ್ದಾರೆ. 5,500 ಹಿಂದೆ ಸಚಿವರು ಕೂಡ ಹಿಂದೆ ಶಾಸಕರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಕೆಲಸದ ಬಗ್ಗೆ ಮಾತಾಡಿಲ್ಲ, ಇದ್ರ ಬಗ್ಗೆ ಕೆಲಸದ ಬಗ್ಗೆ ಮಾತಾಡಿದ್ದು. ದಯವಿಟ್ಟು ನಾನು ಸಮಸ್ಯೆ ಹೇಳ್ಕೊಳ್ಳೋಣ, ಮಾಜಿ ಶಾಸಕರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ದಯವಿಟ್ಟು ಮಾಜಿ ಶಾಸಕರ ಬಗ್ಗೆ ನೀವು ಮಾತಾಡಬೇಡಿ, ನಾನು ಮಾತಾಡ್ತೀನಿ. ಆಯ್ತು, ಹಿಂದೆ ಶಾಸಕರು ಕೆಲಸ ಮಾಡಿ ಹೇಳ್ತಾರೆ. ಅಣ್ಣ, ನಾನು ಕೆಲಸದ ಬಗ್ಗೆ ಮಾತಾಡ್ಲಿಲ್ಲ, ನಾನು ಕೇವಲ ಕಸ ವಿಲೇವಾರಿ ಘಟಕ ನಮ್ಮ ಕ್ಷೇತ್ರ ನಾನು ಸಮಸ್ಯೆ ಹೇಳ್ತಾ ಇದ್ದೀನಿ. ಶಾಸಕರ ಬಗ್ಗೆ ಮಾತಾಡ್ಲಿ, ನಾನು ಮಾತಾಡಕ್ ಬಿಡ್ರಣ, ನಾನು ಹೇಳ್ತಾ ನೀವು ಕುತ್ಕೊಳ್ರಣ. ಮಾಜಿ ಶಾಸಕರ ಬಗ್ಗೆ ಆಮೇಲೆ ಮಾತಾಡೋಣ. ಅಧ್ಯಕ್ಷರೇ, ನಾನು ಸಮಸ್ಯೆ ಹೇಳ್ಕೊಳಕ್ ಬಿಡ್ರಿ, ಕುತ್ಕೊಳ್ರಣ ದಯವಿಟ್ಟು. ದಯವಿಟ್ಟು ಶಾಸಕರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ನಾನು ಸಮಸ್ಯೆ ಹೇಳ್ಕೊಳಕ್ ಬಿಡ್ರಿ, ಕುತ್ಕೊಳ್ರಿ, ಕುತ್ಕೊಳ್ರಣ ದಯವಿಟ್ಟು. ಸಭಾಧ್ಯಕ್ಷ ಅಧ್ಯಕ್ಷರೇ, ಈಗ ಮಾಜಿ ಶಾಸಕರ ಬಗ್ಗೆ ನಾನು ಈ ಸಮಸ್ಯೆ ಬಗ್ಗೆ ಶಾಸಕರು ಏನ್ ಕೆಲಸ ಮಾಡಿದ್ದಾರೆ ದಯವಿಟ್ಟು ಕೂಡಿಸಿ ಸಭಾಧ್ಯಕ್ಷ, ಒಂದ್ ಪಾಯಿಂಟ್ ಮಾಡಿ ಕೊಡ, ದಯವಿಟ್ಟು ಸಭಾಧ್ಯಕ್ಷ ಅವ್ರ ಬಗ್ಗೆ ಮಾತಾಡಬೇಡಿ. ನಾನೇನು ಮಾತಾಡ್ಲಿಲ್ಲ, ಏನು ಮಾಡಿಲ್ಲ, ನಾನ್ ಚರ್ಚೆಗೆ ರೆಡಿ ಇದ್ದೀನಿ. ಇಷ್ಟ ಮಾತ್ರ ಬೇರೆ ಮಾತಾಡಿದ ಸಭಾಧ್ಯಕ್ಷೆ, ನಾನು ಹೇಳ್ತಾ ಇರೋಂಥದ್ದು ಗಂಭೀರವಾದಂತ ಸಮಸ್ಯೆ. 17 ಬೋರ್ ಅಲ್ಲಿ ಇವತ್ತಿಗೂ ಬೇರೆ ಯಾವುದೇ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ. 2016ರಿಂದ 23ವರೆಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ ಕೊಡ್ತೀನಿ ಅಣ್ಣ. 2016 to 23 ಈ ನೀರು ಕುಡಿಯಲು ಯೋಗ್ಯ ಇಲ್ಲ ಅಂತ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ ಕೊಟ್ಟಿದೆ ಅಧ್ಯಕ್ಷ. ಆದ್ರೆ 17 ಗ್ರಾಮಗಳಲ್ಲಿ 7,600 ಜನ, 5,500 ಜಾನುವಾರು ಇಷ್ಟಿದ್ರು ಸಹ ಯಾವುದೇ ರೀತಿಯಾದಂತ ಕ್ರಮ ತಗೊಂಡಿಲ್ಲ. ಇಟ್ ಇಸ್ ನಾಟ್ ಅ ಪ್ರೈವೇಟ್ ಏಜೆನ್ಸಿ. ಹೇಳಿದ್ರಲ್ಲ, ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಿದ್ರಿ. ದಯವಿಟ್ಟು ಇದ್ರ ಬಗ್ಗೆ ಮಾತಾಡಲಿಕ್ಕೆ, BBMP ಸಮಸ್ಯೆ ಚೇಂಬರ್ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಫೈನಲ್ ಡಿಸಿಷನ್ ಮಾಡಿದ್ರ ಬಗ್ಗೆ ತಮ್ಮ ಉಸ್ತುವಾರಿ ಸಚಿವರು ಇರ್ತಾರಲ್ಲ, ಅವ್ರ ಚೇಂಬರ್ ಕೂತ್ಕೊಂಡು ಚರ್ಚೆ ಮಾಡಿ. ಅಲ್ಲ ಸಭಾಧ್ಯಕ್ಷ, ನಾನು ಪ್ರಶ್ನೆ ಕೇಳಿದೀನಿ, ಅದು ಮುಚ್ಚಕ್ಕಾಗಲ್ಲ ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ ಸಭಾಧ್ಯಕ್ಷ. ಈಗ ಚರ್ಚೆಗೆ ಟೈಮ್ ಆಯ್ತು. ಈಗ ಧ್ರುವನಾರಾಯಣ್, ಹಲ್ಗರ್, ವಿಠಲ್ ಮಾತಾಡ್ತೀರಾ? ಓಕೆ, ನೀವು ಲಾಸ್ಟ್ ಟೈಮ್ ಮಾತಾಡ್ಲಿಲ್ಲ ಅಲ್ಲ, ಇದೆಲ್ಲ ನೀವೆಲ್ಲ ಮಾತಾಡಿದವರು ಇವರು ಸೀನಿಯರ್ಸ್. ವೈಟ್ ಹಲ್ಗರ್, ವಿಠಲ್ ಹಲ್ಗರ್, ನನ್ನನ್ನ ಇಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ
ಬೇಗ ಕ್ಷೇತ್ರದ ಜನತೆಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಏನು ಒಂದು ಉತ್ತಮವಾದ ಬಜೆಟನ್ನು ಮಂಡಿಸಿ, ಬಹು ಮುಖ್ಯವಾಗಿ SCPTSP ಆ್ಯಕ್ಟ್ನ ಸೆಕ್ಷನ್ 7D ಸ್ಕ್ರ್ಯಾಪ್ ಮಾಡಿ, ಈ ಹಿಂದೆ ಏನು ಮಿಸ್ಯೂಸ್ ಆಫ್ ಫಂಡ್ಸ್ ಆಗ್ತಾಯಿತ್ತು ಅದನ್ನು ತಡೆಗಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನಮ್ಮ ಸರ್ಕಾರ ಏನು 5 ಗ್ಯಾರಂಟೀಸನ್ನು ಈಗಾಗಲೇ ಜಾರಿಗೆ ತಂದಿದೆ, ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಜೊತೆಗೂಡಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂಡ ಇದಕ್ಕೆ ಒಂದು ಸಾಕ್ಷಿ ಆಗಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಈ ಹಿಂದೆ ಏನು ನಮ್ಮ ಸರ್ಕಾರ 5 ವರ್ಷಗಳ ಕಾಲ 2013 ಇಂದ 18 ಏನು ಸುಭದ್ರವಾದ ಸರ್ಕಾರವನ್ನು ನೀಡಿ ನುಡಿದಂತೆ ನಡೆದ ಸರ್ಕಾರ ಅಂತ ಏನು ಬಿರುದನ್ನು ಪಡೆದಿತ್ತು, ಮುಂದಕ್ಕೂ ಕೂಡ ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ಯಶಸ್ವಿಯಾಗಿ ತಂದು ನುಡಿದಂತೆ ನಡೆದ ಸರ್ಕಾರ ಅಂತ ಬಿರುದು ಪಡೀತಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ, ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಕೂಡ ಅಧ್ಯಕ್ಷರೇ ಶಕ್ತಿ ಯೋಜನೆ ಅತಿ ಹೆಚ್ಚು ಸಕ್ಸಸ್ಸನ್ನು ಪಡೆದು ಈಗಾಗಲೇ ಎಲ್ಲ ಬಸ್ಗಳು ಫುಲ್ಲಾಗಿ ಹೋಗ್ತಾ ಇದೆ. ಅದರಿಂದ ನಮ್ಮ ವಿದ್ಯಾರ್ಥಿನಿಯರಿಗೆ ಅವರು ಸ್ಕೂಲು ಕಾಲೇಜಿಗೆ ತಲುಪಲಿಕ್ಕೆ ಅವ್ರಿಗೆ ಸಮಸ್ಯೆ ಉಂಟಾಗ್ತಿದೆ. ಆದ್ದರಿಂದ ನಾನು ಇಲ್ಲಿ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ, ಅಡಿಷ್ನಲ್ ಬಸ್ಸಸ್ಸು ನಮಗೆ ಬೇಕಾಗಿದೆ. ಅದೇ ರೀತಿ ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟ ಇಶ್ಯೂಸ್ ಕೂಡ ಹಲವಾರಿದ್ದಾವೆ. ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ಸ್ ಆನ್ ಎ ಡೈಲಿ ಬೇಸಿಸ್ ಆಗ್ತಾ ಇದೆ. ನಮಗೆ ಕಾಡಾನೆಯ ಸಮಸ್ಯೆ ಹಾಗೆ ಚಿರತೆ ಹುಲಿಯ ಸಮಸ್ಯೆ ಭಾಳಷ್ಟಿದೆ. ಆದ್ದರಿಂದ ನಮಗೆ ಅಡಿಷ್ನಲ್ ಸ್ಟಾಫ್ ಕೂಡ ಬೇಕಾಗಿದ್ದಾರೆ. ಜೊತೆಗೆ 20 ಕಿಲೋಮೀಟರ್ಗೂ ಅಧಿಕ ರೇಲ್ ಬ್ಯಾರಿಕೇಡ್ ಕೂಡ ನಮಗೆ ಅವಶ್ಯಕತೆ ಇದೆ. ಜೊತೆಗೆ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ 43ಕ್ಕೂ ಅಧಿಕ ಶಾಲೆಗಳಲ್ಲಿ ಮೇಲ್ಛಾವಣಿ ದುರಸ್ತಿಗೆ ನಮಗೆ ಅನುದಾನ ಬೇಕಾಗಿದೆ. 10ಕ್ಕೂ ಅಧಿಕ ಶಾಲೆಗಳು ತುಂಬ ಶಿಥಿಲ ಒಂದು ಕಂಡೀಷನಲ್ಲಿ ಇದೆ. ಅದಕ್ಕೂ ಕೂಡ ಜೊತೆಗೂಡಿ ನಮಗೆ ಅಡಿಷ್ನಲ್ ಆಗಿ ಇದಕ್ಕೆ ಗ್ರಾಂಟ್ಸ್ ಬೇಕಾಗಿದೆ, ಫಂಡ್ಸ್ ಬೇಕಾಗಿದೆ ಅಂತ ಇಲ್ಲಿ ಈ ಸದನದಲ್ಲಿ ನಾನು ಗಮನ ಸೆಳೆದು, ನಮ್ಮ ಸದನದ ಎಲ್ಲ ಮೆಂಬರ್ಸಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ಕೋತೇನೆ. ಕರ್ನಾಟಕ ರಾಜ್ಯವನ್ನು ಒಂದು ಸುಭದ್ರವಾದ, ಒಂದು ಸುಂದರವಾದ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಅಂತ ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡಿಕೊಂಡು ಈ ಸಭೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ದೇವೇಂದ್ರ ಮಾತಾಡ್ತೀರಿ? ದೇವೇಂದ್ರ ನೆಕ್ಸ್ಟ್ ಕಂದುಕರ್ ಹಿಂದೆ ಶ್ರೀ ಜಗಜ್ಯೋತಿ ಬಸವಣ್ಣ ಮಂಜುನಾಥ್. ನೆಕ್ಸ್ಟ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್, ವೀರ ರಾಣಿ ಚೆನ್ನಮ್ಮ, ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ಖಾನಾಪುರ ಕ್ಷೇತ್ರದ ಜನತೆಗೆ ಕೋಟಿ ಕೋಟಿ ವಂದನೆಗಳು. ನನ್ನ ಕ್ಷೇತ್ರ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣನ ಕರ್ಮಭೂಮಿ ಎನ್ನುವುದು ಅಲ್ಲಿ ಹೇಳುವುದಕ್ಕೆ ಹೆಮ್ಮೆ ಪಡುತ್ತೇನೆ. ಪ್ರಥಮ ಸ್ವಾತಂತ್ರ್ಯದ ಕಿಡಿ ಪ್ರಾರಂಭವಾದಾಗ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣನ ಬೆನ್ನಿಗೆ ನಿಂತಿದ್ದು ನನ್ನ ಖಾನಾಪುರ ಕ್ಷೇತ್ರದ ಜನತೆ ಎಂಬುದು ಮಹತ್ವದ ಸಂಗತಿ. ಇಂಥ ಐತಿಹಾಸಿಕ ಇತಿಹಾಸ ಇರುವ ಖಾನಾಪುರ ಮತಕ್ಷೇತ್ರ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಕಳೆದರೂ ರಾಯಣ್ಣನ ಕರ್ಮಭೂಮಿ ಅಭಿವೃದ್ಧಿ ಕಂಡಿಲ್ಲ ಎನ್ನುವುದು ಬಹಳ ದುಃಖದ ಸಂಗತಿ. ಸನ್ಮಾನ್ಯ ರಾಜ್ಯಪಾಲರ ಭಾಷಣದಲ್ಲಿ ತಿಳಿಸಿದಂತೆ ಅನೇಕ ಉಚಿತ ಯೋಜನೆಗಳು ರಾಜ್ಯದ ಜನತೆಗೆ ನೀಡಲು ರಾಜ್ಯದ ಸರ್ಕಾರ ನಿರ್ಧಾರ ಮಾಡಿದೆ. ಇದನ್ನು ನಾವು ಸ್ವಾಗತಿಸುತ್ತೇನೆ. ಆದರೆ ನಮ್ಮ ಅಳಲು ಎಂದರೆ ಸನ್ಮಾನ್ಯ ಸಭಾಪತಿ ಅಧ್ಯಕ್ಷರೇ, ನನ್ನ ಖಾನಾಪುರ ಮತಕ್ಷೇತ್ರ ಮಲೆನಾಡು ಪ್ರದೇಶ 60%
ಒಟ್ಟು ಕಾಡಿನಿಂದ ಕೂಡಿದೆ. ವಿಸ್ತಾರಣದಲ್ಲಿ ದೊಡ್ಡ ಕ್ಷೇತ್ರ, ಒಟ್ಟು 3 ಲಕ್ಷ ಜನಸಂಖ್ಯೆ ಇದೆ. ಸುಮಾರು 3ಕ್ಕೂ ಅಧಿಕ ಹಳ್ಳಿಗಳ ಕೂಡಿದೆ. ಇದ್ದಷ್ಟು ಅಲ್ಲದೆ ನನ್ನ ಕ್ಷೇತ್ರ ಅನೇಕ ಸಮಸ್ಯೆಗಳು ಕೂಡಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಖಾನಾಪುರ ತಾಲೂಕಿನಲ್ಲಿ ಸುಮಾರು 50ರಿಂದ 60 ಗ್ರಾಮಗಳು ಸರಿಯಾದ ಸಂಪರ್ಕ ರಸ್ತೆಗಳೇ ಇಲ್ಲದೆ ಇರುವ, ಇನ್ನೂವರೆಗೆ ಬಸ್ಗಳನ್ನೇ ಕಂಡಿಲ್ಲ. ಹೀಗಿರುವಾಗ ರೇಷನ್ ಕೇಂದ್ರಗಳಿಗೆ ತಲುಪುವುದೇ ಇಲ್ಲ. ಇದರಿಂದ ಕ್ಷೇತ್ರದ ಜನತೆಗೆ ಅನ್ನಭಾಗ್ಯ ಯೋಜನೆಯಿಂದ ವಂಚಿತರಾಗಿರುವುದರಿಂದ ಅನ್ನಭಾಗ್ಯ ಯೋಜನೆಯನ್ನು ಲಾಭ ಏನು, ಹಾಗೂ ಸರ್ಕಾರದ ಉಚಿತ ಬಸ್ ಯೋಜನೆಯ ಲಾಭ ನನ್ನ ಕ್ಷೇತ್ರದ ಜನ ಪಡೆದುಕೊಳ್ಳುವುದು ಹೇಗೆ ಎಂಬುದು ನನ್ನ ಪ್ರಶ್ನೆ ಆಗಿದೆ. ಅದರಿಂದ ನಿಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸುವುದು ಏನೆಂದರೆ, ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಖಾನಾಪುರ ತಾಲೂಕಿನಲ್ಲಿ ಸುಮಾರು 60 ಹಳ್ಳಿಗಳಿಗೆ ಇಲ್ಲಿಯಂತ ಯತನ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗಿರುವುದಿಲ್ಲ. ಮಳೆಗಾಲದಲ್ಲಿ ವಿದ್ಯುತ್ ಇರುವುದಿಲ್ಲ. ಹೀಗಿರುವಾಗ ಉಚಿತ ವಿದ್ಯುತ್ ಭಾಗ್ಯ ಯೋಜನೆಯನ್ನು ನನ್ನ ಕ್ಷೇತ್ರಕ್ಕೆ ಜನತೆಗೆ ಏನು ಲಾಭ? ಅದರಿಂದ ವಿದ್ಯುತ್ ವ್ಯವಸ್ಥೆಯನ್ನು ಸರಿಪಡಿಸಿ ಗೃಹ ಜ್ಯೋತಿ ಯೋಜನೆ ನನ್ನ ಮತಕ್ಷೇತ್ರ ಜನರಿಗೆ ತಲುಪಿಸುವಂತೆ ಮಾಡಬೇಕೆಂದು ಸರ್ಕಾರಕ್ಕೆ ತಮ್ಮ ಮೂಲಕ ಒತ್ತಾಯಿಸುತ್ತೇನೆ. ಈಗ ಒಂದು ಸೆಕೆಂಡ್ ಆಯ್ತು, ಬಿಟ್ಟಲ್ಲಗ ಹೇಳಿದ್ದೀರಿ, ಉತ್ತಮವಾದ ಪಾಯಿಂಟನ್ನು ಹೇಳಿದ್ದೀರಿ. ಈಗ ನಮಗೆ ಒಂದು ಸುರೇಶ್ ಬೇಲೆಗೆ ಮತ್ತು ನಮ್ಮ ಶೈಲೇಂದ್ರ, ಅದು ಚೆನ್ನಾರೆಡ್ಡಿ ಅವರು, ಕರೆಮ್ ಅವರು, DA ನಮ್ಮ ಡಾಕ್ಟರ್ ಚಂದ್ರು ಇವಳಕ್ಕೂ ರಾಜ್ಯಪಾಲ ಭಾಷಣ ಮಾತಾಡಿದ್ರೆ ಇನ್ನು ಒಂದು ನಿಮಿಷ, ಇನ್ನು 4 ದಿವಸ ಇದೆ. ಈ ಸ್ಥಳದಲ್ಲಿ ಕೊಡ್ತಾ ಇದ್ದೇವೆ. ಇವತ್ತಿನ ಗಮನ ಸೆಳೆಯುವ ಸೂಚನೆ ಎಲ್ಲವೂ ಕೂಡ ನಾವು ನಾಳೆಗೆ ತಗೊಳ್ತೇವೆ. ಇವತ್ತು ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಸಭೆ ಪ್ರಾರಂಭವಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರ, ದಯವಿಟ್ಟು ಅವಕಾಶಗಳನ್ನ ಮಾಡಿಕೊಡಿ. ತಾವು ಹೇಳಿದ್ದೀರಾ